ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಡಿಬೇಟ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಜೊತೆಗೆ ಕರಾವಳಿ ಭಾಗದಲ್ಲಿ ಕ್ರಿಸ್ಮಸ್ ಪ್ರಾರಂಭವಾದ ಅಂದಿನಿಂದ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ. ಜೊತೆಗೆ ವ್ಯಾಪಕವಾಗಿರುವಂತಹ ಆಕ್ರೋಶಗಳು ಕೇಳಿ ಬರ್ತಾ ಇದೆ. ನೇರವಾಗಿ ಇದು ಕ್ರೈಸ್ತ ಸಮುದಾಯದವರಿಗೂ ಕೂಡ ಆಘಾತಕಾರಿಯಾಗಿರುವಂತಹ ವಿಚಾರ, ಅದೇ ರೀತಿ ಹಿಂದೂ ಧರ್ಮದವರಿಗೂ ಕೂಡ ಆಘಾತಕಾರಿಯಾಗಿರುವಂತಹ ವಿಚಾರ, ಜೊತೆಗೆ ಅವುಗಳ ಆಕ್ರೋಶಕ್ಕೆ ಕಾರಣವಾಗಿರುವಂತಹ ವಿಡಿಯೋ. ಒಂದ್ ಕಡೆ ಈ ಕಾಂತಾರ ಅನ್ನುವಂತಹ ಚಿತ್ರ ಇಡೀ ವಿಶ್ವದಾದ್ಯಂತ ಹೆಸರುವಾಸಿಯಾಗಿತ್ತು, ಪ್ರಸಿದ್ಧಿಯನ್ನ ಪಡೆದಿತ್ತು. ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ಭೂತಾರಾಧನೆ, ದೈವಾರಾಧನೆಯನ್ನ ಇಡೀ ವಿಶ್ವಕ್ಕೆ ದೃಶ್ಯ ಮಾಧ್ಯಮದ ಮೂಲಕ, ಸಿನಿಮಾ ರಂಗದ ಮೂಲಕ ತೋರಿಸಿಕೊಟ್ಟಿತ್ತು. ಜೊತೆಗೆ ಭಾರತೀಯ ಸಿನಿರಂಗ ಈ ಒಂದು ಚಿತ್ರವನ್ನ ಪ್ರಶಂಸಿಸಿತ್ತು. ಜೊತೆಗೆ ನಾವೆಲ್ಲರೂ ಕೂಡ ಚಪ್ಪಾಳೆಯನ್ನು ಹೊಡೆದಿದ್ವಿ, ನಾವೆಲ್ಲರೂ ಕೂಡ ಕೈಯನ್ನು ಕೂಡ ಮುಗ್ದಿದ್ವಿ. ಯಾಕಂದ್ರೆ ನಮ್ಮ ಭೂತಾರಾಧನೆಯನ್ನ ಬಹಳಷ್ಟು ಅದ್ಭುತವಾಗಿ ಈ ಚಿತ್ರದಲ್ಲಿ ಚಿತ್ರೀಕರಣ ಮಾಡಲಾಗಿತ್ತು ಅನ್ನುವಂಥದ್ದು. ಆದರೆ ರಿಷಬ್ ಶೆಟ್ಟಿ ಅಭಿನಯದ ನಿರ್ದೇಶನದ ಈ ಚಿತ್ರ ಬಿಡುಗಡೆ ಆದ ಅಂದಿನಿಂದ ಇಂದಿನವರೆಗೆ ನಮ್ಮ ತುಳುನಾಡಿನ ಮಣ್ಣಿನ ಸತ್ವ, ಭೂತಾರಾಧನೆಯನ್ನ ಬೀದಿಗೆ ತಂದು ನಿಲ್ಲಿಸಿತ್ತಾ ಅನ್ನುವಂತಹ ಬಹಳಷ್ಟು ಬೇಸರ, ಬಹಳಷ್ಟು ಆಕ್ರೋಶ, ಬಹಳಷ್ಟು ಆತಂಕ ಪದೇ ಪದೇ ಮತ್ತೆ ನಮ್ಮ ಕಣ್ಣ ಮುಂದೆ ಕಾಡ್ತಾ ಇದೆ. ಕಾರಣ ಹಲವಾರು ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ. ಎಷ್ಟೇ ಹೇಳಿದರೂ ಕೂಡ ನೀಚ ಬುದ್ಧಿಯ ಮಾನವನಿಗೆ ಯಾವಾಗ ಬುದ್ಧಿ ಬರುತ್ತೋ ಅನ್ನುವಂತಹ ಪ್ರಶ್ನೆ ಅಷ್ಟರ ಮಟ್ಟಿಗೆ ಈಗ ತಂದು ನಿಲ್ಲಿಸಿರುವಂಥದ್ದು. ಟಿಕ್ಟಾಕ್ ಆಯಿತು, ಫೇಸ್ ಆ್ಯಪ್ಗಳು ಆಯಿತು, ಜೊತೆಗೆ ಇನ್ನಿತರ ದೃಶ್ಯ ಮಾಧ್ಯಮಗಳಲ್ಲಿ ನಲಿದಾಡುವಂತಹ ವಿಡಿಯೋಗಳು ಆಯಿತು. ಸಣ್ಣ ಪುಟ್ಟ ಮಕ್ಕಳಿಗೆ ಫ್ಯಾನ್ಸಿ ಡ್ರೆಸ್ ಮುಖಾಂತರ ಒಂದು ಭೂತಾರಾಧನೆಯನ್ನ ಮಾಡಿರುವಂತಹ ವಿಡಿಯೋಗಳು ಆಯಿತು. ವೇದಿಕೆಗಳ ಚಿತ್ರ ವಿಚಿತ್ರವಾಗಿ ಕಾಂತಾರದ ಹಾಡಿಗೆ ನೃತ್ಯ ಆಯಿತು. ಜೊತೆಗೆ ಕೆಲವು ಕಡೆಗಳಲ್ಲಿ ನಕಲಿ ಕಟ್ಟೆಗಳು ಕೂಡ ಬಂತು. ಇನ್ನು ಕೆಲವು ಕಡೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಪಹಾಸ್ಯಗಳು ಎಲ್ಲವೂ ಕೂಡ ನಡೀತು. ಇದೀಗ ಕ್ರಿಸ್ಮಸ್ ಬಂತು ಅನ್ನುವಂತಹ ಹಿನ್ನೆಲೆ ಸಾಂತಾ ಕ್ಲಾಸ್ನ ವೇಷವನ್ನ ಹಾಕಿ ದೈವಾರಾಧನೆಯನ್ನ, ಕಾಂತಾರದ ದೈವಾರಾಧನೆಯನ್ನ ಅಣಕಿಸುವಂತಹ ಒಂದು ದೃಶ್ಯ ಬಂದಿದೆ ಅಂತ ಬಂದಾಗ ಬಹಳಷ್ಟು ಘಾಸಿಯಾಗಿದೆ, ಬಹಳಷ್ಟು ಬೇಸರ ಆಗಿದೆ. ಆ ಘಾಸಿಯಿಂದ, ಆ ಬೇಸರದಿಂದ ಇವತ್ತಿನ ಕಾರ್ಯಕ್ರಮ ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ವಿಶೇಷ ಕಾರ್ಯಕ್ರಮ. ಈ ವಿಕೃತಿಯನ್ನ ಮೆರೆದವರು ಯಾರೂ ಅಲ್ಲ, ನಮ್ಮ ಉಡುಪಿಯವರು, ನಮ್ಮ ಕರಾವಳಿ ಭಾಗದ ಉಡುಪಿಯರು ಈ ವಿಕೃತಿಯನ್ನ ಮೆರೆದಿದ್ದಾರೆ. ಬಹಳಷ್ಟು ಬೇಸರ ಆಯಿತು. ಇದೆಂತ ವಿಕೃತಿ? ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಮೀರಿದಂತಹ ಮುಸಲ್ಮಾನರನ್ನು ದೈವಗಳ ಹೆಸರಲ್ಲಿ ಹಣ ಮಾಡಿ ಆಯಿತು, ದೈವಗಳ ಹೆಸರಲ್ಲಿ ಟಿಕ್ಟಾಕ್ ವಿಡಿಯೋಗಳನ್ನು ಮಾಡಿ ಆಯಿತು. ಇದೆಲ್ಲದರ ಜೊತೆಗೆ ಇದೀಗ ಸಾಂತಾ ಕ್ಲಾಸ್ನ ವೇಷ ಹಾಕಿ ಕ್ರಿಸ್ಮಸ್ ಹಬ್ಬದಂದು ಸಾಂತಾ ಕ್ಲಾಸ್ ಬರ್ತಾರೆ ಅಂತ ಬಂದಾಗ ಬಹಳಷ್ಟು ಮಕ್ಕಳು ಕಾಯ್ತಾ ಇದ್ರು, ಏನೋ ಚಾಕ್ಲೇಟ್ ತರ್ತಾರೆ ಅಥವಾ ಉಡುಗೊರೆಗಳನ್ನು ತರ್ತಾರೆ ಅನ್ನೋದಾದರೆ ಸಾಂತಾ ಕ್ಲಾಸ್ನ ವೇಷ ಧರಿಸಿ ಒಬ್ಬ ಮಾಡಿರುವಂತಹ ಈ ಒಂದು ವಿಡಿಯೋ ಬಹಳಷ್ಟು ಆಕ್ರೋಶ ಬರ್ತಾ ಇದೆ. ಈ ಒಂದು ವಿಡಿಯೋಗಳನ್ನು ನೋಡಿದಾಗ ಯಾವ ರೀತಿ ದೈವ ಆವೇಶ ಆದಾಗ ದೈವ ಒಂದು ಅನುಕರಣೆ ಮಾಡುವಂತಹ ರೀತಿಯಲ್ಲಿ ಅನುಕರಣೆ ಮಾಡಿದಂತಹ ಈತ ಸಾಂತಾ ಕ್ಲಾಸ್ನ ವೇಷಕ್ಕೂ ಕೂಡ ಅವಮಾನವನ್ನ ಮಾಡಿದ್ದಾನೆ. ನೇರವಾಗಿ ಇದು ಹಿಂದೂ ಧರ್ಮಕ್ಕೆ ಮಾಡಿರುವಂತಹ ಅವಮಾನ ಅಲ್ಲ, ಕ್ರೈಸ್ತ ಧರ್ಮಕ್ಕೂ ಕೂಡ ಅವಮಾನವನ್ನ ಮಾಡಿದ್ದಾನೆ ಆತ. ಸಾಂತಾ ಕ್ಲಾಸಿಗೂ ಕೂಡ ಅವಮಾನ ಮಾಡಿದ್ದಾನೆ ಆತ. ದೈವದ ಒಂದು ಅನುಕರಣೆ ಮಾಡುವ ಮೂಲಕ ಇಡೀ ಆಚಾರ ವಿಚಾರಕ್ಕೆ ಅವಮಾನ ಮಾಡಿದ್ದಾನೆ ಆತ. ಅಷ್ಟಕ್ಕೂ ಕೂಡ ಏನಾಗಿದೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ಬೇಸರ ಅಂತ ಬಂದಾಗ ಇದು ನಡೆದಿರುವಂಥದ್ದು ಉಡುಪಿಯಲ್ಲಿ. ಬಹಳಷ್ಟು ಬೇಸರ ಆಗುತ್ತೆ, ನೋಡ್ಕೊಂಬನ್ನಿ. ದೈವಾರಾಧನೆಯನ್ನ ಬೀದಿಗೆ ತಂದು ನಿಲ್ಲಿಸಿದ ಕಾಂತಾರ ಚಿತ್ರ. ಕ್ರಿಸ್ಮಸ್ ಹಿನ್ನೆಲೆ ಸಾಂತಾ ಕ್ಲಾಸ್ ಬಾಯಲು ಓ ಎನ್ನುವ ಉದ್ಗಾರ. ರಿಷಬ್ ಶೆಟ್ಟಿ ಅಭಿನಯದ ಭೂತಾರಾಧನೆಯ ಕಥಾ ಹಂದರವುಳ್ಳ ಚಲನಚಿತ್ರ ಸೂಪರ್ ಹಿಟ್ ಏನೋ ಆಯಿತು. ಆದ್ರೆ ಈ ಚಿತ್ರ ನಮ್ಮ ತುಳುನಾಡಿನ ದೈವಾರಾಧನೆಯನ್ನೇ ಬೀದಿಗೆ ತಂದು ನಿಲ್ಲಿಸಿದಂತಾಗಿದೆ. ಚಲನಚಿತ್ರ ಬಿಡುಗಡೆ ಸಂದರ್ಭದಲ್ಲಿ ಚಿತ್ರದಲ್ಲಿ ದೈವದ ಆವೇಶದ ಸಂದರ್ಭದಲ್ಲಿ ಓ ಎಂದು ಕೂಗುವುದು ಸೇರಿದಂತೆ ಯಾವುದೇ ವಿಚಾರವನ್ನ ಅನುಕರಣೆ ಮಾಡಬೇಡಿ ಎಂದು ರಿಷಬ್ ಶೆಟ್ಟಿ ಮನವಿ ಮಾಡಿದ್ರೂ ಕೂಡ ಇದೀಗ ಎಲ್ಲೆಡೆ ಕಾಂತಾರ ಚಿತ್ರದ ದೈವದ ಆವೇಶವನ್ನೇ ಎಲ್ಲರೂ ಕೂಡ ಅನುಕರಣೆ ಮಾಡತೊಡಗಿದ್ದಾರೆ. ಕ್ಲಾಸ್ ವೇಷಧಾರಿ ದೈವ ಅಣಕಿಸುವ ವಿಡಿಯೋ ವೈರಲ್, ನೆಟ್ಟಿಗರ ಆಕ್ರೋಶ.
ಶಾಲಾ ಕಾಲೇಜುಗಳಲ್ಲಿನ ವೇದಿಕೆಗಳಲ್ಲಿ ಕಂಡುಬಂದ್ರೆ ಪ್ರಾಥಮಿಕ ಶಾಲೆಯ ಸ್ಪರ್ಧೆಯಲ್ಲಿ ಕೂಡ ಪುಟ್ಟ ಬಾಲಕನೊಬ್ಬ ಪಂಜುರ್ಲಿ ವೇಷ ಹಾಕಿ ಕುಣಿದಿದ್ದ. ಇದೀಗ ಮೊನ್ನೆ ನಡೆದ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಬರುವ ಸಾಂತಾಕ್ಲಾಸ್ ವೇಷಧಾರಿ ದೈವವನ್ನ ಅಣಕಿಸುವ ವಿಡಿಯೋ ಕೂಡ ವೈರಲ್ ಆಗಿದೆ. ಕ್ರಿಸ್ಮಸ್ ಹಿನ್ನೆಲೆಯಲ್ಲಿ ಮನೆ ಮನೆಗೆ ಸಾಂತಾಕ್ಲಾಸ್ ವೇಷದಲ್ಲಿ ಭೇಟಿ ನೀಡುವ ಸಂದರ್ಭದ ವಿಡಿಯೋ ಇದಾಗಿದ್ದು, ಕಾಂತಾರ ಚಲನಚಿತ್ರದಲ್ಲಿನ ದೃಶ್ಯದಂತೆಯೇ ದೈವದ ಅನುಕರಣೆ ಮಾಡಿರುವ ಸಾಂತಾಕ್ಲಾಸ್ ವೇಷಧಾರಿ ಬಗ್ಗೆ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವ್ಯಾಪಕವಾದ ಟೀಕೆ ವ್ಯಕ್ತವಾಗಿದೆ. ಮನರಂಜನೆ ಬೇಕು ಸರಿ, ಆದ್ರೆ ಇನ್ನೊಬ್ಬರ ಆಚಾರ ವಿಚಾರ ಅಪಹಾಸ್ಯ ಎಷ್ಟು ಸರಿ? ಕಾಂತಾರ ದೈವದ ಆವೇಶ ಅನುಕರಣೆ ಮತ್ತೆ ಮತ್ತೆ ಅವಹೇಳನ, ಇದಕ್ಕೆಲ್ಲ ಕೊನೆ ಯಾವಾಗ? ಸಾಂತಾಕ್ಲಾಸ್ ವೇಷದಲ್ಲಿ ದೈವ ನಿಂದನೆ ಮಾಡಲಾಗಿದೆ ಎಂದು ನೆಟ್ಟಿಗರು ತೀವ್ರವಾಗಿ ಗರಂ ಆಗಿದ್ದಾರೆ. ದೈವವನ್ನ ಅಣಕಿಸುವ ವಿಡಿಯೋ ಮಾಡುವವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುವಂತೆ ಸಂಘಟನೆಗಳು ಆಗ್ರಹಿಸಿವೆ. ಗೊತ್ತಿದೆ, ಕಾಂತಾರ ಚಿತ್ರದಲ್ಲಿ ಅಲ್ಲಿ ತೋರಿಸಿರುವಂಥದ್ದು ದೈವದ ಆವೇಶ ಆಗುವಂಥದ್ದು, ಜೊತೆಗೆ ಕೈಯಲ್ಲಿ ಆ ತೂಟೆ ಅಂತ ಹೇಳ್ತೀವಿ ನಾವು, ಜೀಟಿಗೆ ಅಂತ ಹೇಳ್ತೀವಿ, ಅದನ್ನು ಹಿಡಿದುಕೊಂಡು ಹೋಗುವಂತಹ ದೈವ ಗೊತ್ತಿದೆ ಇವ್ರುಗಳಿಗೆ. ಯಾಕಂದರೆ ಇವರು ನಮ್ಮವರೇ, ನಮ್ಮ ಉಡುಪಿಯವರೇ. ಆದರೆ ಇವರು ಮಾಡಿರುವಂತಹ ಕುಚ್ಚೆಯಷ್ಟೇ, ಆ ಒಂದು ಕಪಿಚೆಯಷ್ಟೇ, ಆ ಒಂದು ವಿಕೃತಿ, ಕಪಿಚೆಯಷ್ಟೇ ಹೇಳಲ್ಲ, ಕಪಿಗಳಲ್ಲೂ ಕೂಡ ಮಾಡುವಂತಹ ಕೆಲಸಗಳಲ್ಲಿ ನಿಯತ್ತಿರುತ್ತೆ, ಜೊತೆಗೆ ಅದರಲ್ಲಿ ಒಂದು ಮಾನವೀಯತೆ ಇರುತ್ತೆ. ಆದರೆ ಇದು ಮನೋವಿಕೃತಿಯನ್ನು ಮೆರೆದಿರುವಂತಹ ಒಂದು ಘಟನೆಗಳು. ಇದು ಗೊತ್ತಿದ್ರೂ ಕೂಡ ಅಪಹಾಸ್ಯ ಮಾಡ್ತೀವಿ ಅಂತ ಬಂದಾಗ ಮನರಂಜನೆ ಬೇಕು ಸರಿ, ಆದರೆ ಇತರ ಧರ್ಮವನ್ನ ಅಥವಾ ಇತರರನ್ನ, ಇನ್ನೊಬ್ಬರನ್ನ ಈ ರೀತಿ ಅಪಹಾಸ್ಯ ಮಾಡುವಂತಹ ಮನರಂಜನೆ, ಅದು ಮನರಂಜನೆ ಆಗಲ್ಲ, ಅದು ರಾಕ್ಷಸತನ ಆಗುತ್ತೆ, ಅದು ಅತ್ಯಂತ ವಿಕೃತವಾಗಿರುವಂತಹ ಮನಸ್ಥಿತಿ ಆಗುತ್ತೆ. ಆ ಮನಸ್ಥಿತಿಗೆ ನೇರವಾಗಿ ಖಂಡನೆ ಇದ್ದೇ ಇರುತ್ತೆ. ಪದೇ ಪದೇ ಇಂತಹ ವಿಚಾರಗಳು ಆದಾಗ, ಅದು ಕೂಡ ನಮ್ಮವರೇ, ಗೊತ್ತಿದ್ದವರು ಈ ರೀತಿ ಮಾಡ್ತಾರೆ ಅಂತ ಬಂದಾಗ ಬಹಳಷ್ಟು ಬೇಸರ ಆಗುತ್ತೆ. ಆ ಬೇಸರದಿಂದಲೇ ಇವತ್ತಿನ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡ್ತಾ ಇದ್ದೆ. ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಮೊದಲನೇದಾಗಿ ನಮ್ಮ ಜೊತೆ ಸಾಮಾಜಿಕ ಹೋರಾಟಗಾರರು ರಾಬರ್ಟ್ ರೊಜಾರಿಯೋ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಾಬರ್ಟ್ ರೊಜಾರಿಯೋ ಅವರಿಗೆ. ನಮಸ್ತೆ ಸರ್. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ದೈವಾರಾಧನೆ ಚಿಂತಕರು ತಮ್ಮಣ್ಣ ಶೆಟ್ಟಿ ಇದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ತಮ್ಮಣ್ಣ ಶೆಟ್ಟರಿಗೆ. ನಮಸ್ತೆ ಸರ್. ಜೊತೆಗೆ ಇದು ಉಡುಪಿಯಲ್ಲಿ ನಡೆದಿರುವಂತಹ ಘಟನೆ, ಮನರಂಜನೆ ಬೇಕು ಸರಿ, ಆದ್ರೆ ಇನ್ನೊಬ್ಬರ ವಿಚಾರ ಆಚಾರವನ್ನ ಈ ರೀತಿ ಅಪಹಾಸ್ಯ ಮಾಡುವಂಥದ್ದು ಎಷ್ಟು ಸರಿ ಅನ್ನೋಂಥ ಪ್ರಶ್ನೆ. ಜೊತೆಗೆ ಯಾರಾದರೂ ಈ ರೀತಿ ಮಾಡ್ತಾರೆ ಅಂತ ಬಂದ ನನ್ನಲ್ಲೂ ಕೂಡ ಒಂದು ಪ್ರಶ್ನೆ ಇದೆ. ಯಾಕಂದರೆ ಅಲ್ಲಿ ಹಾಕಿರುವಂಥ ಸಾಂತಾಕ್ಲಾಸ್ನ ಒಂದು ವೇಷವನ್ನು ಹಾಕಿರುವಂಥದ್ದು. ಸಾಂತಾಕ್ಲಾಸ್ ಅಂತ ಬಂದಾಗ ಕ್ರೈಸ್ತ ಸಮುದಾಯದಲ್ಲೂ ಕೂಡ, ಕ್ರೈಸ್ತ ಧರ್ಮದಲ್ಲೂ ಕೂಡ ಬಹಳಷ್ಟು ಒಂದು ಉನ್ನತವಾಗಿರುವಂಥ ಸ್ಥಾನಮಾನ ಇರುವಂಥದ್ದು. ಯಾಕಂದರೆ ಅಜ್ಜ ಬರ್ತಾನೆ, ಸಾಂತಾಕ್ಲಾಸ್ ಬರ್ತಾರೆ ಅಂತ ಬಂದಾಗ ಚಾಕ್ಲೇಟ್ಗಳನ್ನು, ಉಡುಗೊರೆಗಳನ್ನು, ಜೊತೆಗೆ ಈ ಕ್ರಿಸ್ಮಸ್ ಹಬ್ಬದಲ್ಲಿ ಬರುವಂತಹ ಅತ್ಯದ್ಭುತವಾಗಿರುವಂತಹ ಒಂದು ಪರಿಕಲ್ಪನೆ ಅದು. ಅದರಲ್ಲೂ ಕೂಡ ಈ ರೀತಿ ವಿಕೃತಿ ಮೆರೀತಾರೆ ಅಂತ ಬಂದಾಗ ಆ ಧರ್ಮಕ್ಕೂ ಕೂಡ ಮಾಡಿರುವಂಥ ಅವಮಾನ, ನೋ ಡೌಟ್. ಸಾಂತಾಕ್ಲಾಸಿಗೂ ಕೂಡ ಮಾಡಿರುವಂಥ ಅವಮಾನ, ಆ ಧರ್ಮಕ್ಕೂ ಕೂಡ ಮಾಡಿರುವಂಥ ಅವಮಾನ ಇದು. ಜೊತೆಗೆ ಇನ್ನೊಂದು ಧರ್ಮ ಏನಿದೆ, ಇನ್ನೊಂದು ಧರ್ಮಕ್ಕೂ ಮಾಡಿರುವಂಥ ಅವಮಾನ ನೇರವಾಗಿ ತಮ್ಮಗಳಿಗೆ ಕಾಣ್ತಾ ಇದೆ. ನೋ ಡೌಟ್ ಅವರುಗಳ ನಂಬಿಕೆಗಳಿಗೆ ಘಾಸಿ ಆಗಿರುವಂಥದ್ದು. ಇವೆಲ್ಲದ ಜೊತೆಗೆ ತಮ್ಮಲ್ಲೂ ಕೂಡ ಅಭಿಪ್ರಾಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ ಮುಕ್ತವಾದಂಥ ಅವಕಾಶ, ತಮ್ಮಗಳ ಕರೆಗಳು ಕೂಡ ನಾನು ಸ್ವೀಕಾರ ಮಾಡ್ತೀನಿ. ತದನಂತರ ಮತ್ತೊಂದು ವಿಡಿಯೋ ಬಂದಿದೆ, ಅದು ಕೂಡ ನಮ್ಮ ಕರಾವಳಿ ಭಾಗದಲ್ಲಿ ಆಗಿರುವಂತಹ ವಿಡಿಯೋ. ಆ ವಿಡಿಯೋವನ್ನು ಕೂಡ ಪ್ಲೇ ಮಾಡ್ತೀವಿ. ಅಲ್ಲೂ ಕೂಡ ಈ ವಿಕೃತ ಮನಸ್ಸಿನ ಜನರು ವಿಕೃತಿಯನ್ನ ಮೆರೆದಿದ್ದಾರೆ. ನಾನು ನೇರವಾಗಿ ರಾಬರ್ಟ್ ರೊಜಾರಿಯೋ ಅವ್ರ ಜೊತೆ ಹೋಗ್ತಾ ಇದ್ದೀನಿ ಸರ್. ಫಸ್ಟ್ ರಿಯಾಕ್ಷನ್ ಸರ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಈ ಒಂದು ವಿಡಿಯೋವನ್ನ ನೋಡಿದಾಗ? ತಮ್ಗೆ ಹೇಗೆ ಅನಿಸ್ತದೆ ಸರ್? ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಒಂದು ವಿಕೃತಿ ಅಂತೂ ನೇರವಾಗಿ ಗೊತ್ತಾಗ್ತದೆ. ವಿಕೃತಿ ಅಂತ ಹೇಳಿ ಬೇರೆ ಇದರಲ್ಲಿ ಅದು ಖಂಡನೀಯವಾದಂತಹ ಕೃತ್ಯ.
ಅದರಲ್ಲಿ ಅಗತ್ಯ ವಿಷಯ ಏನಂದ್ರೆ ಇದು ಅದೇ 4 ಜನ ಸೇರಿ ಮಾಡಿದ್ದ ಅಥವಾ ದೊಡ್ಡ ಷಡ್ಯಂತ್ರ ಇದರ ಬಗ್ಗೆ ಹಿಂದೆ ಇದೆ ಎಂಬುದು ತಿಳಿಯುವಂಥದ್ದು ಬಹಳ ಅಗತ್ಯ. ಒಂದು ವ್ಯವಸ್ಥಿತವಾಗಿ ಮಾಡಿದಂತ ಕೃತ್ಯನ ಅಥವಾ ಏನಾದ್ರೂ ಗಮ್ಮತ್ ಅಂತ ಹೇಳಿ ಏನಾದ್ರೂ ವಿಕೃತಿ ಮಾಡ್ಲಿಕ್ಕೆ ಹೋಗಿದ್ದಾರಾ, ಮನಸ್ಥಿತಿಯನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋದು ಒಳ್ಳೇದಂತ ನನ್ನ ಅನಿಸಿಕೆ. ಓಕೆ ಸರ್, ಈಗ ಈ ಸ್ಯಾಂತಾ ಕ್ಲಾಸ್ ಅಂತ ಬಂದಾಗ ಸ್ಯಾಂತಾ ಕ್ಲಾಸ್ ಇಲ್ಲಿ ಹಾಕಿದ್ದಾರೆ ಅಂತ ಬಂದಾಗ ಏನ್ ಹೇಳ್ತೀರಾ ಸರ್? ಸ್ಯಾಂತಾ ಕ್ಲಾಸ್ ಬಗ್ಗೆ ನಮ್ಗೆ ಒಂದು ಸಣ್ಣ ವಿಚಾರ ಬೇಕಾಗಿತ್ತು ಸರ್, ಏನ್ ಹೇಳ್ತೀರಾ? ಸಾಂತಾ ಕ್ಲಾಸ್ ಅನ್ನು ಆಲ್ರೆಡಿ ಮಾರ್ಕೆಟಿಂಗ್ ಬ್ರ್ಯಾಂಡ್ ಮಾಡಿ ಆಗಿದೆ, ಅದರ ಪಾವಿತ್ರ್ಯತೆಯನ್ನು ಉಳಿದಿಲ್ಲ. ಇವಾಗಲೇ ಅನೇಕ ಅದು ವ್ಯಾಪಾರೀಕರಣ ಆಗಿದೆ. ಮತ್ತೆ ಚರ್ಚ್ ಕೂಡ ಅದನ್ನು ಒಂದು ರೀತಿಯಲ್ಲಿ ಪ್ರಮೋಟ್ ಮಾಡುತ್ತಾ ಎನ್ನುವ ರೀತಿಯಲ್ಲೂ ಕೂಡ ಬಿಟ್ಟಿದೆ. ಸಾಕಷ್ಟು ವ್ಯಾಪಾರಗಳಲ್ಲಿ ಅದನ್ನು ಬಳಕೆ ಆಗ್ತಾ ಇದೆ. ಮತ್ತೆ ನೀವು ನೋಡ್ಬೋದು, ಅನೇಕ ಬಳಕೆ ಆಗಬಾರ್ದ ಕಡೆಯಲ್ಲಿ ಅನೇಕ ಕಡೆ ಬಳಕೆ ಆಗಿದೆ. ಹಾಗೆ ಇದು ಇನ್ನೊಂದು. ಹಾಗಾಗಿ ಅದು ಪಾವಿತ್ರ್ಯತೆ ಉಳಿದಿದೆ ಅಂತ ನನಗೆ ಅನಿಸುವುದಿಲ್ಲ. ಯಾಕೆಂದ್ರೆ ಈ ಡಿಸೆಂಬರ್ ಬಂದಾಕ್ಷಣ ಎಲ್ಲ ವ್ಯಾಪಾರ ಮಳಿಗೆಗಳಲ್ಲೂ ಅದ್ರ ಉಪಯೋಗ ದುರುಪಯೋಗ ಎಲ್ಲ ಆಗಿದೆ. ಚರ್ಚ್ ಕೂಡ ಈ ಬಗ್ಗೆ ದಿವ್ಯ ಮೌನವನ್ನು ವಹಿಸಿದೆ. ಓಕೆ 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 ಈ ಹಿಂದಿನ ರೀತಿಯಲ್ಲಿ ಈ ರೀತಿಯ ಆಚರಣೆಗಳು ಉಳಿದಿಲ್ಲ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಎಸ್, ನಮಗೆ ಬರ್ಬೇಕು ಸರ್, ಹಿಂದಿನ ಯೋಚನೆಗಳು ಯಾವ ರೀತಿ ಇತ್ತು, ಜೊತೆಗೆ ಈಗ ಯಾವ ರೀತಿ ಆಗಿದೆ, ಎಲ್ಲವೂ ಕೂಡ ನಾನು ಕೇಳಬೇಕು. ಬರ್ತೇನೆ ಬಿಫೋರ್ ದಟ್. ಎಸ್ ಸರ್, ತಮ್ಮಣ್ಣ ಶೆಟ್ರೆ, ಫಸ್ಟ್ ರಿಯಾಕ್ಷನ್ ಸರ್. ಪದೇ ಪದೇ ನಾನು ಅಲ್ಲಿಂದಲೇ ಬರ್ತೀನಿ. ಕಾಂತಾರ ಚಿತ್ರ ಯಶಸ್ಸಾದ ಅಂದಿನಿಂದ ಇಂದಿನವರೆಗೆ ಪ್ರಥಮವಾಗಿರುವಂತಹ ಡಿಸ್ಕಷನಿಂದ ಹಿಡಿದು ಆಗಿರುವಂಥದ್ದು ಹೇಳಿರುವಂತಹ ಮಾತು ಇಷ್ಟೇ: ನನಗೆ ಭಯ ಇದೆ, ಕಾಂತಾರ ಚಿತ್ರ ಯಶಸ್ಸಾಗಿದೆ, ಇನ್ನು ಮುಂದಕ್ಕೆ ಈ ರೀತಿಯ ವಿಕೃತಿಗಳು ಸರ್ವೇ ಸಾಮಾನ್ಯ ಆಗುತ್ತೆ. ಆ ಒಂದು ಪಟ್ಟಿಗೆ ಮತ್ತೊಂದು ವಿಕೃತಿ ಮೆರೆದಿರುವಂಥದ್ದು, ಅದರಲ್ಲೂ ಕೂಡ ಇದು ನಮ್ಮವರೇ ಗೊತ್ತಿದ್ದವರೇ, ಅದು ಒಂದು ಹಂತವನ್ನ ಮೀರಿ ಇದು. ಎಸ್, ಏನು ಹೇಳ್ತಾರೆ ಫಸ್ಟ್ ಸೆಕ್ಷನ್? ಕಾಂತಾರ ಇದಕ್ಕೆ ಇನ್ನೊಂದು 6 ತಿಂಗಳೆಲ್ಲ ಕಾಯ್ಬೇಕಾಯ್ತು. ಒಂದು ಯಾಕಂತ ಹೇಳಿದ್ರೆ ಯಾವ ಮಟ್ಟದಲ್ಲಿ ಯಶಸ್ವಿ ಆಯ್ತಾ ಅದೇ ಮಟ್ಟದಲ್ಲಿ ಮುಂದೊಂದು ದಿನ ಎಲ್ಲರೂ ನಮ್ಮ ಫೇಸ್ಬುಕ್ ಅಲ್ಲಿ ಹಾಕಿದ ಚಿತ್ರಗಳನ್ನ ಮತ್ತೊಮ್ಮೆ ತೆಗೆಯುವ ಕಾಲ ಬರ್ತದೆ. ಇದು ದೈವಾರಾಧನೆ. ಓಕೆ, ಏನು ನಾವು ಮಾಡಿದೇವ, ಏನು ಬಣ್ಣ ಹಾಕ್ತೇವ, ಮಕ್ಕಳನ್ನು ಕುಣಿಸ್ತೇವ, ಮತ್ತೆ ಇವರು ಬೇರೆ ಬೇರೆ ಧರ್ಮದ ಇವರು ಆಚರಣೆಯವರು ನಮಗೆ ಅನುಭವ ಗೊತ್ತಿದ್ದು ದೇವಾರಾಧನೆಯನ್ನು ನೋಡಿ ಮತ್ತು ನಮ್ಮ ಮಕ್ಕಳು ತಾಯಿ ಮಕ್ಕಳನ್ನು ಕುಣಿಸೋದು, ಸ್ಕೂಲ್ಗಳಲ್ಲಿ ಕುಣಿಸೋದು, ಮತ್ತು ಇದೆಲ್ಲಕ್ಕೆ ಏನು ಅಂತ ಹೇಳಿದರೆ ದೇವಾರಾಧನೆ ಅಂತ ಹೇಳಿದರೆ ಏನು, ಇದು ಒಂದು 6 ತಿಂಗಳಲ್ಲಿ ಬಹುಶಃ ಭಾರಿ ದೊಡ್ಡ ಮಟ್ಟದ ಒಂದು ಸೂಚನೆಯನ್ನು ದೈವ ನೀಡ್ತದೆ. ಇದನ್ನು ರಂಗ ಮತ್ತು ಅದರಲ್ಲಿ ಇರುವವರು ಎಲ್ಲರೂ ಸ್ವಲ್ಪ ಜಾಗ್ರತೆಯಲ್ಲಿ ವಹಿಸುವಂಥದ್ದು. ಯಾಕಂತ ಹೇಳಿದ್ರೆ ಇವತ್ತಿಗೂ ನೋಡಿ ಚಿತ್ರ ಗೆದ್ದಿದೆ, ಹಣ ಮಾಡಿದ್ದಾರೆ. ನಂತರ 1-2 ಸಲ ಅವರಿಗೆ ಬಂದು ಮಾಧ್ಯಮದಲ್ಲೆಲ್ಲ ಜನರಿಗೆ ಒಂದು ರಿಕ್ವೆಸ್ಟ್ ಮಾಡ್ಬೋದು, ನೋಡಿ ಈ ಥರ ನಾನು ಮಾಡಿ ಆಗಿದ್ದೇನೆ, ನಾನು ಗೆದ್ದಾಗಿದ್ದೇನೆ, ದಯವಿಟ್ಟು ಇದನ್ನು ಯಾರು ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ, ಬೇರೆ ಬೇರೆ ವಿಚಾರಗಳಲ್ಲಿ, ಭಾಷೆಗಳಲ್ಲಿ ಜನರಿಗೆ ತಿಳಿಯುವ ಕೆಲಸವನ್ನು ರಿಷಬ್ ಶೆಟ್ಟಿಗೂ ಮಾಡಬಹುದು. ಶಿವಶೆಟ್ಟಿ ನಾನು ಏನೋ ಗೆದ್ದಿದ್ದೇನೆ ಅಂತೇಳಿ ಈಗ ಏನಾಗಿದೆ ಇನ್ನು ಆದದ್ದಾಗಲಿ ಅಂತೇಳಿ ಅವನು ಕೂತದ್ದು, ಅದು ಅವರು ಕೂತದ್ದು ತಪ್ಪೇ. ಅದು ಯಾಕಂತ ಹೇಳಿದರೆ ಇಲ್ಲಿ ತೆಗೆದದ್ದು ದೈವಾರಾಧನೆ, ಮತ್ತು ದೈವಾರಾಧನೆ ಇದು ಗೆಲ್ತದಂಥ ಸೂಚನೆ ಅವ್ರಿಗೆ ಇರಲಿಲ್ಲ, ಗೆದ್ದಾಗಿದೆ, ಈಗ ಆಗಿದೆ ನೋಡಿ. ಇಲ್ಲಿ ಈಗ ನಾನು ಈಗ ಅದು ಸಾಂತಾ ಕ್ಲಾಸ್ ಅವರು ಯಾರು ಏನು ಮಾಡಿದ್ದಾರೆ, ಇದು ಎರಡೂ ಧರ್ಮವನ್ನು ಅಪಮಾನಿಸಿದ್ದಾರೆ. ಒಬ್ಬ ನಾನು ಹಿಂದೂ ಆಗಿ ನನಗೆ ಗೊತ್ತಾಗಿದೆ ಸಾಂತಾ ಕ್ಲಾಸ್ ಅಂದರೆ ಏನು. ಒಬ್ಬ ಸಂತ ನಿಕೋಲಸ್ ಅಂತ ಒಬ್ಬ ಜೀಸಸ್ನ ಯೇಸುವಿನ ಪರಮ ಭಕ್ತ. ಸುಮಾರು ಯೇಸು ಸತ್ತ ನಂತರ 280 ವರ್ಷಗಳ ನಂತರ ಈತ ಬಂದು ಯೇಸುವಿನ ಎಲ್ಲ ರೀತಿಯ ಯೇಸುದೇವರ ವಿಚಾರಗಳನ್ನು ಮನೆ ಮನೆಗೆ ಮುಟ್ಟಿಸುವಂಥದ್ದು, ನಿರ್ಗತಿಗರಿಗೆ ಮತ್ತು ಅನಾಥರಿಗೆ ಕಷ್ಟಗಳನ್ನು ಮತ್ತು ನಗಿಸುವಂಥ ಎಲ್ಲ ರೀತಿಯ ಒಂದು ದೇವರ ರೀತಿಯಲ್ಲಿ ಸಾಂತ್ವನ ಹೇಳುವಂಥ ಒಬ್ಬ ದೇವದೂತನ ರೀತಿಯಲ್ಲಿ ಇರುವಂಥ ಒಬ್ಬ ವ್ಯಕ್ತಿ ಅಂತ ನಮಗೂ ಗೊತ್ತಾಗಿದೆ. ನಾನೊಬ್ಬ ಕ್ರಿಶ್ಚಿಯನ್ ಮನೆಗೆ ಹೋದಾಗ ನಾವು ಯಾಕೆ ಆ ಗೋಧೂಲಿ ಇದೆ, ಯಾಕೆ ಅಲ್ಲಿ ಸ್ಟಾರ್ ಇದೆ, ಇದೆಲ್ಲವೂ ನಮಗೆ ಅರ್ಥ ಆಗಬೇಕು. ಯಾಕೆ ನಾವು ಕೇಳ್ತೇವೆ. ಅದೇ ರೀತಿ ಇನ್ನೊಬ್ಬರು ನಮ್ಮ ಧರ್ಮದಲ್ಲಿ ಇದ್ದದ್ದನ್ನು ಹೇಳೋದು, ಇನ್ನೊಂದು ಧರ್ಮದಲ್ಲಿ ಇದ್ದು ಹೇಳುವಂಥದ್ದು, ಇದೆಲ್ಲ ಒಂದು ಧರ್ಮಗಳ ಒಂದು ಸಹೋದರತೆಯನ್ನು ಉಳಿಸುವಂಥ ಕೆಲಸಗಳಾಗಬೇಕು. ನೋಡಿ, ಇದನ್ನು ಈಗ ಸಾಂತಾ ಕ್ಲಾಸ್ ಮಾಡಿದಂಥ ಈ ಕೆಲಸ ಇದು ಕ್ರಿಶ್ಚಿಯನ್ ಧರ್ಮಕ್ಕೂ ಅಪಮಾನ, ಹಿಂದೂ ಧರ್ಮಕ್ಕೂ ಇದು ದೈವಾರಾಧನೆಗೂ ಮಾಡಿದಂಥ ದೊಡ್ಡ ಅವಮಾನ ಇದು. ಯಾಕಂತ ಹೇಳಿದ್ರೆ ಆತ ನನ್ನ ಶರೀರದಲ್ಲಿ ಜನ ನನ್ನನ್ನು ನೋಡ್ತಾ ಇದ್ದಾರೆ, ಒಬ್ಬ ಒಂದು ಯೇಸುವಿನ ಪರಮ ಭಕ್ತನನ್ನು ನನ್ನಲ್ಲಿ ನೋಡ್ತಾ ಇದ್ದಾರೆ, ನನಗೆ ಅದರ ವೇಷ ಹಾಕುವ ಯೋಗ ನನಗೆ ಬಂದು ಸಿಕ್ಕಿದೆ, ನಾನು ಏನನ್ನು ಕೊಡ್ಬೋದು? ನಾನು ನೋಡಿ ನನ್ನ ಧರ್ಮದಲ್ಲಿ ಈ ಥರ ಇದೆ, ಈ ಥರ ನೋಡಿ ಇದು ಸಾಂತಾ ಕ್ಲಾಸ್ ಎಂಬ ವ್ಯಕ್ತಿ ಈ ದೇವರ ವಿಚಾರಗಳನ್ನು ಜನರಿಗೆ ಮುಟ್ಟಿಸುವ ಮುಖಾಂತರ ಈ ಸಮಯದಲ್ಲಿ ಜನರಿಗೆ ಸಿಹಿ ತಿಂಡಿಯನ್ನು ಕೊಟ್ಟು ಜನರನ್ನು ರಂಜಿಸ್ತಾನೆ.
ಇದು ರಂಜನೆಯ ವಸ್ತು ಅಲ್ಲ, ಇದು ವಿದೂಷಕನ ಪಾತ್ರ ಅಲ್ಲ, ಅದೊಬ್ಬ ದೇವದೂತನ ಸಂದೇಶ ಸಾರುವಂತ ಪಾತ್ರ. ಇಂಥ ಪಾತ್ರಗಳಲ್ಲಿ ದೈವಾರಾಧನೆಯ ಈಗ ಇದನ್ನು ಹಾಕಿದವನಿಗೂ ಗೊತ್ತಿದೆ ಇಲ್ಲಿ ದೈವಾರಾಧನೆ ಯಾವ ರೀತಿಯ ಒಂದು ಮಹತ್ವ ಇದೆ, ಅದರ ಕಲೆಕಾರಣಿಕೆಗೆ ನಾನು ಮಾಡಬೇಕಾ ಮಾಡಬಾರ್ದಂತ ಅವನಿಗೂ ಗೊತ್ತಿರಬೇಕಿರ್ತದೆ. ಹಾಗಾದ್ರೆ ಎರಡೂ ಧರ್ಮಕ್ಕೂ ಮಾಡಿದಂಥ ಅಪಮಾನ. ಇನ್ನೊಂದು ನೋಡಿ, ಸಾಂತಾಕ್ಲಾಸ್ ಅಂತ ಹೇಳಿದ್ರೆ ನಾವು ಇನ್ನೊಂದು ನೋಡಬೇಕು, ಅದರ ಬಟ್ಟೆಯನ್ನು ನಮ್ಮ ದೈವಾರಾಧನೆಯ ಬಟ್ಟೆಯನ್ನು ನೋಡಿ, ಅಲ್ಲಿಯೂ ಒಂದು ಸಾಮರಸ್ಯ ಇದೆ, ನೆನಪಿಡಿ. ಬಿಳಿ ಮತ್ತೆ ಕೆಂಪು ಬಟ್ಟೆಗಳಿಂದಲೇ ಅದನ್ನು ಮಾಡಿರ್ತಾರೆ ಅವರು ಆ ಸಾಂತಾಕ್ಲಾಸ್. ನಮ್ಮ ದೈವಾರಾಧನೆಯಲ್ಲೂ ಅನೇಕ ಕಡೆಗಳಲ್ಲಿ ಬರುವಂಥ ಬಣ್ಣಗಳೇ ಅದು. ಈ ಬಣ್ಣಗಳ ಸಾಮ್ಯತೆಯಲ್ಲೂ ಸಾಮರಸ್ಯವನ್ನು ಇಟ್ಟಿದ್ದಾರೆ. ಆಗಿರುವಾಗ ಇಂಥ ಒಂದು ಕೆಟ್ಟ ಕೆಟ್ಟ ವ್ಯಕ್ತಿಗಳು ಕೆಲವು ಕಡೆ ಈ ಮಾಡುವುದರ ಮುಖಾಂತರ ಸಮಾಜದ ಮೇಲೆ ಮನಸ್ಸುಗಳ ಕೆಲೆ ಭಾವನಾತ್ಮಕವಾಗಿ ಕೊಲ್ಲಿ ಇಡುವಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಯಾರೇ ಆಗಲಿ ಅವರು ಮಾಡಿದ್ದು ತಪ್ಪು ಮತ್ತು ಮಾಡಬಾರ್ದು. ತಪ್ಪು ಎಂಬುದು ಬಿಡುವುದಲ್ಲ, ನಾನು ಹೇಳುವಂಥದ್ದು ಇಷ್ಟೇ, ಯಾರಿಗೂ ನಾವು ಇಲ್ಲಿ ಕೂತು ಶಾಪ ಇಡೋದು, ಅಪಮಾನ ಮಾಡೋದು, ಅಪಮಾನಿಸೋದು ಅಲ್ಲ. ನಾವು ಇಷ್ಟೇ ಹೇಳುವಂಥದ್ದು, ದಯವಿಟ್ಟು ಮುಂದೆ ಯಾರ್ಯಾರು ಇಂಥ ಕೆಲಸಗಳನ್ನು ಮಾಡ್ತಾರಾ ಮುಂದಿನ ದಿನಗಳಲ್ಲಿ ಎಲ್ಲರೂ ಒಂದೊಂದು ರೀತಿಯ ಬಿಲ್ಲುಗಳನ್ನು ತೆಗೊಳ್ಳಿಕ್ಕೆ ತಯಾರಾಗಿರಿ ಅಂತ ಹೇಳುವಂಥದ್ದು ಇಷ್ಟೇ. ಇದು ದೈವಾರಾಧನೆ. ಯಾವುದೇ ಕಾರಣಕ್ಕದು ಎಲ್ಲವನ್ನು ಗಮನಿಸ್ತಾ ಇದೆ, ತಿಳಿಯೋದು ಮಾಡ್ತಾರೆ ಒಂದಷ್ಟು. ಇದು ಮತ್ತೆ ಇಷ್ಟು ಮಾಧ್ಯಮಗಳ ಮುಖಾಂತರ ಹಲವಾರು ವಿಚಾರಗಳ ಮೂಲಕ ನಾವು ಅದನ್ನು ಕೊಡ್ತಾ ಇದ್ರು ಮತ್ತೆ ಇವರು ಮಾಡ್ತಾರೆ ಅಂತ ಹೇಳಿದರೆ ಇದು ಎಲ್ಲರಿಗೂ ಒಂದಲ್ಲ ಒಂದು ರೀತಿಯ ತೊಂದರೆಯನ್ನು ಮುಂದಿನ ದಿನಗಳಲ್ಲಿ ಬಂದೇ ಬರ್ತದೆ. ಇದು ಬಿಡಿ, ಇದೇ ನಮ್ಮ ಯಾವುದು ಕಾಂತಾರ ಚಿತ್ರತಂಡ ಸಮೇತ ಒಂದು ದಿನ ಇಲ್ಲಿ ಕಣ್ಣೀರಿಡುವ ದಿನ ಮುಂದಿನ ದಿನ ಬರ್ತದೆ. ಯಾಕಂತ ಹೇಳಿದ್ರೆ ಯಾರ ಬಾಯಲ್ಲೂ ಈ ನೋವಾಗ್ತಾ ಇದೆ, ಇಂಥ ಒಂದು ದೈವಾರಾಧನೆಗೆ ಅಪಮಾನ ಆಗ್ತಾ ಇದೆ ಅಂತ ಒಂದು ಶಬ್ದದ ಮೇಲೆ ಬರ್ತಾ ಇಲ್ಲ. ಸುಮ್ಮನೆ ಅವರು ವೃತ್ತದಲ್ಲಿ ಕೂತರು, ಇದು ಮಾಡಿದ್ರು, ಸಿನಿಮಾ ಮಾಡಿದ್ರು, ಗೆದ್ರು, ಇದಲ್ಲ. ಈಗ ಅವ್ರು ಬರಬೇಕಿತ್ತು, ಈಗ ಬಂದು ಮಾತಾಡಬೇಕಿತ್ತು. ಇಲ್ಲಿ ಬಂದು ಅಲ್ಲಿ ಪ್ರಾರ್ಥನೆ ಮಾಡೋದು, ಕೋಲ ಕೊಡೋದು, ಸುದ್ದಿ ಇಲ್ಲದೆ ಬಂದು ಹೋಗುವುದಲ್ಲ. ಈಗ ಮಾಧ್ಯಮದ ಮುಖಾಂತರ ಬಂದು ಎಲ್ರಿಗೊಂದು ಹೇಳಬೇಕು, ಎಲ್ಲ ಕಡೆ ಯಾರು ದಯವಿಟ್ಟು ಅದನ್ನು ಮಾಡಬೇಡಿ. ನೀವು ಮಾಡುವುದಾದರೆ ದೈವಾರಾಧನೆಗೆ ಮಾಡುವಂಥದ್ದು ಅತಿ ದೊಡ್ಡ ಒಂದು ಅಪಚಾರ. ಇದನ್ನು ಕೊಡುವಂಥ ಕೆಲಸಗಳು ಆಗಬೇಕು. ಮತ್ತು ಯಾವುದೇ ಕಾರಣಕ್ಕೂ ಅವರು ಇನ್ನು ಮುಂದೆ ಈ ಹಂತದಲ್ಲಿ ಕಾಂತಾರ ಇದರಿಂದಲೇ ಇಂಥ ಗಂಭೀರಗಳೆಲ್ಲ ಬಂತು. ಮುಂದೆ ಅವರು ಅದನ್ನು ಇದೇ ರೀತಿಯಾಗಿ ಎಲ್ಲಿಯಾದರೂ ಆಲೋಚನೆ ಮಾಡಿದರೆ ಅದನ್ನು ಕೈ ಬಿಡುವುದು ಉತ್ತಮ. ಅದು ಯಾಕಂತ ಹೇಳಿದರೆ ಪರಿಸ್ಥಿತಿ ಗಂಭೀರ ಕೈ ಮೀರ್ತದೆ. ಮೀರೋದು ಮಾತ್ರ ಅಲ್ಲ, ಚಿತ್ರರಂಗದಲ್ಲೇ ಇವರನ್ನು ಹೇಳ ಹೆಸರಿಲ್ಲದಾಗೆ ನೆಲ ಕಚ್ಚಿಸಿ ಬಿಡ್ತದೆ ಎಲ್ಲಿಯಾದರೂ ಇದನ್ನು ದುರುಪಯೋಗ ಮಾಡಿಬಿಟ್ರೆ. ಯಾವ ಹೆಸರಿನಿಂದ, ಯಾವ ದೈವದ ಹೆಸರಿನಿಂದ, ಯಾವ ಕಾಂತಾರದ ಹೆಸರಿನಿಂದ, ಯಾವ ಒಂದು ಇಲ್ಲಿಯ ಇವರಿಗೆ ಒಂದು ಉನ್ನತ ಮಟ್ಟದ ಹೆಸರು ಬಂತ. ಇನ್ನೂ ಇದರಲ್ಲಿ ಏನಾದರೂ ಇನ್ನು ನಿಧಿ ಇದೆ, ಹಣ ಇದೆ, ಇನ್ನು ಮಾಡ್ಬೋದು ಅಂತ ಮುಂದೆ ಹೋದರೆ ಆ ದೈವಾರಾಧನೆಗೆ ಅದರ ಬಗ್ಗೆ ಇದು ಮಾಡದೆ ಅವ್ರು ಮುಂದೆ ಹೋದರೆ ಸೋಲ್ತಾರೆ. ಮತ್ತು ಇಂಥ ವ್ಯಕ್ತಿಗಳು ಸಂತ ನಿಕೋಲಸ್ ಹಾಕಿದ ಎಲ್ಲಿಯವರೇ ಆಗಲಿ ಈ ಮಾಧ್ಯಮದ ಮುಖಾಂತರ ನಿಮ್ಮನ್ನು ನಾನು ಎಚ್ಚರಿಸ್ತಾ ಇದ್ದೇನೆ. ನೋಡಿ, ನಾವು ಎಲ್ಲ ಧರ್ಮವನ್ನು ಸಹೋದರತೆ ಮತ್ತು ಪ್ರೀತಿ ವಿಶ್ವಾಸದಿಂದ ನೋಡಿದವರು. ಎಲ್ಲ ಧರ್ಮಗಳ ವಿಚಾರಗಳನ್ನಾಗಲಿ, ಬೈಬಲಿನ ವಿಚಾರ ಆಗಲಿ, ಕುರಾನ್ನ ವಿಚಾರ ಆಗಲಿ, ಅಲ್ಲ ಏನೇ ಇರಲಿ, ನಾವು ಗೌರವಪೂರ್ಣವಾಗಿ ಅವರವರ ವಿಚಾರಕ್ಕೆ ನೋವಿಲ್ಲದಾಗೆ ಹೋಗುವವರು. ದಯವಿಟ್ಟು ನೀವು ಇಂಥ ಒಂದು ಭಾವನಾತ್ಮಕ ಸಂಬಂಧ ಇರುವ ಈ ತುಳುನಾಡಿನಲ್ಲಿ ನೀವು ಈ ಥರವಾಗಿ ಅಂಥ ಒಂದು ಪವಿತ್ರವಾದಂಥ ಯೇಸುವಿನ ದೇವದೂತನ ಚಿತ್ರವನ್ನು ಹಾಕಿಕೊಂಡು ನೀವು ಈ ರೀತಿ ಮಾಡಿದ್ದು ತಪ್ಪು. ದಯವಿಟ್ಟು ಎರಡೂ ಧರ್ಮವನ್ನು ನೀವು ಅಪಮಾನ ಮಾಡಿದ್ದೀರಂತ ನನ್ನ ನಿಜ. ಎಸ್, ಇದು ಫಸ್ಟ್ ರಿಯಾಕ್ಷನ್. ಜೊತೆಗೆ ಕರೆಗಳು ಬರ್ತಾ ಇದೆ, ನಾನು ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೇನೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ನಾನು ಫ್ರಾನ್ಸಿಸ್ ಅಂತ ಉಡುಪಿಯಿಂದ. ಫ್ರಾನ್ಸಿಸ್ ಅವರು ಉಡುಪಿಯಿಂದ. ನಮಸ್ತೆ ಫ್ರಾನ್ಸಿಸ್ ಅವರೇ, ನಮಸ್ತೆ ಸರ್, ಮಾತಾಡಿ ಸರ್. ಇದು ಮಾಡಿದ್ದು ಯಾಕಂದ್ರೆ ಇಲ್ಲಿ ಗೊತ್ತಿಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾಕಂದ್ರೆ ಪ್ರಬುದ್ಧಾವಸ್ಥೆಗೆ ಬಂದ ನಂತರ ನಾವು ಮಾಡುವ ಪ್ರತಿಯೊಂದು ಗೊತ್ತಿದ್ದೇ ಮಾಡಿದ್ದು. ಇದು ಬೇಕಂತೆ ಒಳ್ಳೆಯ ಸೌಹಾರ್ದತೆಯಿಂದ ಹೋಗ್ತಾ ಇರುವಾಗ ಇದು ಕೆರಳಿಸುವ ಒಂದು ಯೋಜನೆ ಇವರು ಮಾಡಿದ್ದು ಕಡಖಂಡಿತ. ಯಾಕಂದ್ರೆ ವಿಡಿಯೋ ನೋಡುವಾಗ ನಮ್ಗೆ ಬೇಸರ ಆಯ್ತು. ಯಾಕಂದ್ರೆ ನಮ್ಮ ಕ್ರಿಸ್ಮಸ್ ಅಲ್ಲಿ ಜೀಸಸ್ ನ ಬರ್ಡೇ ಅನ್ನು ಸೆಲೆಬ್ರೇಟ್ ಮಾಡ್ತಾರೆ. ಇದರಲ್ಲಿ ಬೇರೆ ಧರ್ಮದವ್ರನ್ನ ಹೀಯಾಳಿಸೋದು ಪ್ರಶ್ನೆನೇ ಇಲ್ಲ. ಯಾಕಂದ್ರೆ ಎಲ್ಲರೂ ಸೆಲೆಬ್ರೇಟ್ ಮಾಡುವಂತ ಕ್ರಿಸ್ಮಸ್ ಇರುವಾಗ ಯೇಸುವಿನ ಜನನದಲ್ಲಿ ಇಂಥ ಮಾಡಿದ ಕಿಡಿಗೇಡಿಗಳಿಗೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು. ಅವರು ಪಬ್ಲಿಕ್ ಆಗಿ ಅವ್ರಿಗೆ ಕ್ಷಮೆ ಕೇಳಬೇಕು. ಮತ್ತೆ ಇದಕ್ಕೆ ಯಾರು ಹೊಣೆ, ಅವ್ರು ತಪ್ಪಿತಸ್ತಾರೆ. ಯಾಕಂದ್ರೆ ಇಲ್ಲಿ ಗೊತ್ತಿಲ್ಲದೆ ಮಾಡಿದಂತ, ಇದು ಗೊತ್ತಿದ್ದೇ ಮಾಡಿದ ಕೆಲಸ. ಬೇಕಂತಲೇ ಅವಮಾನಿಸಿದ್ದು ದೈವ ದೇವರುಗಳಿಗೆ. ಯಾಕಂದ್ರೆ ನಾವು ಗೌರವಿಸುವ ದೈವ ದೇವರುಗಳು ಅದಕ್ಕೆ ಅವಮಾನಿಸಿದ್ದು ಇದು ಖಂಡಿತವಾಗಿ ನಾನೊಬ್ಬ ಕ್ರೈಸ್ತನಾಗಿ ಹೇಳ್ತೇನೆ, ತಪ್ಪೇ ತಪ್ಪು. ಯಾಕಂದ್ರೆ ಇದಕ್ಕೆ ಕ್ಷಮೆ ಇಲ್ಲ. ಅವ್ರು ಪಬ್ಲಿಕ್ ಆಗಿ ಬಂದು ಯಾವುದೋ ಒಂದು ದೇವಸ್ಥಾನದಲ್ಲಿ ಎಲ್ಲಿಯಾದ್ರೂ ಕ್ಷಮೆ ಯಾಚಿಸಲೇಬೇಕು. ಯಾಕಂದ್ರೆ ಇಂಥ ಕೆಲಸ ಇನ್ನೊಮ್ಮೆ ಯಾರು ಮಾಡಬಾರ್ದು. ಒಳ್ಳೆಯ ಮಾತು ಸರ್, ಒಳ್ಳೆಯ ಮಾತು. ಯಾಕೆಂತ ಹೇಳಿದ್ರೆ ನಾವು ನಂಬೋದು ಬೇರೆ, ಆದ್ರೆ ನಾವು ಭಕ್ತಿ ಭಾವದಿಂದ ಭಕ್ತಿಯಿಂದ ನೋಡ್ತೇವೆ ದೈವ ದೇವರುಗಳು. ಇನ್ನು ಇದರಿಂದ ಕಾಂತಾರ ಪಿಕ್ಚರ್ ತಪ್ಪಿಲ್ಲ. ಅದು ಪಿಕ್ಚರ್ ಅಲ್ಲಿ ಏನೇ ಬರ್ಲಿ, ಆದ್ರೆ ನೀವು ಅನುಕರಣೆ ಮಾಡೋದು, ಅಣಕಿಸೋದು ತಪ್ಪು. ಯಾಕಂದ್ರೆ ಒಂದು ಸೌಹಾರ್ದತೆಯಿಂದ ಹೋಗ್ತಾ ಇರುವಾಗ ಸಮಾಜದಲ್ಲಿ ಶಾಂತಿಯನ್ನು ಹಾಳು ಮಾಡುವಂತ ಇಂಥ ದರಿದ್ರಗಳು ಇರುವಾಗ ಈ ಸಮಾಜ ಒಳ್ಳೇದು ಹೋಗಲ್ಲ. ಹಾಗಾಗಿ ಇಂಥವ್ರಿಗೆ ಶಿಕ್ಷೆ ಆಗಬೇಕು. ಪಬ್ಲಿಕ್ ಆಗಿ
ಇದಕ್ಕೆ ಸಂಬಂಧಪಟ್ಟ ಚರ್ಚಿನ ಪಾದ್ರಿಗಳಾಗ್ಲಿ ಯಾರಾಗ್ಲಿ ಇವರನ್ನು ಕರೆದು Correct. ಪಬ್ಲಿಕ್ ಆಗಿ ಇವರು ಕ್ಷಮೆ ಕೇಳುವಂತ ಒಂದು ಕಾರ್ಯಕ್ರಮ Correct, ಮಾಡ್ಲೇಬೇಕು. sir. Correct, sir. ಕ್ಲಿಯರ್ ಆಗಿ ಹೇಳ್ತೇನೆ. ಫ್ರಾನ್ಸಿಸ್ ಅವರೇ, ಒಳ್ಳೆ ಮಾತು. ಜೊತೆಗೆ ನನ್ನ ಪ್ರಕಾರ ಇದು ನಾಟ್ ಓನ್ಲಿ ಒಂದು ಧರ್ಮಕ್ಕೆ ಆಗಿರುವಂತಹ ಅಪಮಾನ ಅಪಹಾಸ್ಯ, ಜೊತೆಗೆ ಎರಡು ಧರ್ಮಕ್ಕೆ. ಅಲ್ವಾ, ಎರಡು ಧರ್ಮಕ್ಕೆ ಎರಡು ಧರ್ಮಕ್ಕೆ ಅಲ್ವಾ? ಜೀಸಸ್ಸಿಗೆ ನಮ್ಮ ಯಾಕಂದ್ರೆ ಕ್ರೈಸ್ತ ಸರ್ ಧರ್ಮಕ್ಕೆ ಇದು ಅವಮಾನ. ಯಾಕಂತ ಹೇಳಿದ್ರೆ ಕ್ರೈಸ್ತ ಧರ್ಮದಲ್ಲಿ ಇಂಥದ್ದು ಮಾಡ್ಲಿಕ್ಕಿಲ್ಲ. ಫಸ್ಟ್ ಆಫ್ ಆಲ್ ಪ್ರತಿಯೊಂದು ಧರ್ಮದಲ್ಲಿ ಇನ್ನೊಂದು ಧರ್ಮವನ್ನು ಗೌರವಿಸುವುದರಿಂದ ಕುರಾನ್, ಬೈಬಲ್, ಭಗವದ್ಗೀತೆ ಎಲ್ಲವೂ ಕಲಿಸುತ್ತೆ. ಆಗಿರುವಾಗ ಇಂಥ ಕೆಡಿಗಡಿಗಳು ನಮ್ಮ ಧರ್ಮಕ್ಕೂ ಇದು ಬೇಡ, ನಮ್ಮ ಧರ್ಮಕ್ಕೂ ಇವರು ಬೇಡ. ಹಿಂದೂ ಧರ್ಮಕ್ಕಿಂತ ನಮ್ಮ ಕ್ರೈಸ್ತ ಧರ್ಮಕ್ಕೆ ಇಂಥವ್ರ ಅಗತ್ಯ ಇಲ್ಲ. ಇಂಥವರಿಂದ ನಮ್ಮ ಧರ್ಮ ಉದ್ಧಾರ ಆಗೋದು ಅಗತ್ಯನೇ ಇಲ್ಲ. ನಿಜ. ಯಾಕಂದ್ರೆ ಬಹಳಷ್ಟು ಜನರು ಸ್ಯಾಂತಾಕ್ಲಾಸ್ ಅಂತ ಬಂದಾಗ ಹಿಂದೂ ಧರ್ಮದವರು ಕೂಡ ಬಹಳಷ್ಟು ಒಂದು ಪವಿತ್ರತೆ ಭಾವನೆಯಿಂದ, ಧನ್ಯತೆ ಭಾವನೆಯಿಂದ ನೋಡ್ತಾರೆ ಬಹಳಷ್ಟು ಜನರು, ಅಲ್ವಾ? ಈ ರೀತಿ ಇವರುಗಳು ಅಪಹಾಸ್ಯ ಮಾಡಿದಾಗ ಕೆಲವರ ಮನಸ್ಸಿನಲ್ಲಿ ಈ ರೀತಿಯ ಒಂದು ವಿಚಾರ ಮೂಡುತ್ತೆ. ಹಾಗಾಗಿ ಈ ಒಂದು ವಿಚಾರದಲ್ಲೂ ಕೂಡ ಧರ್ಮಗುರುಗಳು ಮುಂದೆ ಬರಬೇಕು. ಈ ಒಂದು ವಿಚಾರದಲ್ಲಿ ಅವರುಗಳು ಕೂಡ ನೋಡ್ಬೇಕು. 100% ಇದಕ್ಕೆ ಸಂಬಂಧಪಟ್ಟ ಯಾವುದೇ, ಯಾಕಂದ್ರೆ ಕ್ರೈಸ್ತ ಧರ್ಮದಲ್ಲಿ ಇದು ರೋಮನ್ ಕ್ಯಾಥಲಿಕ್ ಮಾಡಿದೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಕ್ರೈಸ್ತ ಧರ್ಮದಲ್ಲಿ ಪ್ರೊಟೆಸ್ಟೆಂಟ್ಗೆ ಯಾರಾಗ್ಲಿ ಎಲ್ಲರೂ ಸಂತಾಕ್ಲಾಸ್ ಆಗ್ತಾರೆ. ಆಗಿರುವಾಗ ಇದು ಯಾರು ಹಾಕಿದ್ದಾರೆ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಅದನ್ನು ಕೂಲಂಕುಷವಾಗಿ ತನಿಖೆ ಮಾಡೋದಕ್ಕೆ ಸಂಬಂಧಪಟ್ಟದ್ದು ಎದುರು ಬಂದು ಈ ಹಿಂದೂ ಧರ್ಮದ ಯಾವ್ದು ದೈವದವರ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕ್ಷಮೆ ಕೇಳಬೇಕು, ಕೇಳಲೇಬೇಕು. 100% ಇದರಲ್ಲಿ ಡೌಟೇ ಇಲ್ಲ. ಇಲ್ಲದ್ರೆ ಇವರು ಶಾಪಕ್ಕೆ ಬಲಿಯಾಗ್ತಾ ಇರೋದು ನಾನು ಬರೆದು ಕೊಟ್ಟೆ. ಓಕೆ ಎಸ್ ಸರ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ರಾನ್ಸಿಸ್ ಅವರೇ, ಧನ್ಯವಾದಗಳು ಸರ್, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ನಮಸ್ತೆ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ನಮಸ್ತೆ. ಯಾರು ಮಂಜುನಾಥ್ ಅಡಪ್ಪ ಅಂದು ಪಾತ್ಯರ್ನು. ಮಂಜುನಾಥ್ ಅಡಪೇರ್, ನಮಸ್ಕಾರ ಸರ್. ನಮಸ್ಕಾರ ಪಾತ್ರಲ್ಲ ಸರ್. ತಮ್ಮಣ್ಣ ಶೆಟ್ಟರಿಗೆ ನಮಸ್ಕಾರ. ನಮಸ್ತೆ. ಯಾನ್ ಆಕ್ಚುಲಿ ಯಾರು ಟಿವಿ ದೊಡ್ಡ ರೋಡ್ ಜರ್ನಿ ಬಂದೊಂದು ಉಪ್ನಾಗ ತಮ್ಮಣ್ಣ ಶೆಟ್ಟರ್ನ ಒಂದು ಪೋಸ್ಟ್ ಬರ್ತೇನೆ ಅಂಚೆ ತೂದು ಉಂಟದು ರೋಡ್ ಸೈಡ್ ವೇಟ್ ಮಾಡ್ತದೆ ಆ ಪಾತ್ರ ಒಂದು ದಯಪಂಡ ನಮ್ಮ ದೈವಲೆಗೆ ದುಂಬು ನಮ್ಮ ಮೂಲು ಸಿಟಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಕೆಲವು ಶಾಲೆಡು ಕೂಡ ನಲಿತೊಂದು ಪತ್ತೊಂದು ಪೂರ ಇಟ್ಟರು ದುಂಬು ಅಂಚಿನ ಒಂದು ಸೀನ ಒಂದು ಇರ್ತದೆ. ಐದು ಮಾತೇರ ಈ ಪಿಕ್ಚರ್ ಬತ್ತಿವಕ್ಕ ಅವು ದೇಶವ್ಯಾಪ್ತಿ ನಮ್ಮ ದೈವಲಿಗೆ ಅಪಮಾನವನ್ನು ಉಂಟು. ತಮಿಳ್ನಾಡು, ತೆಲುಗು, ಆಂಧ್ರಡು ಪುರ ರಿಯಾಲಿಟಿ ಶೋಡು ಡ್ಯಾನ್ಸ್ ಮಂದು ಉಳ್ಳೇರು. ಕೆಲವು ಜವನಿಯರು ರೀಲ್ ಮಂತ ಒಂದು ಉಳ್ಳೇರು. ಕರೆಕ್ಟ್ ಕೇರೊಂದು ಪಾತಲ್ಲ ಸರ್. ರೀಲ್ ಮಂತ ಒಂದು ಉಳ್ಳೇರು. ನೇನು ಕೀನಾಗ ನಮಗ ಬೇಜಾರಾಕೊಂಡು ಹಾಯಿನ ಆದುಕೊಂಡು ಕಾಂತಾರ ನನ್ನ ಮಾತೆರೆಲ್ಲ ಬುದ್ಧಿವಂತ ಒಂಜಿ ಘಟ್ಟ ಬರೋಡು ಕಾಂತಾರ ನನ್ನ 2ನೇ ಪಾರ್ಟ್ 3ನೇ ಪಾರ್ಟ್ ಇಂಜಿನ ಪುರ ಸೀನ್ ನನ್ನ ಉದ್ಭವ 6ನೇ ಬಲ್ಲಿ ಐನ ದಕ್ಷಿಣ ಕನ್ನಡ ಜಿಲ್ಲಾ ಸರ್ವ ಜನಕ್ಕುಲ್ಲ ಐನ ವಿರೋಧಿಸೋರು. ನನ್ನ ಇಂಚಿನ ಒಂದು 6ನೇ ಬಲ್ಲಿ ದಯಪಂಡ ದುಂಬು ನಮ್ಮ ಧರ್ಮ ಕೊಡೊಂಜಿ ಜಾತಿದಾಗ ನಮ್ಮ ದೈವಲೇನು ನನ್ನೊಂಜಿ ಜಾತಿದಾಗ ಏರ್ಲ ಅವಮಾನ ಅಂತ ನಿಜಾನು ಇನಿ ನನ್ನೊಂದು ಜಾತಿದಾಗೆಲ್ಲ ಅವಮಾನ ಅಂತಾರೆ ಶುರು ಮಾಡ್ತೇನೆ. ನಾನು ಇಂಚನೆ ಬುಡ್ನ ಇಂದು ನನ್ನ ಪೂರ ನನ್ನ ಒಂಜಿ ರೀತಿಗೆ ಪೋಪನ್ ಬಂದಿನ ಒಂಜಿ ಬಯಲ ಒಂದು ಇಂಗ್ಲೇ ಕರೆಕ್ಟ್ ನಿಜ. ಅಂಚದು ಪುನಗ ತಮ್ಮಣ್ಣ ನಾನು ಬರಲೇ ನೇಟು ಈರ್ಲ ಒಂಜಿ ಜಪ್ಪೋಡು ನೇಟು ಖಂಡಿತ ಮನ್ಪೋಡು ನಮ್ಮ ಒಂಜಿ ನಂಬಿಕೆಲು ವಿಚಾರಗಳು ಉರಿಯೋಡು ಬಂಜೋತನ್ನ ಅಪನಂಬಿಕೆ ಯಾರ ಬಲ್ಲಿ ನಮ್ಮ ನಂಬಿಕೆ ಆದೇ ಉರಿಯೋಡು ನಮ್ಮಂದೇಟು. ಓಕೆ ಎಸ್ ಸರ್ ಥ್ಯಾಂಕ್ ಯು ಧನ್ಯವಾದಗಳು ಸರ್, ಧನ್ಯವಾದಗಳು. ಎಸ್ ಸರ್, ರಾಬರ್ಟ್ ರೋಸರಿಯೋ ಸರ್, ಈಗ ಇಲ್ಲಿ ಬಂದಿರುವಂಥ ಪ್ರಶ್ನೆ ಸ್ಯಾಂತಾಕ್ಲಾಸ್ನ ಒಂದು ವಿಚಾರವಾಗಿ ಈಗಾಗಲೇ ಹೇಳಿದರು ತಮ್ಮಣ್ಣ ಶೆಟ್ಟರ್. ಇಲ್ಲಿ ಬರುವಂಥ ಪ್ರಶ್ನೆ, ಯಾಕೆ ಇವರು ಈ ರೀತಿ ಆಡ್ತಾರೆ ಅನ್ನೋದು. ಯಾಕಂದ್ರೆ ಸ್ಯಾಂತಾಕ್ಲಾಸ್ ಅಂತ ಬಂದಾಗ ನಾಟ್ ಓನ್ಲಿ ಕ್ರೈಸ್ತ ಧರ್ಮ, ಹಿಂದೂ ಧರ್ಮದವರು ಕೂಡ ಗೌರವಿಸ್ತಾರೆ, ಪವಿತ್ರ ಧನ್ಯತೆ ಭಾವನೆಯಿಂದ ನೋಡ್ತಾರೆ. ಆದರೆ ಈ ಒಂದು ವಿಕೃತಿಯನ್ನು ನಡೆದಾಗ ಈ ರೀತಿ ಮಾಡ್ಬೋದಾ ಸರ್? ಸ್ಯಾಂತಾಕ್ಲಾಸ್ ಅಂತ ಬಂದಾಗ ಹೇಗೆ, ಯಾವ ರೀತಿ ಇರುತ್ತೆ? ಮಾಡಬಾರದು, ಖಂಡಿತ ತಪ್ಪು. ಆದ್ರೆ ಯಾಕೆ ಮಾಡಿದ್ದಾರಂತ ಹೇಗೆ ಹೇಳಿ, ಅವ್ರಿಗೆ ಏನು ಮಾನಸಿಕತೆ, ವಿಕೃತ ಮಾನಸಿಕತೆ ಅಂತ ಮಾಡಿದ್ರ ಅಥವಾ ತಮಾಷೆ ನೋಡೋಣ ಅಂತ ಮಾಡಿದ್ರೆ ಏನಂತೇಳಿ ಅದೇ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಜೋಕುಲಾಟಿಕೆ ಅಂತ ಹೇಳ್ತಾರೆ, ಜೋಕುಲಾಟಿಕೆ ಮನಸ್ಸಲ್ಲಿ ಮಾಡಿದ್ರ ಅಥವಾ ಏನಾದ್ರೂ ಷಡ್ಯಂತ್ರ ಇಟ್ಕೊಂಡು ಮಾಡಿದ್ರ ಅದೇ ಸ್ವಲ್ಪ ಏನಂತೇಳಿ ಅರ್ಥ ಆಗ್ತಾ ಇಲ್ಲ. ಏನ ಷಡ್ಯಂತ್ರ ಮಾಡ್ಬೇಕು, ತಮಾಷೆ ಮಾಡ್ಬೇಕು, ಗೇಲಿ ಮಾಡ್ಬೇಕಂತ ಮಾಡಿದ್ರೆ ಅದು ಖಂಡಿತ ಅಕ್ಷಮ್ಯ. ಮತ್ತೆ ಏನಾದ್ರೂ ಬಾಲಿಶ ಮನಸ್ಥಿತಿಯಿಂದ ಮಾಡಿದ್ರೆ ಅವರೊಂದು ಕ್ಷಮೆ ಕೇಳಿ ಇನ್ನು ಮುಂದೆ ಮಾಡುದಿಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಿ ಅಲ್ಲಿ ಮುಗಿಸೋದು ಒಳ್ಳೇದು. ಓಕೆ ಈ ಸ್ಯಾಂತಾಕ್ಲಾಸ್ ಅಂತ ಬಂದಾಗ ಸರ್, ಕ್ರೈಸ್ತ ಧರ್ಮದಲ್ಲಿ ಕ್ರಿಸ್ಮಸ್ ಅಂತ ಬಂದಾಗ ಈ ಒಂದು ವಿಚಾರದ ಬಗ್ಗೆ ಏನ್ ಹೇಳ್ತೀರಾ ಸರ್? ಸ್ಯಾಂತಾಕ್ಲಾಸ್ ನ ಕಾನ್ಸೆಪ್ಟ್ ಬಗ್ಗೆ ನನ್ಗೆ ಮಾಹಿತಿ ಬೇಕಾಗಿತ್ತು ಸರ್ ಸ್ವಲ್ಪ. ಸ್ಯಾಂತಾಕ್ಲಾಸ್ ಬಗ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ ನಾನು ಪ್ರಾರಂಭದಲ್ಲಿ. ಇದು ಸ್ಯಾಂತಾಕ್ಲಾಸ್ ಮಿಸ್ಯೂಸ್ ಆಗೋದು ಫಸ್ಟ್ ಅಲ್ಲ, ಬಹಳಷ್ಟು ಆಗಿದೆ. ನಾನು ಈ ಬಗ್ಗೆ ಬಹಳಷ್ಟು ಓಪನ್ ಆಗಿ ಹೇಳ್ಬೇಕಂತ ಇದ್ದೆ, ಚರ್ಚೆ ಬಗ್ಗೆ ಮಾತಾಡ್ಬೇಕಿತ್ತು.
ಇದು ಏನೋ ಒಂದು ಬ್ರ್ಯಾಂಡ್, ಇದು ಏನೋ ಬಿಸ್ನೆಸ್ ಬ್ರ್ಯಾಂಡ್ ಅಂಬಾಸಿಡರ್ ತರ ಆಗಿದೆ ಸಂತಾ ಕ್ಲಾಸ್ ಅಂದ್ರೆ. ಇದು ಬರೀ ಕ್ರಿಸ್ಮಸ್ ದಿನ ಅಲ್ಲ, ಡಿಸೆಂಬರ್ ಪ್ರಾರಂಭ ಆಗುವಾಗ್ಲೇ ನೀವು ನೋಡ್ಬೋದು ದೊಡ್ಡ ದೊಡ್ಡ ಮಳಿಗೆಗಳಲ್ಲಿ, ಬಿಸ್ನೆಸ್ ಮಳಿಗೆಗಳಲ್ಲಿ ಸಂತಾ ಕ್ಲಾಸ್ ನಿಲ್ಲಿಸಿ ಅದೇ ಒಂದು ವೇಷ. ಹಾಗಾಗಿ ಅದರ ಒಂದು ವ್ಯಾಪಾರೀಕರಣ ಬಹಳ ಸಮಯದಿಂದ ಆಗಿದೆ. ಈ ವರ್ಷ ಅಂತ ಹೇಳಿಲ್ಲ, ಕೆಲವು ವರ್ಷಗಳಿಂದ ನೋಡ್ತಾ ಇದ್ದೇನೆ ನಾನು. ಚರ್ಚ್ ಈ ಬಗ್ಗೆ ಏನಾದ್ರೂ ಒಂದು ಗಂಭೀರ ನಿಲುವು ತಳೆದು ಜನರಿಗೆ ತಿಳಿ ಹೇಳುವುದು ಒಳ್ಳೇದಿತ್ತು. ಈಗ ತಮ್ಮ ಮೂಲಕ ಆದ್ರೂ ನಾನು ಮಾಡೋ ಮನವಿದೆ, ಅದನ್ನು ಜಾಸ್ತಿ ವ್ಯಾಪಾರೀಕರಣ ಆಗ್ಲಿಕ್ಕೆ ಮಾಡಬೇಡಿ. ಎಷ್ಟು ಧಾರ್ಮಿಕ ಇದೆ ಅಷ್ಟಕ್ಕೆ ಸೀಮಿತಗೊಳಿಸಿ. ಓಕೆ ಓಕೆ ಸರ್. ಇಲ್ಲದಿದ್ರೆ ಅಂದ್ರೆ ಬ್ರ್ಯಾಂಡಿಂಗ್ ಇಲ್ಲದಿದ್ರೆ, ಮಾರ್ಕೆಟಿಂಗ್ ಇಲ್ಲದೇ ಇದ್ರೆ, ಸಾಂತಾಕ್ಲಾಸ್ ಅಂತ ಹೇಳಿದ್ರೆ ನೈಜವಾಗಿ ಆ ಕಾನ್ಸೆಪ್ಟ್ ಏನಿರುತ್ತೆ ಸರ್, ಏನ್ ಕತೆ ಅಂತ ಹೇಳಿ ನಮಗೂ ಕೂಡ ತಿಳಿದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ. ನೈಜ ಅಂದ್ರೆ ಸೈಂಟ್ ನಿಕೋಲಾಸ್ ಅಂತ ಹೇಳಿ, ಸೈಂಟ್ ನಿಕೋಲಾಸ್ ಅಂತ ಒಬ್ಬ ಇದ್ದ ಯುರೋಪ್ ಅಲ್ಲಿ. ಎಸ್. ಅವನು ಹೇಗಂದ್ರೆ ಗುಟ್ಟಾಗಿ, ಇದು ಬಹಿರಂಗವಾಗಿ ಅಲ್ಲ, ಸ್ವಲ್ಪ ಧನವಂತ ಮನುಷ್ಯ, ಸ್ವಲ್ಪ ಬಂಗಾರ ಅಲ್ಲಿ ಇತ್ತು, ಗುಟ್ಟಾಗಿ ಕೆಲವರಿಗೆ ಸಹಾಯ ಮಾಡುತ್ತಿದ್ದ. ಯಾವ ರೀತಿ ಅಂದ್ರೆ ಅವರಿಗೆ ಗೊತ್ತಾಗದ ರೀತಿಯಲ್ಲಿ ಅವರ ಮನೆಗೆ ಯಾರು ನಿಜಕ್ಕೂ ಏನು ಅಗತ್ಯವಂತರಿದ್ದಾರೆ ಅವರ ಕಿಟಿಕಿ ಮೂಲಕ ಚಿನ್ನದ ನಾಣ್ಯಗಳನ್ನು ಹಾಕಿ ಹೋಗ್ತಿದ್ದ. ಯಾರು ಹಾಕಿದ್ದಂತ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ಗುಟ್ಟಾಗಿ ದಾನ ಮಾಡ್ತಿದ್ದ ವ್ಯಕ್ತಿಗೆ ಇವತ್ತು ಬಹಿರಂಗವಾಗಿ ಕೆಂಪು ಬಟ್ಟೆ ತೊಡಿಸಿ ಬ್ರ್ಯಾಂಡ್ ಮಾಡೋದಾದ್ರೆ ಅದೇ ಒಂದು ಆಕ್ಷೇಪಾರ್ಹ ವಿಷಯ. ಅದು ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಅವನು ಏನು ಮಾಡಿದ್ರು ತನ್ನ ಆತ್ಮ ಸಂತೋಷಕ್ಕಾಗಿ ಗುಟ್ಟಾಗಿ ಮಾಡಿದಂತ ದಾನ ಅದು. ಇವಾಗ ಅದೊಂದು ಕೆಂಪು ಟೋಪಿ ಧರಿಸಿ ಒಂದು ಅಪಹಾಸ್ಯದ ರೀತಿ ಕಾಣ್ತಾ ಇದೆ ಅಲ್ವಾ. ಅದು ಕೂಡ ಒಂದು ಆಗಬಾರದಂತ ಕೆಲಸ. ಅಂತ ವ್ಯಕ್ತಿಗೆ ಅಪಹಾಸ್ಯ ಮಾಡಲಾಗಿದೆ ಅಲ್ವಾ ಸರ್? ವ್ಯಕ್ತಿಗೆ ಅಪಹಾಸ್ಯ ಮಾಡಿದೆ ಅಥವಾ ಏನಾದ್ರು ಬಿಸ್ನೆಸ್ ಇಂಟೆನ್ಷನ್ ಇರ್ಬೇಕು. ಈಗ ನೋಡಿ, ಇದು ಪ್ರತಿಯೊಂದು ಈಗ ಯುರೋಪ್ ಇಂದ ವೆಸ್ಟ್ ಇಂದ ಏನೇನು ಬರುತ್ತೆ ಅದರ ಹಿಂದೆ ಏನಾದ್ರೂ ಒಂದು ವ್ಯಾಪಾರೀಕರಣದ ಉದ್ದೇಶ ಇರುತ್ತೆ. ನೀವು ಇದೆಲ್ಲ ನೋಡ್ಬೋದು, ಕೆಲವು ಕಾರ್ಡ್ಗಳು ಏನು ಬೇರೆ ಬೇರೆ. ಈಗ ಈವನ್ ದೀಪಾವಳಿಗೂ ಶುರು ಆಗಿದೆ ಗ್ರೀಟಿಂಗ್ ಕಾರ್ಡ್ಸ್ ಎಲ್ಲ. ದೀಪಾವಳಿ ಅಂದ್ರೆ ಗ್ರೀಟಿಂಗ್ ಕಾರ್ಡ್ಸ್ ಹಬ್ಬ ಅಲ್ಲ, ಅಂದ್ರೆ ಗ್ರೀಟಿಂಗ್ ಮಾಡೋದು ಬಿಸ್ನೆಸ್. ಏನ್ ಹೇಳ್ತಾರೆ, ಅದು ವೆಸ್ಟರ್ನ್ ಬಿಸ್ನೆಸ್ ಕಾನ್ಸೆಪ್ಟ್. ಅಂದ್ರೆ ಪ್ರತಿಯೊಂದು ಹಬ್ಬಗಳಲ್ಲೂ ತಮ್ಗೆ ಏನು ವ್ಯಾಪಾರ ಮಾಡ್ಲಿಕ್ಕೆ ಸಿಗುತ್ತೆ, ಹೇಗೆ ಅದನ್ನು ಎಕ್ಸ್ಪ್ಲಾಯ್ಟ್ ಮಾಡಬಹುದು ನಾವು ಹಬ್ಬಗಳನ್ನು ಅಥವಾ ಸಂಸ್ಕೃತಿಯನ್ನು, ಅದು ಒಂದು ವಿಕೃತ ಮನಸ್ಥಿತಿ. ಅದು ದುಡ್ಡು ಮಾಡುವ ಒಂದು ದಂಧೆ. ನಿಜ ನಿಜ ನಿಜ. ಪರ್ಫೆಕ್ಟ್. ಎಸ್ ಎಸ್ ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ನಾವು ಶೇಖರ್ ಅವರು ಮಾತಾಡುದು. ನಮಸ್ತೆ, ಮಾತಾಡಿ ಸರ್. ಅಲ್ಲ ಸರ್, ನಮಗೆ ರೋಬೋಟಿಕ್ಸ್ ಸರ್ ಹತ್ರ ಮಾತಾಡ್ಬೇಕು. ಎಸ್, ಮಾತಾಡಿ ಮಾತಾಡಿ. ಹಲೋ ಸರ್, ನಮಸ್ತೆ. ನಮಸ್ತೆ, ಹೇಳಿ. ನಮಸ್ತೆ ಸರ್. ಹಲೋ, ನೋಡಿ, ಈಗ ಗಾಂಧಾರ ಪಿಕ್ಚರ್ ಬರೋದು ಮುಂಚೆ ಯಾವ್ದು ಸೆಲೆಬ್ರೇಷನ್ ಮಾಡ್ತಿದ್ದಿಲ್ಲ. ಮತ್ತೆ ಗಾಂಧಾರ ಪಿಕ್ಚರ್ ಬಂತು, ಅದು ನೋಡಿ, ಗಾಂಧಾರ ಪಿಕ್ಚರ್ ತೆಗೆದದ್ದು ಅದು ನಮ್ದೇ ತಪ್ಪು. ಅದು ನಾವು ನಮ್ಮಿಂದನೇ ನಾವು ಇದು ಮಾಡ್ಕೊಂಡಿದ್ದು, ಹೌದಲ್ಲ? ಹಾಗಿದ್ರ ನೋಡಿ, ಈಗ ಹ್ಯಾಪಿ ಕ್ರಿಸ್ಮಸ್ ಅಲ್ಲಿ ಒಂದು ರಾತ್ರಿಯಲ್ಲಿ ಒಂದು ಪೂಜೆ ಉಂಟು. ಅದು ಎಲ್ಲರೂ ಹೋಗುದು, ಅದೊಂದು ಭಕ್ತಿಯಿಂದ ಹೋಗುದಲ್ಲ ವರ್ಷಕ್ಕೊಮ್ಮೆ. ಅವಾಗ ದೇವರ ಭಕ್ತಿಯಿಂದ ಹೋಗುದಲ್ಲ, ಈ ಖಾಲಿ ಎಂಜಾಯ್ ಮಾಡಕ್ಕೆ ಹೋಗುದ ಇವರು? ಓಕೆ ಓಕೆ, ತಮ್ಮ ಪ್ರಶ್ನೆ ಏನು ಸರ್? ತಮ್ಮ ಪ್ರಶ್ನೆ ಏನು ಶೇಖರ್ ಅವರೇ? ಅಲ್ಲ, ನೋಡಿ, ಮಾಡುವ ಒಂದು ರೀತಿ ಉಂಟು ಸರ್, ಯಾವ್ದಾರ ಒಂದು ಮಾಡುವ ರೀತಿ ಉಂಟು. ಯಾವ್ದು ನೋಡಿ, ಅದು ಯಾವ ರೀತಿ ಯಾರು ಯಾವುದೇ ಸಮುದಾಯಕ್ಕೆ ಧಕ್ಕೆ ಬರಬಾರ್ದು. ಅವ್ರು ಎಂಜಾಯ್ ಮಾಡ್ಬೇಕಂತ ಯಾರು ಹೇಳ್ತಾ ಇಲ್ಲ. ಓಕೆ ಓಕೆ ಓಕೆ, ಅದೇ ಅಂದ್ರೆ ತಮ್ಗಳಿಗೆ ಬೇಸರ ಆಗಿದೆ ಅಂತ ಹೇಳ್ತಾ ಇರುವಂತದ್ದು. ಬೇಸರದ ವಿಷಯ ಅಲ್ಲ, ಎಲ್ಲ ಸಮುದಾಯಕ್ಕೆ ಬೇಸರನೇ ಅಲ್ಲ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಇದನ್ನೇ ರಾಬರ್ಟ್ ರೋಸರಿ ಅವರು ಕೂಡ ಹೇಳಿರುವಂತದ್ದು. ಈಗ ಇತ್ತೀಚಿನ ದಿನಗಳಲ್ಲಿ ಸಾಂತಾಕ್ಲಾಸ್ ನ ಕಾನ್ಸೆಪ್ಟ್ ಅನ್ನು ಕೂಡ ದುರ್ಬಳಕೆ ಮಾಡಲಾಗ್ತಾ ಇದೆ ಅನ್ನೋದು ಅವರು ಹೇಳ್ತಾ ಇರುವಂತದ್ದು. ಈ ಹಿಂದೆ ಇದ್ದಂತಹ ಆ ಒಂದು ಪವಿತ್ರತೆ ಉಳಿದಿಲ್ಲ. ಈಗ ತಪ್ಪು ಮಾಡಿದ್ದಾರೆ, ತಪ್ಪು ಹಾಕಿದ್ದಾರೆ, ಸರಿ ಆಗ್ತದೆ ಅಂತ. ಹಾಗೆಲ್ಲ ನಾವು ಮೊದಲು ತಿಳ್ಕೊಳ್ಬೇಕು. ಓಕೆ ಓಕೆ, ಎಸ್ ಸರ್. ಓಕೆ, ಥ್ಯಾಂಕ್ ಯು ಶೇಖರ್ ಅವರೇ, ಧನ್ಯವಾದಗಳು. ಜೊತೆಗೆ ಮತ್ತೊಂದು ವಿಡಿಯೋ ಇದೆ. ಆ ವಿಡಿಯೋದಲ್ಲೂ ಕೂಡ ಇದೇ ರೀತಿ ಒಂದು ನಮ್ಮ ತುಳುನಾಡಿನ ಒಂದು ಆಚಾರ ವಿಚಾರವನ್ನು ಅವಹೇಳನ ಮಾಡಲಾಗಿದೆ ಅಂತ ಬಹಳಷ್ಟು ದೊಡ್ಡ ಆರೋಪ ಇದೆ. ಆ ವಿಡಿಯೋವನ್ನು ಕೂಡ ನಾನು ಪ್ಲೇ ಮಾಡ್ತೀನಿ. ಬಿಫೋರ್ ದಟ್, ಎಸ್ ತಮ್ಮಣ್ಣ ಶೆಟ್ರೆ, ಇಂಥ ಒಂದು ಘಟನೆ, ಇವೆಲ್ಲದರ ನಡುವೆ ಕಾಂತಾರ 2ನ ಒಂದು ಚರ್ಚೆ ಕೂಡ ಆಗ್ತಾ ಇರುವಂಥದ್ದು. ಇವೆಲ್ಲದರ ನಡುವೆ ದಿನದಿಂದ ದಿನಕ್ಕೆ ಮತ್ತೆ ಇಂತಹ ವಿಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು. ಏನು ಮನಸ್ಥಿತಿ ಅಂದರೆ, ಇಂಟೆನ್ಷನಲಿ ವೈ ಅಂತ ಬಂದಾಗ, ನಾಟ್ ಓನ್ಲಿ ಆ ಚಿತ್ರದ ಹಾಡಿಗೆ ಈಗ ವರಾಹ ರೂಪಂ ದೈವ ಸ್ವರೂಪಂ ಅನ್ನೋಂಥ ಹಾಡು, ಆ ಹಾಡನ್ನು ಹಾಕಿ ಈ ಒಂದು ವಿಕೃತಿಯನ್ನು ಬೆಳೆದಿದ್ದಾರೆ. ಆ ಹಾಡಿಗೆ ನಾನು ಇತ್ತೀಚಿನ ದಿನಗಳಲ್ಲಿ ಕೆಲವು ವೇದಿಕೆಗಳಲ್ಲಿ ನಾನು ನೃತ್ಯವನ್ನು ನೋಡಿದ್ದೇನೆ. ಅಲ್ಲಿ ಎಲ್ಲೂ ಕೂಡ ಕೆಲವು ಕಡೆಗಳಲ್ಲಿ ದೈವವನ್ನು ಹೋಲಿಕೆ ಮಾಡಿಲ್ಲ ಭಾಳಷ್ಟು ಜನರು. ಭರತನಾಟ್ಯದ ರೀತಿಯಲ್ಲಿ ಅಥವಾ ಒಂದು ಒಳ್ಳೆಯ ಶಾಸ್ತ್ರೀಯ ಒಂದು ನೃತ್ಯದ ಮೂಲಕ ಬಹಳಷ್ಟು ಜನರು ಅದನ್ನು ಪ್ರೆಸೆಂಟ್ ಮಾಡಿದ್ದಾರೆ. ಚೆನ್ನಾಗಿತ್ತು. ಅದರಲ್ಲಿ ಯಾವುದೇ ರೀತಿಯ ವಿಕೃತಿಗಳನ್ನ ಕಾಣಲಿಲ್ಲ. ನಿಮ್ಗೆ ಅದರಲ್ಲೂ ಕೂಡ ವಿರೋಧ ಇದೆಯಾ ನಾನು ಕೇಳ್ತಾ ಇರೋದು? ಇಲ್ಲ. ಅಲ್ಲಿ ಒಂದು ಸ್ಪಷ್ಟ ಅಂತ ಹೇಳಿದ್ರೆ, ಹೂವಿನ ಮಾಲೆ ಹಾಕಿದ ತಕ್ಷಣ ದೈವ ಆಗುದಿಲ್ಲ.
ಮತ್ತು ಅದಕ್ಕೆ ಹಾಡಿದ ತಕ್ಷಣ ಒಂದು ಈಗ ದೈವಕ್ಕೆ ದೈವದಾದಂಥ ಒಂದು ಕಲ್ಪನೆ ಇದೆ. ಅದು ಈ ಬಣ್ಣ ಹಾಕಬೇಕು, ಅಲ್ಲಿ ಮೊನ್ನೆಗೆ ವಿಟ್ಲದಲ್ಲಿ ಬಂತು, ಅದು ತಪ್ಪು. ಅದರಲ್ಲಿ ಹನಿ ಇದೆ, ಅಲ್ಲಿ ಗಗ್ಗರ ಇದೆ, ಅಲ್ಲಿ ಬಣ್ಣ ಇದೆ, ಅಲ್ಲಿ ರೀತಿ ಇದೆ, ಅಲ್ಲಿ ಆಯುಧಗಳಿದೆ, ವಿಷಯಗಳಿದೆ. ಈಗ ಒಂದು ಹೂವಿನ ಮಾಲೆ ಹಾಕ್ಕೊಂಡು ಒಂದು ಏನೋ ಒಂದು ಕೆಂಪು ಯಾವುದೋ ಒಂದು ಬಣ್ಣವನ್ನು ಹಾಕ್ಕೊಂಡು ಏನೋ ಹಾಡಿಗೆ ಕುಣಿದಾಗ ಅದು ಹೇಳಿಕೆ. ಯಾಕಂತ ಹೇಳಿದ್ರೆ ಇಂತಹ ವೇಷಗಳನ್ನು ದೈವಗಳ ವೇಷಗಳಲ್ಲೂ ಎಂತ ಅಂತ ಹೇಳಿದ್ರೆ ಒಂದು ಸಾಂಸ್ಕೃತಿಕವಾಗಿ ಮುಂಚಿನ ಕಾಲದಲ್ಲಿ, ಈಗ ಸಾಧಾರಣ ಒಂದು 20-30 ವರ್ಷಗಳ ಹಿಂದೆ ಈ ಪುರುಷ ಪೂಜೆ ಅಂತ ಒಂದು ವಿಶೇಷವಾದಂಥ ಒಂದು ಹಳ್ಳಿಗಳಲ್ಲಿತ್ತು. ಅದರಲ್ಲಿ ಎಲ್ಲ ಜಾತಿಯ ದೈವದ ವೇಷ, ದೈವದ ಮಾನಿ, ಮತ್ತೆ ನಿಮಗೆ ಕ್ರಿಶ್ಚಿಯನರ ವೇಷ, ಮುಸ್ಲಿಮರ ವೇಷ, ಬೇರೆ ಬೇರೆ ವೇಷಗಳೆಲ್ಲ ಇದ್ದು ಒಂದು ಇಡೀ ಒಂದು ಪುರುಷ ಪೂಜೆ ಅಂತ ಇಡೀ ಊರಲ್ಲಿ ಹೋಗುವಂಥದ್ದು ಒಂದು ಕಾರ್ಯಕ್ರಮಗಳು ಪುರಾತನ. ಸಾಧಾರಣ ನಿಮಗೆ ಒಂದು 25-30 ವರ್ಷಗಳ ನಂತರ ಗ್ರಾಮೀಣ ಜಗತ್ತಲ್ಲಿ ಪುರುಷ ಪೂಜೆ ಭಾರಿ ಇವತ್ತಿಗೂ ಅದರಲ್ಲಿ ಒಂದು ಆರಾಧನಾ ಪದ್ಧತಿ ಎಲ್ಲ ಇದೆ. ಅದು ಸಾಧಾರಣ ಈಗಲೂ ಕೊಕ್ಕಡ, ನೆಲ್ಯಾಡಿ ಕಡೆಗಳೆಲ್ಲ ನಡೀತಾ ಇದೆ. ಈಗ ಅದರ ನಂತರ ಅದು ಕೆಲವು ಕಡೆಗಳಲ್ಲಿ ಎಲ್ಲ ಮಾಯ ಆಗಿ ಸ್ವಲ್ಪ ಇದೇ ರೀತಿಯ ಪರಿಸ್ಥಿತಿ, ನಗರ ಭಜನೆಗಳೆಂಬ ಸ್ವಲ್ಪ ಡೈವರ್ಟ್ ಆಯಿತು. ಹಾಗೆ ಎಲ್ಲ ಒಂದೊಂದು ರೀತಿಯಲ್ಲಿ ಓದೋದು. ಯಾಕಂತ ಹೇಳಿದ್ರೆ ಬಣ್ಣ ಹಾಕುವುದು, ವೇಷ ಕುಣಿಯುವಂಥದ್ದು, ಇದೆಲ್ಲ ದೈವದ ಎಲ್ಲ ರೂಪಗಳನ್ನು ಬರುವಂಥದ್ದು ಇತ್ತು. ಆದರೆ ಈಗ ಇದು ನೋಡಿ, ಇದು ಕಾಂತಾರ ಬಂದ ನಂತರ ನಾವು ಅನೇಕ ಮಾಧ್ಯಮಗಳಲ್ಲಿ ಆಗ್ಬೋದು, ಯೂಟ್ಯೂಬ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಸಂದೇಶಗಳು ಕೊಟ್ಟ ನಂತರವು ವಿದ್ಯಾವಂತರ ಕೈಯಲ್ಲಿ ಇದು ಮತ್ತೆ ಮತ್ತೆ ಆಗುವುದು ಮಾತ್ರ ಇದು ಭಾರಿ ದುರಂತ. ಯಾಕಂದ್ರೆ ಎಲ್ಲರಿಗೂ ದೈವ ಏನು ಅಂತ ಗೊತ್ತಿದೆ. ಈಗ ಅವ್ರು ಹೇಳಿದಾಗೆ, ಇವ್ರು ಹೇಳಿದಾಗೆ ಇವತ್ತು ಅವರ ದುರುಪಯೋಗ ಆಗ್ತದೆ. ಎಲ್ಲ ಧರ್ಮಗಳಲ್ಲಿ ಈಗ ಏನಾಗಿದೆ ಅಂದ್ರೆ ಆಧ್ಯಾತ್ಮ ಎಂದ್ರೆ ಒಂದು ಬಹುಕೋಟಿ ಉದ್ಯಮ ಅಂತ ಆಗಿದೆ. ಧಾರ್ಮಿಕ ನಾಯಕರು ಎಲ್ಲರೂ ದೈವ ಭಕ್ತರಲ್ಲ, ನೆನಪಿಡಿ. ನಾಸ್ತಿಕನಿಂದಲೂ ಸಮಸ್ಯೆ ಆಗುವುದಿಲ್ಲ, ಆಸ್ತಿಕನಿಂದಲೂ ಸಮಸ್ಯೆ ಆಗುವುದಿಲ್ಲ. ಆಸ್ತಿಕನಂತೆ ನಾಸ್ತಿಕನಂತೆ ಮಾಡುವ ಆಸ್ತಿಕನಿಂದ ಈಗ ಸಮಸ್ಯೆ ಆಗುವಂಥದ್ದು ಅನೇಕ ಕಡೆಗಳಲ್ಲೆಲ್ಲ. ಈಗ ಒಂದೆರಡು ಜನ ಇಂಥವರೆಲ್ಲ ಏನು ಗೊತ್ತಾಯಿತು, ಇವರು ನಾಸ್ತಿಕನಂತೆ ಮಾಡುವ ನಾಸ್ತಿಕರು ಇವರು, ಆಯ್ತಾ? ಆಸ್ತಿಕನಂತೆ ಮಾಡುವಂಥ ನಾಸ್ತಿಕ. ಇಲ್ಲದಿದ್ದರೆ ಅವನು ಈಗ ಉದಾಹರಣೆಗೆ ಒಂದು ಯಕ್ಷಗಾನದಲ್ಲಿ ಇರ್ಬೋದು. ಈಗ ಯಕ್ಷಗಾನದಲ್ಲಿ ಒಂದು ದೇವಿಯ ಅಲ್ಲ, ಕೃಷ್ಣನೋ ಅಲ್ಲ, ರಾಮನಲ್ಲ, ಬೇರೆ ಬೇರೆ ವೇಷಧಾರಿಗಳಿದೆ. ಆ ವೇಷ ಹಾಕಿದ ತಕ್ಷಣ ಆತ ಪರಾಕಾಯ ಪ್ರವೇಶ ಆಗಿರಬೇಕು. ಆತ ಮತ್ತೆ ಏನಿಲ್ಲದಿದ್ದು ಆ ಸಮಯದಲ್ಲಿ ಆತ ದೇವಿಯ ಏನು ಈಶ್ವರನ ಏನು ವೇಷ ಕೊಟ್ಟಿದೆ ಆ ವೇಷವನ್ನೇ ಇರಬೇಕೇ ವಿನ ಆ ಪರಾಕಾಯದ ಜೊತೆ ಇರಬೇಕು. ಈಗ ಈತ ವೇಷ ಹಾಕಿದ್ದಾನೆ, ಆತ ಸಾಂತಾಕ್ಲಾಸ್ ಆಗಿ ಇರಬೇಕು, ಜನರಿಗೆ ಆಶೀರ್ವಾದ ಕೊಡುವಂಥ ವ್ಯಕ್ತಿ ಆಗಬೇಕು. ನನ್ನಲ್ಲಿ ಒಂದು ಶರೀರ ಇದೆ, ನಾನು ಪರಾಕಾಯ ಪ್ರವೇಶ ಆಗಬೇಕು, ನಾನು ತಪ್ಪು ಮಾಡಬಾರ್ದು. ಈ ಥರವನ್ನು ಮಾಡದೇ ಇರುವಂಥ ಒಂದು ಮನೋಸ್ಥಿತಿ ಬರೆದವನಿಗೆ ವೇಷ ಹಾಕುವುದಂದ್ರೆ ಒಂದು ಹೆಣಕ್ಕೆ ಹಾಕಿದಾಗ ಅಲ್ವಾ? ಈಗ ಒಂದು ದೇವಿ ವೇಷ ಹಾಕಿದಾಗ ಎಲ್ಲೋ ಕೂತು ಸಿಗರೇಟ್ ಸೇದಿದ್ರೆ ಆಗತ್ತಾ? ನಾನು ಹೇಳುವಂಥದ್ದು ಇಷ್ಟೇ. ಆ ಥರ ಹಾಗಾದರೆ ಈಗ ಸಾಂತಾಕ್ಲಾಸನ್ನು ಹಾಕುವಂಥದ್ದು ಒಂದು ಕಡೆ ಧಾರ್ಮಿಕ ಚಿಂತನೆಯಲ್ಲಿ ಹೋಗುವಂಥ ವಿಚಾರಗಳು, ಧಾರ್ಮಿಕ ಮಾನದಂಡಗಳಂತ ಇರಬೇಕಿತ್ತು ಅಲ್ವಾ? ಅದು ಇಲ್ಲದೆ ಹೋದಾಗ ನೋಡಿ ಇಂಥ ಸೂಟ ಹಿಡ್ಕೊಂಡು ಬರೋದು, ಇದು ಬರೋದು. ಇಲ್ಲಿ ಯಾಕೆ ಬೇಕಿತ್ತು? ಇದು ಅವಶ್ಯಕತೆ ಇತ್ತಾ? ಇವರಿಗೆ ಅವಶ್ಯಕತೆ ಇತ್ತಾ? ನಾನು ಇಷ್ಟೇ ಹೇಳುವಂಥದ್ದು, ಅವರಿಗೆ ಸಾರ್ವತ್ರಿಕವಾಗಿ ಜನರಿಗೆ ಅವನಿಗೆ ಬಂದು ನಾನು ಇನ್ನು ಮುಂದೆ ಈಗ ಮಾಡೋದಿಲ್ಲ, ನನ್ನಿಂದ ಎಲ್ಲೋ ತಪ್ಪಾಗಿದೆ. ಯಾಕಂದರೆ ಒಂದು ಬಾರಿ ಚಂದದ ಒಂದು ಒಗ್ಗಟ್ಟಿನ ಸಮಾಜ ಇದೆ ಈ ತುಳುನಾಡು ಅಂತ ಹೇಳಿದರೆ. ನೋಡಿ ಈಗ ಅನೇಕ ರೀತಿಯಲ್ಲಿ ಇಲ್ಲಿ ಎಲ್ಲ ರೀತಿಯ ಒಂದು ಆರಾಧನಾ ಪದ್ಧತಿಗಳಿರುವಂಥದ್ದಿದೆ, ಎಲ್ಲ ಧರ್ಮಗಳ ಒಳಗೊಳ್ಳುವಿಕೆ ಇದೆ, ಬಹುತ್ವದಿಂದ ಕೂಡಿದಂಥ ಒಂದು ತುಳುನಾಡು. ಇಲ್ಲಿ ಚರ್ಚ್ ಇದೆ, ಇಲ್ಲಿ ಮಸೀದಿ ಇದೆ, ಇಲ್ಲಿ ನಿಮಗೆ ಜೈನರ ಮಸೀದಿ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂಥ ಮಂದಿರಗಳಿದೆ. ಈಗ ಇತ್ತೀಚೆಗೆ ಇಲ್ಲಿ ಏನೂ ಇಲ್ಲದ ಸಿಖ್ಖರ ಗುರುಮಂದಿರವಾಯಿತು ಅಂತ ಒಂದು ಸೂಚನೆ ಬರ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು, ಎಲ್ಲ ರೀತಿಯಲ್ಲಿ ನಮ್ಮ ದೈವಾರಾಧನೆಯಲ್ಲಿಯೂ ಕ್ರಿಶ್ಚಿಯನರಿಗೆ ಅನೇಕ ರೀತಿಯ ಒಂದು ಮಹತ್ವ ಇದೆ. ಆಗಿರುವಾಗ ಇಷ್ಟೆಲ್ಲ ಗೌರವ ಇದ್ದದ್ದು ಈ ಸಮಾಜದ ಮೇಲೆ ಒಂದು ಕಪ್ಪು ಚುಕ್ಕೆಯನ್ನು ಬರುವ ರೀತಿಯಲ್ಲಿ, ಮನಸ್ಸಿಗೆ ನೋವಾಗುವ ರೀತಿಯಲ್ಲಿ ಖಂಡಿತ ವರ್ತಿಸಬೇಡಿ. ಇದು ದೈವಾರಾಧನೆ. ದಯವಿಟ್ಟು ದೈವಾರಾಧನೆ ವಿಚಾರಗಳು ನೀವು ಅನೇಕ ನಮಗೆ ಮಾಡಬೇಕಿಂದ ಅದರಲ್ಲಿ ಬೇರೆ ಬೇರೆ ರೀತಿಯ ಚಿತ್ರಗಳಿದ ವೇಷಗಳನ್ನೆಲ್ಲ ಹಾಕಬಹುದು. ಇವರಿಗೆ ಇದನ್ನೇ ಹಾಕಿ ಗೊಬ್ಬೆ ಹಾಕೋದು, ಅದೆಲ್ಲ ಮಾಡೋದು ಬಾರಿ ತಪ್ಪು. ಇದು ಬಾರಿ ಖಂಡನೀಯ. ಮತ್ತೆ ಖಂಡಿತವಾಗಿ ನಾವು ಈಗ ದಿನ ನಾವು ಮಾತಾಡಿದನ್ನೇ ಮಾತಾಡ್ಲಿಕ್ಕೆ ಒಳ್ಳೇದಾಗುದಿಲ್ಲ. ಬರ್ತೇನೆ ಸರ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಫಾದರ್ ರಿಚರ್ಡ್ ಡಿಸೋಸ್ ಅವರಿದ್ದಾರೆ, ಸಹಾಯಕ ಧರ್ಮಗುರುಗಳು. ಸರ್ ನಮಸ್ತೆ ಸರ್. ಫಾದರ್ ನಮಸ್ತೆ ಸರ್. ಫಾದರ್ ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಫಾದರ್? ಎಸ್ ಫಾದರ್, ಇದೊಂದು ಉಡುಪಿಯಲ್ಲಿ ನಡೆದಿರುವಂತಹ ಒಂದು ಘಟನೆ ತಮ್ಮ ಗಮನಕ್ಕೆ ಬಂದಿದೆ. ಬಹುಶಃ ಸ್ಯಾಂತಾಕ್ಲಾಸ್ನ ವೇಷ ಧರಿಸಿ ಕಾಂತಾರದ ದೈವದ ರೀತಿಯಲ್ಲಿ ಅಣಕಿಸುವಂತಹ ವಿಡಿಯೋ ವೈರಲ್ ಆಗ್ತಾ ಇರುವಂತದ್ದು. ಏನ್ ಹೇಳ್ತೀರಾ ಫಾದರ್, ತಮ್ಗೆ ನೋಡಿದಾಗ ಫಸ್ಟ್ ರಿಯಾಕ್ಷನ್? ಎಸ್ ಫಾದರ್, ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ ಫಾದರ್. ಫಾದರ್ ಧ್ವನಿ ಸ್ಪಷ್ಟವಾಗಿ ಕೇಳ್ತಾ ಇಲ್ಲ.
Okay. ಸಂತ ಇಲ್ಲ ಫಾದರ್, ತಾಂತ್ರಿಕವಾಗಿರುವಂತಹ ಸಮಸ್ಯೆ ಇದೆ. ತಮ್ಮ ಕಡೆ ಮೋಸ್ಟ್ಲಿ ನೆಟ್ವರ್ಕ್ ಸಮಸ್ಯೆ ಇದೆ ಅಂತ ಕಾಣುತ್ತೆ. ಒನ್ಸ್ ಅಗೇನ್ ನಾವು ಟ್ರೈ ಮಾಡ್ತೀವಿ, ನಮ್ಮ ಟೆಕ್ನಿಕಲ್ ಟೀಮ್ ಟ್ರೈ ಮಾಡುತ್ತೆ ಒನ್ಸ್ ಅಗೇನ್. ಅಂಡ್ ಥ್ಯಾಂಕ್ ಯು ಫಾದರ್, ನಾವು ಟ್ರೈ ಮಾಡ್ತೀವಿ. ನಿಮ್ಮ ಜೊತೆ ನಾನು ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಹಲೋ, ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ನಮಸ್ತೆ ಸರ್, ನಾನು ರಾಜ್ ಅಂತ ಬಂಟ್ವಾಳದಿಂದ ರಾಜ್ ಅವರು, ಮಾತಾಡಿ ಸರ್. ಸರ್, ಈಗ ಅದೇ ಸರ್, ನಾನು ಈಗ ನೋಡಿದೆ ಅದು ವಿಡಿಯೋ ಎಲ್ಲ, ಅದು ಸಾಂತಾ ಕ್ಲೋಸ್ ದೈವದರ ತರ ಮಾತಾಡುದೆಲ್ಲ, ಅದರ ಬಗ್ಗೆ ಇವರು ತಮ್ಮನ ಶೆಟ್ಟಿ ಅವರು ತುಂಬಾ ಒಳ್ಳೆಯಾಗಿ ಮಾತಾಡ್ತಿದ್ದಾರೆ. ಅವರು ತುಂಬಾ ತಿಳಿದವರು ಅವರು, ತಮ್ಮನ ಶೆಟ್ಟಿ ಅವರು. ಇದು ಏನ್ ಗೊತ್ತುಂಟ ಸರ್, ಇದನ್ನೆಲ್ಲ ಮಾಡಿದ್ದೆ ನಾವು ಸರ್. ಇದಕ್ಕೆ ನಾವ್ ಎಂತ ಗೊತ್ತುಂಟ ಸರ್, ಒಂದು ಪರ್ಮಿಷನ್ ಅಂತ ಕೊಟ್ಟಿದ್ದೇವೆ. ಇದು 4 ಪರ್ಮಿಷನ್ ಕೊಡ್ತಿದ್ದಾರಂತೆ, ಯಾವ್ದಕ್ಕೆ, ಇದು ಕಾಂತಾರ 2 ಅದು ಇದು ಅಂತ. ಸರ್, ನಾನು ತುಳುವಾಗಿ ಮಾತಾಡ್ತೇನೆ. ಸರ್. ದಾದ ಗೊತ್ತುಂಟ ಇತ್ತ ಪರ್ಮಿಷನ್ ಕೊಡ್ತೇರಿಗೆ ದೈವ ಇತ್ತ ನಮ್ಮ ಕಾಂತಾರ 2 ಮಲ್ಪೋಡು, ಅವು 1 ಮಲ್ಪೋಡು ಒಂದು ದಾದ ಗೊತ್ತುಂಡ. ಒಂದು ಆರ ಬಲ್ಲಿ ಇಂದು ನಮ್ಮ ಚಿಂತನೆ ದಾದ ಗೊತ್ತುಂಡ. ಎತ್ತ ಬಗ್ಗೆ ನಮ್ಮ ಜನಕ್ಕುಲೇ ಒಂಜಿ ಲಕ್ಕೋಡು ದೈವ ದಾದ ಗೊತ್ತುಂಡ. ಇತ್ತ ಇಂಚಿನ ಆಂಡಲು ಇತ್ತ ಸ್ಟೇಟಸ್ ವಾರ್ಡ್ನಿ ದೈವದ ಒಂದು ಸ್ಟೇಟಸ್ ವಾರ್ಡ್ನಿ ಅವಾರ್ಡ್ ಬೊಕ್ಕ ದೈವದ ಕಲೆಕ್ಟಿವ್ ನಮ್ಮ ಫೋಟೋ ದೆಪ್ಪುನಿ ಅವಾರ್ಡ್, ವಿಡಿಯೋ ಮಲ್ಪುನಿ ಅವಾರ್ಡ್ ಒಂದು ಪೂರ ನಿಷಿದ್ಧ ಅವಾರ್ಡ್ ಸರ್. ಒಂದು ನಮ್ಮ ಖಾಲಿ 1-2 ಜನ ಕುಲೊಂದು ಪಾತ್ರ ಆಪುಜಿ ನೆತ್ತ ಬಗ್ಗೆ ನಮ್ಮ ಪೂರ ಇರಲ್ಲ. ನಮ್ಮ ತುಳುನಾಡದ ಜವನಿಯರು ಪೂರ ಒಗ್ಗಟ್ಟಾದ ಒಂಜಿ ಉಗ್ರ ಹೋರಾಟ ಮಲ್ಪೋಡು ಸರ್. ದಾದ ಗೊತ್ತುಂಡ ಸರ್, ನಮ್ಮ ಇತ್ತ ಚಿಂತನೆ ಮಲ್ಪಿತ್ತ ತಮ್ಮನ ಶೆಟ್ಟಿ ಮಸ್ತ್ ಎಡ್ಡೆಡ್ ಪಣೊಂದುಲ್ಲೇರು ಇಂಚೆಂಚ ಆಪುಂಡು ಅಂಚೆಂಚ ಪೂರ ಪಣೊಂದುಲ್ಲೇರಾರು ಇಂದಿತ್ತ ಬಗ್ಗೆ ದಾದ ಗೊತ್ತುಂಡ ಸರ್. ಇವ ಪೀಳಿಗೆ ಕೊಡತ್ತಂದ್ರೆ ದಾಲ ಮಲ್ಪರ ಅಭಿಷೇಕ ಅತ್ತೆ ಸರ್. ಬೊಕ್ಕಿತ್ತ ಮುರನಿ ದೈವ ಪರ್ಮಿಷನ್ ಕೊರ್ನುಗೆ ಪಿಕ್ಚರ್ ಮಲ್ಪರ ದೈವ ಅವರ ಪರ್ಮಿಷನ್ ಕೊರ್ಪುಂಡ ಸರ್. ಪಿಕ್ಚರ್ ಮಲ್ಪುಲಿ ನಿಕುಲು ಅಂಚ ಮಲ್ಪುಲಿ ಇಂಚ ಮಲ್ಪುಲಿ ಎಂದು ಪರ್ಮಿಷನ್ ಕೊರ್ಪುಂಡೆ ಇಜ್ಜತಿ ಅವು ಇಂಚ ಪರ್ಮಿಷನ್ ಕೊರ್ನು ದೈವ ಪರ್ಮಿಷನ್ ಕೊರ್ನು ಅನ್ಪೇರು ಅವೊಂಜಿ ದಾದ ತೂಲೆ ಐತ ಬಗ್ಗೆ ಒಂಜಿ ಇನ್ ಮಲ್ಪುಲೆ ಸರ್. ದಾದ ಗೊತ್ತುಂಡು ನಮ್ಮ ಕುಲೊಂದು ಪಾತೆರ್ನ ಆಪುಜಿ ಮಸ್ತ್ ಸಾಲ ಪಾತೆರ್ದ ಆತುಂಡು ಇಂಚಿನ ಡಿಬೇಟ್ ಕೂಡ ಮಲ್ತ ಆತುಂಡು. ನಾನು ದಾದ ಬಂಡ ಯುವ ಪೀಳಿಗೆ ನತ್ತೆ ನೆತ್ತ ಬಗ್ಗೆ ಒಂಜಿ ಪ್ರೆಸ್ ಮೀಟ್ ಹತ್ತು ನಮ್ಮ ಒಂಜಿ ಹೋರಾಟನೆ ಮಲ್ಪೋಡು. ಪ್ರೆಸ್ ಮೀಟ್ ಮಲ್ತು ದಾದ ಆಯ್ರಿ ಮಸ್ತ್ ಪ್ರೆಸ್ ಮೀಟ್ ಆತುಂಡು ನೆರ್ದುಂಬುಳ ಅತ್ತ ಸರ್. ಅಂಚನೆ ತಮ್ಮನ್ನ ಶೆಟ್ಟಿನತೆ ಅರ್ನಂಚಿನ ಇಪ್ಪುನಗುನತೆ ನಮ್ಮ ಯುವ ಪೀಳಿಗೆ ಅರ್ನೊಟ್ಟಿಗೂ ನಮ್ಮ ಕೈ ಜೋಡಿಸಾವು. ನಮ್ಮ ಅರ್ನೊಟ್ಟಿಗೆ ಏಪಗ್ಲು ಎಂಚಿನ ಮಲ್ಪೇರ್ ಪಂಡ್ಯರ್ನ ನಮ್ಮ ಅರ್ನೊಟ್ಟಿ ಉಳ್ಳ ವಾ ಹೋರಾಟವನ್ನು ಬರ್ರಾಗಿಲ್ಲ. ನಮ್ಮ ಕಾಂತಾರ 2 ಅವಾರ್ಡ್ ಐಕ್ ಬರೋ ಸಪೋರ್ಟ್ ಮಲ್ಪರ ಬಲ್ಲಿ ನಮ್ಮ ದಯಪಂಡ ಹಿಂಗೆ ಗೊತ್ತು ನಮ್ಮ ದೈವನ್ ನಮ್ಮ ಈ ನಮ್ಮನೆ ಬರೋ 2 ಇಯರ್ ಎಂಕ್ಲಿಗೆ ದುಂಬುಲ ಫೀಲಿಗೆಲ್ಲ ನಮ್ಮ ಕೊರೋನಾ ಗೊತ್ತಾಂಡಿ ನಮಕ್ ಎಂಕಿತ್ತು 25 ವರ್ಷ ಅಂಡಲ್ಲ ಎಂಕ್ಲಿತ್ತ 25 ವರ್ಷ 5 ವರ್ಷ ಹಾಕೊಂಡು ನಮ್ಮ ಜೋಕ್ಲು ಗಪಗ ಎಂಚೊಪ್ಪು ದೈವ ಇತ್ತನೆ ನಮ್ಮ ಈ ನಮ್ಮನ ಸೋಷಿಯಲ್ ಮೀಡಿಯಾಗೆ ಭೂತೊಳ ಗೋಲ್ ಎಂತೂ ಒಂದಿಲ್ಲ ದೈವ ಪಂಪಿನ ಹಿಂಗಿನ ಗೊತ್ತುಂಡೆ ನಮ್ಮ ಇತ್ತ ವರ್ಷ ಗೋರ ಓಲಾಂಡಲ ಪೋದು ನಮ್ಮ ಕುಟುಂಬದವಳ ಅದು ಅಂಚ ಬೋರಬಹುದು ತೂಪಿನ ಒಂಜಿ ದೈವ ಅಂಚ ತೂಡತ್ತಂದೆ ನಮ್ಮ ಫೇಸ್ಬುಕ್ ಅವಾರ್ಡ್. ಓಕೆ ಸರ್, ಥ್ಯಾಂಕ್ ಯು ಸೋಲ್ಮೇಲು ಆಯ್ತೊಟ್ಟಿಗೆ ಕುಡಂಜಿ ಕಾಲರ್ ಲೇರ. ಹಲೋ ಸರ್, ನಮಸ್ತೆ. ಫಾದರ್ ನಮಸ್ತೆ. ನಮಸ್ತೆ ಫಾದರ್, ಧ್ವನಿ ಕೇಳ್ತಾ ಇದೆಯಾ ಫಾದರ್? ಎಸ್ ಫಾದರ್, ಈಗಾಗಲೇ ತಮ್ಮ ಗಮನಕ್ಕೂ ಕೂಡ ಬಂದಿದೆ ಉಡುಪಿಯಲ್ಲಿ ನಡೆದಿರುವಂತಹ ಈ ಒಂದು ವಿಕೃತಿಯ ವಿಚಾರವಾಗಿ. ಏನ್ ಹೇಳ್ತೀರಾ ಫಾದರ್, ಫಸ್ಟ್ ರಿಯಾಕ್ಷನ್? ಖಂಡಿತವಾಗಿ ನೀವೊಂದು ಶಬ್ದ ಬಳಸಿದ್ರಿ ವಿಕೃತಿ ಅಂತ. ಅದೇ ಶಬ್ದನ ಬಳಸಲಿಕ್ಕೆ ಬಯಸ್ತೇನೆ ನಾನು. ಯಾಕೆಂದ್ರೆ ಸಂತಕ್ಲೋಸಿನ ವ್ಯಕ್ತಿತ್ವ, ಸಂತಕ್ಲೋಸಿನ ಒಂದು ಪ್ರತಿರೂಪ ನಮ್ಮೆಲ್ಲ ಕ್ರೈಸ್ತರಿಗೆ ಒಂದು ವಿಶೇಷವಾದ ಅರ್ಥ ಇರುವಂತ ಒಂದು ಪ್ರತಿರೂಪ. ಅವರು ಸಂತ ನಿಕೋಲಸ್ ಅಂತ ಹೇಳ್ತಾರೆ. ಸಂತ ನಿಕೋಲಸ್ ಅವರು ಸಂತರೊಬ್ಬರು, ಒಬ್ಬರು ಬಿಷಪರಾಗಿದ್ರು. ಕ್ರಿಸ್ಮಸ್ ಸಮಯದಲ್ಲಿ ಬಡವರಿಗೆ, ಕಷ್ಟದಲ್ಲಿದ್ದವರಿಗೆ ಗುಪ್ತವಾಗಿ ಉಡುಗೊರೆಯನ್ನೆಲ್ಲ ಕೊಟ್ಟು ಅವರ ಕ್ರಿಸ್ಮಸ್ ಹಬ್ಬ ಸಂತೋಷ ಹೆಚ್ಚಾಗ್ಲಿಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ. ಅಂತ ವ್ಯಕ್ತಿತ್ವದ ವೇಷಧಾರಿ, ಇವಾಗಲೇ ತಮ್ಮಣ್ಣ ಶೆಟ್ಟಿ ಅವರು ಹೇಳಿದ್ರು, ನಾನು ಕೇಳಿದೆ. ಅಂತ ವೇಷಧಾರಿ ಹಾಕುವಾಗ ಆ ವ್ಯಕ್ತಿಯ ವ್ಯಕ್ತಿತ್ವ ಆ ವ್ಯಕ್ತಿಯಲ್ಲಿ ಇರ್ಬೇಕು. ಸುಮ್ಮನೆ ಯಾರ್ಯಾರ್ದೋ ಕಾಪಿ ಹೊಡೆದು ಯಾರ್ಯಾರೋ ಧರ್ಮಕ್ಕೆ ನೋವಾಗುವಂತೆ ಮಾತಾಡೋದು, ಅದನ್ನು ಬೇರೆ ರೀತಿಯಲ್ಲಿ ಬಿಂಬಿಸುದು ಖಂಡಿತ ತಪ್ಪು. ಕಾಂತಾರ ಅಂತ ಒಂದು ಒಳ್ಳೆಯ ಮೂವಿ, ಅದನ್ನು ನಾನು ನೋಡಿದ್ದೇನೆ. ನಾನು ಕೂಡ ಸಿನಿಮಾಟೋಗ್ರಾಫರ್, ನಾನು ಕೂಡ ನನ್ನ ಫಿಲ್ಮ್ ಸ್ಟಡೀಸ್ ಅಲ್ಲಿ ಮಾಡಿದ್ದು. ನಾನು ಕೂಡ ಎಡಿಟಿಂಗ್ ಮಾಡ್ತೇನೆ, ನಾನು ಕೂಡ ಶೂಟಿಂಗ್ ಮಾಡ್ತೇನೆ, ಎಲ್ಲ ಗೊತ್ತಿದ್ದು ನನಗೆ. ಅದು ನಾನು ತಪ್ಪು, ನಾನು ಖಂಡಿಸ್ತೇನೆ. ಹಾಗೆ ಮಾಡಬಾರ್ದು. ಸಂತ ಕ್ಲೋಸ್ನ ಬಗ್ಗೆ ಕರೆಕ್ಟ್ ಆಗಿ ತಿಳಿದಿದ್ದವರು ಆ ವೇಷವನ್ನು ಹಾಕಬೇಕು ಹೊರತು ಬೇರೆ ಯಾರ್ಯಾರೋ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ಮಾಡಬಾರ್ದು. ನಮ್ಮ ತುಳುನಾಡು, ನಾವೆಲ್ಲ ತುಳುನಾಡಲ್ಲಿ ಹುಟ್ಟಿ ಬೆಳೆದವರು, ಎಲ್ಲ ಧರ್ಮದೊಟ್ಟಿಗೆ ಹುಟ್ಟಿ ಬೆಳೆದವರು. ನಮ್ಮ ಸಂಸ್ಕೃತಿ, ನಮ್ಮ ಭಾಷೆ, ನಮ್ಮೆಲ್ಲವೂ ಕೂಡ ಈ ತುಳುನಾಡಿಂದ ಬಂದಂತ ವಿಚಾರ ಇರುವಾಗ ದೈವ
ನಮ್ಮ ದೇವತೆಗಳಿಗೆ, ದೇವಸ್ಥಾನಕ್ಕೆ, ಮಸೀದಿಗೆ ಮತ್ತೆ ನಮ್ಮ ಚರ್ಚ್ಗಳಿಗೆ ಗೌರವ ಕೊಟ್ಟಿರುವಂತಹ ತುಳುನಾಡಿನ ಜನರು. ಅದಕ್ಕೋಸ್ಕರ ಇದೊಂದು ಆಗಿದ್ದು ತಪ್ಪಾಗಿದೆ. ಹಾಗೆ ಮಾಡಬಾರ್ದವರು, ಅವರಿಗೆ ತಿಳಿಯುವಂತ ವಿಚಾರ ಮಾಡಬೇಕು. ಇದು ಅಂತ ವಿಚಾರ ಮಾಡಬಾರ್ದಂತ. ಯಾಕೆಂದ್ರೆ ಇದೊಂದು ಏನಾಗುತ್ತೆ ಒಂದು ಹಣಕ್ಕಿದ್ದಾಗೆ ಆಗ್ತದೆ. ಬೇರೆ ಸಂಸ್ಕೃತಿ ಹಣಕ್ಕೂ ಹಕ್ಕು, ಬೇರೆ ಸಂಸ್ಕೃತಿಯನ್ನು ಈ ರೀತಿ ಬಿಂಬಿಸುವ ಹಕ್ಕು ಯಾರಿಗೂ ಇಲ್ಲ. ಕ್ರೈಸ್ತರಿಗಿಲ್ಲ, ಮುಸ್ಲಿಮರಿಗಿಲ್ಲ, ಯಾವ ಧರ್ಮದವರಿಗಿಲ್ಲ. ಪ್ರತಿಯೊಬ್ಬರಿಗೆ ಅವರವರ ಧರ್ಮ ಮುಖ್ಯ, ಅವರವರ ಪಾಲನೆ ಮುಖ್ಯ. ಅದಕ್ಕೋಸ್ಕರ ಇದನ್ನು ನಾನು ಖಂಡಿಸ್ತೇನೆ. ಇಂಥ ವಿಕೃತಿ ನಡೀಬಾರ್ದಿತ್ತು, ನಡೆದು ಹೋಗಿದೆ. ಇದಕ್ಕೆ ಬಹುಶಃ ಸರಿಯಾದ ಅವರಿಗೆ ಒಂದು ಗಮನಕ್ಕೆ ತರಬೇಕಾದ ವಿಚಾರ ಇಲ್ಲಿ ನಡೆಯಬೇಕಾಗಿದೆ. ಫಾದರ್ ಇಲ್ಲಿ ಇವರಿಗೆ ಬಿಸಿ ಮುಟ್ಟಿಸುವಂತ ಇವರಿಗೆ ತಿಳಿ ಹೇಳುವಂತ ಕೆಲಸಗಳು ಆಗುತ್ತೆ. ಯಾಕಂದ್ರೆ ಇವರು ನಮ್ಮವರೇ, ನಮ್ಮ ಉಡುಪಿಯವರು, ಹಾಗಾಗಿ ನಮ್ಮ ಕರಾವಳಿ ಭಾಗದವರು ಯಾರಂತ ಗೊತ್ತಿರಬಹುದು ಬಹಳಷ್ಟು ಜನರಿಗೆ. ಈ ಸಂದರ್ಭ ಇವ್ರುಗಳಿಗೆ ಈ ಒಂದು ವಿಚಾರದ ಬಗ್ಗೆ ತಿಳಿ ಹೇಳುವಂತ ಕೆಲಸಗಳು ಆಗುತ್ತಾ, ಆಗ್ಬೇಕು ಅಂತ ಪ್ರತಿಯೊಬ್ರು ಕೂಡ ಹೇಳ್ತಾ ಇರುವಂತದ್ದು. ಕ್ಷಮೆ ಕೇಳಬೇಕು ಅನ್ನೋದು ಏನ್ ಹೇಳ್ತೀರಾ? ಖಂಡಿತವಾಗಿ ಆಗ್ಬೇಕು, ಖಂಡಿತವಾಗಿ ಆಗ್ಬೇಕು. ಇದರ ಬಗ್ಗೆ ನೀವು ನನಗೆ ವಿಡಿಯೋ ಕಳಿಸಿದಾಗಲೇ ನಾನು ಇದರ ಬಗ್ಗೆ ಉಡುಪಿಯ ಕೆಲವು ಮುಖ್ಯ ಈ ವಿಚಾರದಲ್ಲಿ ಜನರಿಗೆ ನಾನು ವಿಡಿಯೋ ಕಳಿಸಿದ್ದೇನೆ. ಅವರಿಗೆ ಹೇಳಿದ್ದೇನೆ ಫೈಂಡ್ ಔಟ್ ಮಾಡಿ, ಯಾರು ಮಾಡಿದ್ದು, ಎಲ್ಲಿ ಮಾಡಿದ್ದು, ಯಾಕೆ ಮಾಡಿದ್ದು, ಹಾಗೆ ಮಾಡಬಾರ್ದಿತ್ತು ಅಂತ ನಾನು ಇವಾಗಲೇ ಅವರಿಗೆ ಹೇಳಿದ್ದೇನೆ. ಗುರುಗಳಿಗೆ ಕೂಡ ನಾನು ಇದನ್ನು ಕಳಿಸಿದ್ದೇನೆ. ಯಾಕೆಂದ್ರೆ ಫಾದರ್, ಯಾಕಂದ್ರೆ ಈ ಒಂದು ವಿಚಾರದಲ್ಲಿ, ಯಾಕಂದ್ರೆ ಹಿಂದೂ, ಕ್ರೈಸ್ತ ಅಂತ ಧರ್ಮವಂತ, ಮುಸಲ್ಮಾನ್ ಅಂತ ಧರ್ಮವಂತ ಎಲ್ಲರೂ ಕೂಡ ಒಟ್ಟಾಗಿ ಸಹಬಾಳ್ವಿಂದ ಬಾಳ್ತಾ ಇದ್ವಿ. ಈ ರೀತಿ ಒಂದೆರಡು ಜನ ಮಾಡಿರುವಂತಹ ವಿಚಾರಗಳಿಂದ ಸಂಕ್ಷಿಪ್ತವಾಗಿ ನೇರವಾಗಿ ಒಂದು ಧರ್ಮಕ್ಕೆ ಟಾರ್ಗೆಟ್ ಆಗುವಂಥದ್ದು, ಅಥವಾ ಇದು ಒಂದು ಧರ್ಮ ಮತ್ತೊಂದು ಧರ್ಮವನ್ನ ನೋಡಿ ಬೇರೆ ರೀತಿಯಲ್ಲಿ ಥಿಂಕ್ ಮಾಡೋದು, ಆ ರೀತಿ ಆಗ್ಬಾರ್ದು. ಇವರುಗಳು ಮಾಡಿರುವಂತ ತಪ್ಪು. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಅವರುಗಳು ಮುಂದೆ ಬಂದು ಕ್ಷಮೆಯನ್ನ ಕೇಳಿದ್ರೆ ಒಂದು ಸಂಪೂರ್ಣ ಸಮುದಾಯದ ಮೇಲೂ ಕೂಡ ಒಂದು ನಂಬಿಕೆ ಉಳಿಯುತ್ತೆ, ಜೊತೆಗೆ ಇತರರಿಗೂ ಕೂಡ ನಂಬಿಕೆ ಬರುತ್ತೆ, ಜೊತೆಗೆ ಒಂದು ಸಹಬಾಳ್ವೆ ಮತ್ತಷ್ಟು ಗಟ್ಟಿಯಾಗುತ್ತೆ ಅನ್ನೋ ನನ್ನ ಭಾವನೆ. ಖಂಡಿತವಾಗಿ ನೀವು ಹೇಳುವಂತದ್ದು ಸರಿ, ಹೇಳುದು ಸರಿ ನಿತಿನವರು. ಯಾಕೆಂದ್ರೆ ಇದಕ್ಕಿಂತ ಮೊದಲು ಹೊರಗಿದ್ದವರು ಇಷ್ಟು ಬಂದಾಗ ಕೂಡ ನಾನು ನಮ್ಮ ಟಿವಿಯಲ್ಲಿ ತುಂಬಾ ಸಾರಿ ಬಂದಿದ್ದೇನೆ, ಆಗವೂ ಕೂಡ ಅಂತ ವಿಚಾರವನ್ನು ಖಂಡಿಸಿದ್ದೇನೆ. ನಿಮಗೆ ನೆನಪಿರ್ಬೋದು. ಅದಕ್ಕೋಸ್ಕರ ಸಮಾಜದಲ್ಲಿ ಯಾವುದೇ ವಿಚಾರ, ಯಾವುದೇ ಧರ್ಮವನ್ನು ನೋಯಿಸುವ ವಿಚಾರವು ನಡೆಯಬಾರ್ದು. ಅವರಿಗೆ ತಿಳಿ ಹೇಳಬೇಕು. ಅವರ ದಯಸಲ್ಲಿ ಬಿಷಪ್ ಇರ್ತಾರೆ, ಅವರ ದಯಸಲ್ಲಿ ಧರ್ಮಗಳು ಇರ್ತಾರೆ, ಅವರಿಗೆ ಈ ಸಂದೇಶವನ್ನು ಕೊಟ್ಟು ಅವರಿಗೆ ತಿಳಿ ಹೇಳ್ಬೇಕು. ಈಗ ಮಾಡಬಾರ್ದು, ಇನ್ನು ಮುಂದೆ ಈಗ ಇಂಥ ಕೃತ್ಯ ನಡೆಯಬಾರ್ದು, ಇಂಥ ವಿಕೃತಿ ನಡೆಯಬಾರ್ದು, ಯಾವುದೇ ಧರ್ಮಕ್ಕೂ ನಾವು ನೋಯಿಸಬಾರ್ದು ಅಂತ ಅವರಿಗೆ ತಿಳಿ ಹೇಳ್ಬೇಕು. ಕರೆಕ್ಟ್. ಅವರು ಬಹಿರಂಗವಾಗಿ ಕ್ಷಮೆಯನ್ನ ಕೇಳಬೇಕಲ್ಲ ಫಾದರ್? ಕೇಳ್ತಾ ಇದೆಯಾ? ಹೌದೌದು. ಬಹಿರಂಗವಾಗಿ ಕ್ಷಮೆಯನ್ನ ಕೇಳಿದ್ರೆ ಎಲ್ಲೋ ಒಂದ್ ಕಡೆ ಅಂದ್ರೆ ನಾವು ಕೇಳ್ಬೇಕಂದ್ರೆ ನಾವು ಹೇಳಿ ನಾನು ಆ ಧರ್ಮ ಬಂದ ನಾನಿಲ್ಲ, ಆದ್ರೆ ಅದೊಂದು ವಿಚಾರ ಅವರ ಮನಸ್ಸಲ್ಲಿ ಹಾಕಬಹುದು ಅಷ್ಟೇ. ಕರೆಕ್ಟ್. ಎಸ್ ಫಾದರ್, ಥ್ಯಾಂಕ್ ಯು. ಧನ್ಯವಾದಗಳು ಫಾದರ್. ಇದು ಸಾಂತಾ ಕ್ಲಾಸ್ನ ಮೇಲೂ ಕೂಡ ಈ ರೀತಿ ಮಾಡೋದ್ರಿಂದ ಸಾಂತಾ ಕ್ಲಾಸಿಗೂ ಕೂಡ ಮಾಡಿರುವಂತಹ ಅವಮಾನ, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ ಸರ್, ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಓಕೆ, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದ ಗಟ್ಟಿಗೋಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ದರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಆ ಒಂದು ವಿಡಿಯೋದಲ್ಲಿ ನಾವು ಗಮನಿಸಿದಾಗ ಆ ಒಂದು ವಿಡಿಯೋಗಳನ್ನ ಮತ್ತೆ ಪ್ಲೇ ಮಾಡಿ. ಸಾಂತಾ ಕ್ಲಾಸ್ನ ರೀತಿಯಲ್ಲಿ ದೈವದ ಆವೇಶವನ್ನ ಅನುಕರಿಸಿದಂತಹ ವಿಡಿಯೋ. ಕಾಂತಾರದಲ್ಲಿ ಹೇಗೆ ಲಾಸ್ಟಿಗೆ ದೈವ ಎಲ್ಲರನ್ನು ಕೂಡ ಅಭಯ ಕೊಡುತ್ತೆ, ಎಲ್ಲರನ್ನು ಕೂಡ ಒಟ್ಟಾಗಿ ತೆಗೆದುಕೊಂಡು ಅಭಯವನ್ನು ಕೊಡುತ್ತೆ, ಆ ರೀತಿ ಮಾಡಿದಂತಹ ಒಂದು ಅಣಕಿಸುವಂತಹ ದೃಶ್ಯಾವಳಿ. ತದನಂತರ ಇದು ಜೀಟಿಗೆಯನ್ನು ಹಿಡಿದುಕೊಂಡು ಹೋಗುವಂಥ ರೀತಿ LED ಬಲ್ಬ್ ಅವನ ಕೈಗೆ ಸಿಕ್ಕಿರುವಂಥದ್ದು. ಆತನ ಕೈಗೆ ಸಿಕ್ಕಿರುವಂಥ LED ಬಲ್ಬ್, ಆ LED ಬಲ್ಬನ್ನು ಜೀಟಿಗೆಯ ರೀತಿಯಲ್ಲಿ ಹಿಡಿದುಕೊಂಡು ಓಡ್ತಾ ಇದ್ದಾನೆ. ಜೊತೆಗೆ ಒಂದು ಬಲೂನ್ ಇದೆ ಕೈಯಲ್ಲಿ, ಅದು ಯಾವ ರೀತಿಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಇದು ಅಭಯ ಕೊಡುವಂಥ ದೃಶ್ಯಾವಳಿ ಕೊನೆಯಲ್ಲಿ ಬರುತ್ತೆ ನೋಡಿ, ಆ ಒಂದು ದೃಶ್ಯಾವಳಿ. ಎಸ್ ರಾಬರ್ಟ್ ಅವರೇ, ಕೊನೆಯದಾಗಿ ಸರ್ ಏನ್ ಹೇಳ್ತೀರಾ ಸರ್? ತಮ್ಮ ಧಿಕ್ಕಾರವಿದೆ ಈ ಒಂದು ವಿಕೃತಿಗೆ. ಹಾಗಾದ್ರೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ಧಿಕ್ಕಾರ ಇದೆ, ಆದ್ರೆ ಅವರ ಮನಸ್ಥಿತಿ ಏನಂತಲೇ ಅರ್ಥ ಮಾಡಿ ಇನ್ನು ಮುಂದೆ ಹಾಗೆ ಆಗದಂತೆ ನೋಡ್ಕೊಳ್ಬೇಕು. ನಮ್ಮ ಚರ್ಚ್ ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು, ನಮ್ಮ ತರುಣರಿಗೆ ಬುದ್ಧಿವಾದ ಹೇಳ್ಬೇಕು. ನಮ್ಗೆ ಬುದ್ಧಿವಾದ ಹೇಳೋದು ಸುಲಭ ಇದೆ, ಹಿಂದೂಗಳ ತರ ಅಲ್ಲ. ಯಾಕಂದ್ರೆ ಪ್ರತಿ ಸಂಡೇ ಚರ್ಚಲ್ಲಿ ಸಿಗ್ತಾರೆ, ಹಾಗಾಗಿ ಚರ್ಚಿನಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ರೆ ಅದು ಇಡೀ ಲೋಕಕ್ಕೆ ಹೋಗ್ತದೆ. ಹಾಗಾಗಿ ಹೇಳೋದು ಸುಲಭದ ಕೆಲಸ, ತಮ್ಮಲ್ಲಿ ಅದು ಹೇಳೋದು ಬಹಳ ಕಷ್ಟ. ಮಂದಿರದಲ್ಲಿ ಹೇಳಿದ್ರೆ ಅದು ಜನರಿಗೆ ಮುಟ್ಟುವುದಿಲ್ಲ. ಹಾಗಾದ್ರೆ ಇವರನ್ನ ಫೈಂಡ್ ಔಟ್ ಮಾಡಬಹುದು ವೆರಿ ಸರ್ ರೊಸರಿಯೋ ಸರ್. ಈಗ ಹಾಗಾದ್ರೆ ಇವರನ್ನ ಈಸಿಲಿ ಫೈಂಡ್ ಔಟ್ ಮಾಡಬಹುದು. ಹಾಗಾದ್ರೆ ನಾವುಗಳು ವಿಡಿಯೋದಲ್ಲಿ ಮುಖ ಗೊತ್ತಾಗ್ತದಲ್ಲ, ಮುಖ ಫೈಂಡ್ ಔಟ್ ಮಾಡಬಹುದು.
ಹಾಗಾದ್ರೆ ಉಡುಪಿಯಲ್ಲಿ ಯಾರು ಇವರು ಏನ್ ಕತೆ ಅಂತ ಬೇಗ ಗೊತ್ತಾಗ್ಬೋದು. ಹಾಗಾದ್ರೆ ಗೊತ್ತಾಗಿ ಕಿವಿ ಹಿಂಡಿ ಬುದ್ಧಿ ಹೇಳುವ ಕೆಲಸ ಮಾಡಬೇಕು. ಮತ್ತೆ ಏನಾದ್ರೂ ಷಡ್ಯಂತ್ರದ ಮೂಲಕ ಮಾಡಿದ್ರೆ ಅವ್ರಿಗೆ ಮಾತ್ರ ಶಿಕ್ಷೆ ಆಗ್ಬೇಕು. ಕರೆಕ್ಟ್ ಷಡ್ಯಂತ್ರ ಬೇಕಂತಲೇ ಅವಹೇಳನ ಮಾಡ್ಬೇಕೆಂಬಲ್ಲೇ ಉದ್ದೇಶದಿಂದ ಮಾಡಿದ್ರೆ ಮಾತ್ರ ಅವರಿಗೆ ಸ್ವಲ್ಪ ಬಿಸಿ ಮುಟ್ಟಿಸುವುದು ಅಗತ್ಯ ಇದೆ. ಕರೆಕ್ಟ್. ತಾವು ಏನ್ ಹೇಳ್ತೀರಾ? ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀರಾ? ಏನ್ ಮಾಡ್ಬೇಕಂತ ತಾವು ಹೇಳ್ತೀರಾ ಸರ್? ಶಿಕ್ಷೆ ಅದೇ ಹೇಳಿದ್ ನಾನು, ಷಡ್ಯಂತ್ರ ಇದೆ ಅಥವಾ ಸುಮ್ಮನೆ ಜೋಕಲಾಟಿಕೆ ಮಕ್ಕಳಾಟಿಕೆಯಲ್ಲಿ ಮಾಡಿದ್ರೆ ತಿಳಿ ಹೇಳಿ ಬಿಡುವುದು ಒಳ್ಳೇದು, ಕ್ಷಮೆ ಯಾಚಿಸಿ. ಅಥವಾ ಏನಾದ್ರೂ ಅವಹೇಳನ ಮಾಡೋ ಷಡ್ಯಂತ್ರ ಇದ್ರೆ ಮಾತ್ರ ಸ್ವಲ್ಪ ಬಿಸಿ ಮಾಡಿ ಸ್ವಲ್ಪ ಶಿಕ್ಷೆ ಕೊಟ್ಟೆ ಇನ್ನೊಂದು ಜಾಗದಿಂದ ನೋಡ್ಕೊಳ್ಳೋದು ಒಳ್ಳೇದು ಅಲ್ವಾ? ಓಕೆ. ಹಾಗಾದ್ರೆ ಇವರನ್ನ ಫೈಂಡ್ ಔಟ್ ಮಾಡಬಹುದು. ಫೈಂಡ್ ಔಟ್ ಮಾಡಿದ್ರೆ ವೆರಿ ಈಸಿ ಫೈಂಡ್ ಔಟ್ ಮಾಡೋದು. ಹಾಗಾದ್ರೆ ಫೈಂಡ್ ಔಟ್ ಮಾಡೋದು ಅಂತ ಹೇಳಿದ್ರೆ ತದನಂತರ ಇವರುಗಳು ಬಹಿರಂಗವಾಗಿ ಕ್ಷಮೆ ಕೇಳಲೇಬೇಕಾಗುತ್ತೆ. ಕ್ಷಮೆ ಕೇಳೋದಂತೂ ಮಾಡ್ಲೇಬೇಕು. ಮಕ್ಕಳಾಟಿಕೆಯಿಂದ ಮಾಡಿದ್ರೆ ಕ್ಷಮೆ ಕೇಳೋದಂತೂ ಆಯ್ತು ಮೊದಲಂತೂ. ಮತ್ತೆ ಏನು ಷಡ್ಯಂತ್ರ ಇಲ್ಲ, ಸುಮ್ಮನೆ ಹೀಗೆ ಮಾಡಿದಂತ ಹೇಳಿದ್ರೆ ಅಲ್ಲಿಗೆ ಬಿಡಬಹುದು. ಷಡ್ಯಂತ್ರ ಇದೆ ಅಂತ ಆದ್ರೆ ಇನ್ನು ಮುಂದೆ ಅವ್ರು ಮಾಡುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಸ್ವಲ್ಪ ಅವ್ರಿಗೆ ಬಿಸಿ ಮುಟ್ಟಿಸೋದು ಅಗತ್ಯ ಇದೆ. ಕರೆಕ್ಟ್. ಎಸ್ ಸರ್, ಎಸ್ ರಾಬರ್ಟ್ ರೋಸರಿ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸ್ವಲ್ಪ ನಿತಿನಣ್ಣ ರಾಘು ಪೂಜಾರಿ ಕಲ್ಮಂಜಿ. ನಮಸ್ತೆ ಸರ್, ಪಾತ್ರಲೆ ಸರ್. ಒಂದು ದಯಗೆ ಬಂದಾಗ ತಮ್ಮ ಸೆಟ್ರೆ ಕೊಂಚ ಸ್ವಲ್ಪ ಯಾರು ಕೋಟಿ ಜನ ದರ್ಶನ ಪಾತ್ರ ಅದೇ ತಮ್ಮ ಸೆಟ್ರು ಇನಿ ನಮ್ಮ ವೇದಿಕೆ ನಮ್ಮ ಕುಡ್ಲ ಚಲಲ್ದಾರ್ ಪಾತ್ರ ಪ್ರತಿ ಒಂಜಿಲ ದೈವ ಆರಾಧನೆ ಪಂಪಿನ ದಾದ ಐತ ಮೂಲ ಸಂಸ್ಕೃತಿ ದಾದ ಒಂಜಿ ಚಾಕ್ರಿ ಮಲ್ಪನಗಳು ವಾರ ಈತಿಡು ಪೋಡು ಆ ದೇವರು ನಮ್ಮ ಪುಗ್ಗೇಡದಿಂದ ದೈವ ತರೆಡದಿಂದ ದೇವರು ಇನ್ನೇನು ಭಾರಿ ಒಂಜಿ ಪೊರ್ಲು ತುಳುನಾಡು ಇಸೈನ್ಯಾರು ಮಸ್ತ್ ಸಮಯ ಟ್ರೈ ಮಾಡ್ಕೊಂಡು ಪಾತ್ರಗ ಪಂಪಿನ ಏಕ ಬಂದಾಗ ಇಂಚಿನ ಗುಲ್ ನಮ್ಮ ಇದ್ದ ಮಾತ್ರ ಈ ತುಳುನಾಡದ ಸಂಸ್ಕೃತಿ ಒರಿಯರ ಸಾಧ್ಯ. ಏಕ ಬಂದಾಗ ಪ್ರತಿ ಒಂಜಿಲ ಇನ್ನು ಒಂಜಿ ಅಲ್ಪ ಅಲ್ಪ ವರ್ಷಗಳು ಇತ್ಲಾಗಿ ನಮ್ಮ ವಾರ ಈತಿಡ ದೇವನ ಆರಾಧನೆ ಮಲ್ಪ ಬತ್ತ ಐತ ದಿನ್ನದಾದ ಐತ ಬಣ್ಣದಾದ ಅವು ಎಂಚ ಉಪ್ಪೋಡು ಪಂಪಿನ ಒಂಜಿ ಪ್ರತಿ ವರಿಯಾಗೆಲ್ಲ ಬುದ್ಧಿಂದು ಕಲ್ಪನೆ ನಮ್ಮ ಶಿಕ್ಷೆ ವರಿಯಾಗ ಕಲ್ಪನೆ ಇಲ್ಲ ದೈವದ ಶಿಕ್ಷೆಗೆ ಸಿಕ್ಕಿದ್ರೆ ಒಯ್ದ ನೀರ್ಲ ದೈವಲ ಒಂಜಿ ಅವೇನ ಅವ್ರು ಅರ್ಥ ಮಾಡ್ತಾವ ನೋಡು. ಒಂಜಿ ದೈವ ಆರಾಧನೆ ನಾವು ಮಲ್ಪ ಬಂದಾಗ ನಮ್ಮ ಅಪ್ಪನ ಸಹ ನೋಡುದಿತ್ತ ಇಲ್ಲ ಒಂಜಿ ಯಜಮಾನೆ ಅಂದು ತುಳುನಾಡಿನ ಮಣ್ಣ ಭಾಷೆ ಶಿಷ್ಯಡು ತಮ್ಮ ಸೆಟ್ರಿ ಅದೆಲ್ಲ ಪಂಪೇರೆ ಬೇರೆ ಮಾತೆರೆಗಳ ಒಂದು ಅರ್ಥ ಮಾಡ್ತಾವ ಒಂಜಿ ಕೇರ್ನಾಗ ಒಂಜಿ ಮಾಲೆಗಳ ಅರ್ಥ ಆಪಣ ಪಂಪಿನ ದೀರ್ಘ ಐಸ ಕೊರಡೆ ಇಂಚಿದ್ರೆ ತಮ್ಮ ಸೆಟ್ರೆ ಮುಂಜಾನೆ ಎದುರದಿ ನೋಡ ನಮ್ಮ ಸಮಾಜ ಮಾತ ಒಟ್ಟಾದ ಒಂದು ಎದುರಿಸಿದ ಒಂದು ನಮ್ಮ ಕೈಗೆ ಸಿಕ್ಕುಜಿ. ಮಲ್ಪೊಡ್ವಿನ ಒಂದು ದೈವನು ಕೂಡ ವೈಕಾ ಹೋಲ್ಸೋಣ ಸಿನಿಮಾ ಲೆಕ್ಕನೆ ತಗೊಂಡ್ವಿನ ದೈವದ ಲೆಕ್ಕನೆ ತೂಕನ ನಮ್ಮ ಚಾನಲ್ ಧನ್ಯವಾದ. ದೇಗ ಬಂದಾಗ ನೀವು ಪ್ರತಿ ಒಂದಿನ ದೈವ ಆರಾಧನೆ ಬಗ್ಗೆ ನೀವು ತಿಳುವಳಿಕೆ ಒಂದು ನಲವತ್ತು ಜಾಸ್ತಿ ಕೊಡೋಡು ತಮ್ಮ ಸೆಟ್ಟಗಳು ನನಾತ್ ಜನ ಬರೋಡೈಕ್ ದೇಗ ಬಂದಾಗ ಆರು ಪಾತ್ರೆ ಓಲ್ ಇರ್ತೇರಿ ನಮ್ಮ ಬಡತರ ಹಿಂದೆ ಇರ್ತೇನೆ ಒಲ್ತುಡು ಒಡೆಗ ಬತ್ತ ಇನಿ ನಮ್ಮ ಈ ಭೂತಲಾಯನು ನಮ್ಮ ಕಟಿಯ ಐದು ಆರಾಧನಾ ಪದ್ಧತಿ ದಾದ ಇನಿ ದಾದ ಬನ್ನ ಖಾಲಿ ಮಂಜಿ ದೊಡ್ಡ ಕಸೆಲ್ಲ ನಮ್ಮ ಜೀವನ ಮಾರಾಟ. ಓಕೆ ಸರ್, ಸೋಲ್ಮೇಲು ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್ ಸೋಲ್ಮೇಲು. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ, ರಂಜಿತ್ ಶೆಟ್ಟಿ ಅಂತ ಮುಂಬೈಯಿಂದ. ನಮಸ್ತೆ ರಂಜಿತ್ ಶೆಟ್ಟಿ ಅವರೇ, ಮಾತಾಡಿ ಸರ್. ರಾಬರ್ಟ್ ಅವರೇ, ತಮ್ಮಣ್ಣ ಶೆಟ್ಟಿ ನಮಸ್ಕಾರ. ನಮಸ್ತೆ. ಈಗ ಪೋಸ್ಟ್ ಇತ್ತ ತೂ ಧ್ಯಾನ ನಂಬರ್ ಗೆತ್ ಮಲ್ತೀನಿ ತುಳುಟು ಪಾತಿರಲ್ಲ ರಾಬರ್ಟ್ ಸರ್ ನನ್ನ ಪ್ರಶ್ನೆ ಬತ್ತ ಏನ ಅಭಿಪ್ರಾಯಕ್ಕೆ ಒಂದು ವಿಡಿಯೋ ಇನ್ನು ವೈರಲ್ ಆಗುಂಡು ನೆತ್ತ ಬಗ್ಗೆ ಈರ್ನ ಅನಿಸಿಕೆ ಏನ ಪಂಡೇರ್ ಸರ್ ಪಂಡೇರ್ ಆಯ್ತ ಬಗ್ಗೆ ಇನ್ನು ಒಂದು ನಿಜವಾದ ಎಂಕಲ್ ನಮ್ಮ ಹಿಂದೂ ಧರ್ಮ ಏನೋ ಉಂಡು ಐಟ್ ನಮ್ಮ ಏಪಲ ಬೇತೆ ಧರ್ಮದಾಗ್ಲೇನೆ ಏಪಲ ಇಂಚಿತ್ನ ಮತ ಮಲ್ ತೋಜದಿನ ಒಳ್ಳೆ ಇತಿಹಾಸ ಇಪ್ಪರ ಇಜ್ಜಿ ಇಂಚ ಮತ ಮಲ್ಪನ ಬತ ಇಜ್ಜಿ ನಮ್ಮ ಧರ್ಮಲ ನಂಗೆ ಅಂಚಿತ್ನ ಕಲ್ಪದಿನ್ಲಜ್ಜಿ ಇತ್ತೆ ಒಂದು ನೆತ್ತ ಮಿತ್ ಕೇಸ್ ದಾಖಲಾಪಿನ ಪ್ರಕರಣ ಆಪಿನ ಕೋರ್ಟ್ ಪೋಪಿನ ಬತ್ ನಾರ್ಮಲ್ ಇಪ್ಪುಂಡು ಅವ ಬೇತೆ ವಿಚಾರ ಅಣ್ಣ ಏನ್ ಸ್ಪಷ್ಟವಾದ ಈ ಮೂಲಕ ಟಿವಿ ವಾಯಿಂದ ಮುಖಾಂತರ ಪನಂದುಲ್ಲೆ ಒಯ್ತೊಟ್ಟು ಕಾಂಡ ಗೊಬ್ಬಲೆ ತುಳುನಾಡದ ಶಕ್ತಿ ತೊಟ್ಟು ಗೊಬ್ಬರೆ ಪವಡೆ ದೇಪಂಡ ಅಲ್ಲೇ ಡ್ರೋ ಅಲ್ಲೇ ಬಹುಮಾನ ಒಂದು ಸದ್ಯೋಗ ಆಪುನಿತ್ತೆ ಒಂದು ಆವಡನ್ಲೆ ಎಂಕುಲು ಧರ್ಮಸ್ಥಳದ ದೇವರ ಕೈ ಮುಗಿದ್ ಮುಲ್ತು ಬೊಂಬೈದಾಗಲು ಮಾತಕೇನೋದಿಲ್ಲ ದೇಪಂಡ ಇನ್ನೇನು ಬುಡ್ನ ಇಂಚೆನೆ ನಾ ಬೇತೆ ಇಂಚಿನ ಪುಟೊಂದು ಬರ್ಪುಂಡು ಶಕ್ತಿ ಬೇತೆ ವಿನಾಶಕಾಲಿ ವಿಪರೀತ ಬುದ್ಧಿ ಬಂತಿರುತ್ತೆ ಅಂಚ ಒಂದು ಆ ನೆಕ್ಕಿತ ಸದ್ಯೋಡು ಬಹುಮಾನ ತಿಕ್ಕೊಂಡು ಐಕೋಸ್ಕರ ಧರ್ಮಸ್ಥಳ ದೇವರ ಪೂರ್ ಜನರು ಪ್ರಾರ್ಥನೆ ಮಾಡ್ತಾನಲ್ಲ ನಿರ್ದಿಮಿತ್ತ ಎಂಕುಲು ಬೇತೆ ಮಿತ್ತ ನಂಬಿಕೆ ದೀಪೂಜ ಈ ಕಾನೂನು ಪ್ರಕರಣ ಪುರ ಎಲ್ಲ ಪಿದೇ ಬರ್ಪೇರ್ ಮಗುಲು ಎಲ್ಲ ಒಂದು 2 ದಿನ ಉಲಾಯ್ಕುಲು ಇರ್ಬೇಕು ಪಿದೇ ಬರ್ಪೇರ್ ಕೇಸ್ ಅಂಡ ನೆಕ್ ಅಲ್ಲೇ ಡ್ರೋ ಅಲ್ಲೇ ಬಹುಮಾನ ಕಾಲ್ ಮಾಡ್ತೀನಿ ಜಸ್ಟ್ ಪಂಡ್ರೆ. ಅದೇ ರೀತಿ ರಾಬರ್ಟ್ ರೋಸರಿ ಅವರಿಗೆ ಧನ್ಯವಾದಗಳು ಸರ್, ಧನ್ಯವಾದಗಳು, ಥ್ಯಾಂಕ್ ಯು. ಅದೇ ರೀತಿ ಮುಂದಕ್ಕೆ ಮತ್ತೊಂದು ವಿಚಾರಕ್ಕೆ ನಾನು ಹೋಗ್ತೀನಿ. ಧನ್ಯವಾದಗಳು ರಾಬರ್ಟ್ ರೋಸರಿ ಅವರಿಗೆ. ಮತ್ತೊಂದು ವಿಡಿಯೋ ನಮ್ಮ ಕರಾವಳಿ ಭಾಗದಲ್ಲಿ ಈ ಒಂದು ವಿಡಿಯೋ ಕೂಡ ವೈರಲ್ ಆಗ್ತಾ ಇದೆ. ವೇದಿಕೆಯಲ್ಲಿ ನಡೆದಿರುವಂತಹ ಒಂದು ನೃತ್ಯ, ಒಂದು ವಿಚಿತ್ರವಾಗಿರುವಂತಹ, ಇದು ಕೂಡ ವಿಕೃತಿಯನ್ನು ಮೆರೆದಿರುವಂತಹ ನೃತ್ಯ ಬರ್ತಾ ಇದೆ, ನೋಡ್ಕೊಂಬನ್ನಿ.
ಇದು ಕೂಡ ಉಡುಪಿಯಲ್ಲಿ ನಡೆದಿರುವಂತಹ ಒಂದು ವಿಡಿಯೋ. ಬಹಳಷ್ಟು ಬೇಸರ ಆಗುತ್ತೆ. ವಿಕೃತಿಯನ್ನು ಮೆರೆದಿರುವಂತಹ ಒಂದು ವೇದಿಕೆಯಲ್ಲಿ ವಿಕೃತಿಯನ್ನು ಮೆರೆದಿರುವಂತಹ ಮಹಿಳೆ, ಜೊತೆಗೆ ಅಲ್ಲಿ ಎದುರು ಕೂತವರು ಕೂಡ ವಿಕೃತ ಮನಸ್ಥಿತಿಯವರ ವಿಕೃತಿಗಳೇ, ಅವರುಗಳು ಎದುರಲ್ಲಿ ಕೂತ್ಕೊಂಡವರು ಕೂಡ. ಯಾಕಂದರೆ ಚಪ್ಪಾಳೆಯನ್ನು ಹಾಕ್ತಾ ಇದ್ದವರುಗಳು, ಹರ್ಷೋದ್ಗಾರಗಳನ್ನು ಮಾಡ್ತಾ ಇದ್ದಾರೆ, ಉದ್ಗಾರಗಳನ್ನು ಮಾಡ್ತಾ ಇದ್ದಾರೆ. ಯಾವ ಪುರುಷಾರ್ಥಕ್ಕೋಸ್ಕರ ಅನ್ನುವಂತಹ ಪ್ರಶ್ನೆ, ಏನು ಮಾಡಿದ್ದಾಳೆ ಆಕೆ ಅನ್ನುವಂಥದ್ದು ವೇದಿಕೆಯಲ್ಲಿ. ಆ ಒಂದು ಎಳನೀರನ್ನು ಹಿಡಿದುಕೊಂಡು ಹೇಗೆ ನಮ್ಗಳ ದೈವ ಇಲ್ಲಿ ಇರುತ್ತೆ ನೋಡಿ, ಆ ರೀತಿಯ ಒಂದು ಅನುಕರಣೆ ಮಾಡಿರುವಂಥದ್ದು. ಯಾರ್ಯಾರಿಗೆ ನಾವು ಹೇಳ್ತೀವಿ ಇಂಥವ್ರಿಗೆ ಏನು ಮಾಡಬೇಕು ಅನ್ನೋಂಥ ಪ್ರಶ್ನೆ, ಯಾರ್ಯಾರಿಗೂ ಹೇಳ್ತೀವಿ, ಅವ್ರುಗಳಿಗೆ ಗೊತ್ತಿಲ್ಲ ಅಂತಂದರೆ ಇವ್ರುಗಳಿಗೆ ಗೊತ್ತಿದೆಯಲ್ವಾ. ಆಕೆ ಮಾಡಿರುವಂತಹ ವಿಡಿಯೋ ನೋಡ್ಕೊಂಡು ಬಂದ್ರಿ. ಇದು ನಮ್ಮ ಉಡುಪಿಯಲ್ಲಿ ನಡೆದಿರುವಂಥ ಒಂದು ಪ್ರತಿಷ್ಠಿತ ಒಂದು ವಿದ್ಯಾಸಂಸ್ಥೆಯಲ್ಲಿ ನಡೆದಿರುವಂತಹ ಒಂದು ವಿಕೃತವಾಗಿರುವಂತಹ ನೃತ್ಯ, ಮನೋವಿಕೃತಿಯನ್ನು ಮೆರೆದಿರುವಂತಹ ಒಂದು ಮಹಿಳೆ. ತಮ್ಮಣ್ಣ ಶೆಟ್ರೆ, ಒನ್ಸ್ ಅಗೇನ್ ಮತ್ತೆ ರಿಪೀಟ್ ಆಗ್ತಾ ಇರುವಂಥದ್ದು ಆ ಒಂದು ವಿಡಿಯೋ ತಾವು ನೋಡ್ತಾ ಇದ್ದೀರಾ. ಅಂದರೆ ಇದು ತಿಳಿದವರೇ ಮಾಡ್ತಾ ಇರುವಂಥದ್ದು. ಆ ಒಂದು ಎಳನೀರನ್ನು ಹಿಡಿದುಕೊಂಡು ಆ ಒಂದು ದೈವಾರಾಧನೆ ಒಂದು ನೃತ್ಯವನ್ನು ಮಾಡಿಕೊಂಡು ಅತ್ಯಂತ ವಿಕೃತಿ ಮೆರಿತಾ ಇದ್ದಾರೆ. ಜಾಸ್ತಿ ಆಗ್ತಾ ಇದೆ, ಕಡಿಮೆ ಏನೂ ಆಗ್ತಾ ಇಲ್ಲ. ಶೆಟ್ರೆ, ಈಗ ಮೊನ್ನೆವರೆಗೆ ಒಂದು ರೀತಿಯಲ್ಲಿ ಹೋಯಿತು ದೈವಾರಾಧನೆಯಲ್ಲಿ. ನೋಡಿ, ಇದು ಮಾತ್ರ ಭಾರಿ ದೊಡ್ಡ ಮುಂದೆ ದಿನ. ಖಂಡಿತವಾಗಿಯೂ ಈಗ ಅದರಲ್ಲಿ ಬೊಂಡ ಕೊಟ್ಟವರಿರ್ಬೋದು ಮತ್ತು ಕುಣಿಯುವಂಥ ಆ ರೀತಿಯ ವಿಕೃತ ಸ್ವಭಾವದ ಹುಡುಗಿ, ದಯವಿಟ್ಟು ನೀವು ಯಾರಂತ ಗೊತ್ತಿಲ್ಲ, ಬಟ್ ನೀವು ಭಾರಿ ದೊಡ್ಡ ಇದಕ್ಕೆ ಬೆಲೆ ಕೊಡಬೇಕಾಗ್ತದೆ ಮುಂದಿನ ದಿನ. ನನ್ನ ಲೆಕ್ಕಕ್ಕೆ ಎಂತೆಂಥ ಜಾಗಕ್ಕೂ ಕರ್ಕೊಂಡೋದ್ರು ಗುಣಪಡದಂಥ ಇದೇ ರೀತಿಯ ವಿಕೃತ ಹುಚ್ಚು ನಿಮ್ಮನ್ನು ಬಾಧಿಸ್ತದೆ ಮುಂದೆ. ನೀನು ಮಾಡ್ತಿರೋದು ದೈವಾರಾಧನೆಯ ವಿಚಾರ ಅಂತ ತಿಳ್ಕೊ. ಅದರಲ್ಲಿ ಆ ತಾಯಿ ಯಾರು ಒಂದು ಬೊಂಡ ತಂದು ಕೊಡ್ತೀಯಮ್ಮ, ಅಮ್ಮ ನಿನಗೆ ಎಲ್ಲಾದರೂ ಒಂದು ಈಶ್ವರ ದೇವಸ್ಥಾನಕ್ಕೆ ಆ ಬೊಂಡವನ್ನು ಕೊಟ್ಟರೆ ನಿನಗೆ ಪುಣ್ಯ ಆದರೂ ಸಿಕ್ತಿತ್ತು ಅಂತ ಹೇಳುವಂಥದ್ದು ನಾವು. ಅದೇ ರೀತಿ ನಿನ್ನ ಈ ಮಕ್ಕಳನ್ನು ಈ ರೀತಿಯಾಗಿ ಕುಣಿಸಿ, ಈ ರೀತಿಯಾಗಿ ವಿಕೃತವಾಗಿ ಇದೇ ಜೀವನ ಸ್ಟೇಜಲ್ಲಿ 1 ಗಂಟೆ 10-20 ನಿಮಿಷ ಬಂದಾಗ ಈಗ ನಿನ್ನ ಜೀವನದಲ್ಲಿ ಇದೇ ರೀತಿ ಮುಗಿಯದ ಪರಿಸ್ಥಿತಿ ಬಂದರೆ ಏನು ಮಾಡ್ಬೋದು? ದೈವಗಳಂದರೆ ಏನು ಅಂತ ತಿಳ್ಕೊಂಡಿದ್ದೀರಿ ನೀವೆಲ್ಲ? ಏನು ಅಂತ ತಿಳ್ಕೊಂಡಿದ್ದೀರಿ? ಇವತ್ತಿನವರೆಗೆ ಯಾವ ಒಂದು ಕಾಲಕ್ಕೆ ಬ್ರಿಟಿಷರೇ ಭಯಗ್ರಸ್ತರಾದಂಥ ಇಲ್ಲಿಯ ದೈವಾರಾಧನೆ ಮತ್ತು ಹಿಮಾಲಯದ ಋಷಿ ತಪಸ್ವಿಗಳಿಗೆ ಬೆದರಿದಂಥ ಇದು ಜಗತ್ತಂತೆ. ಯಾಕಂತ ಹೇಳಿದರೆ ಅಂತಹ ಒಂದು ಆಧ್ಯಾತ್ಮ ಶಕ್ತಿಯನ್ನು ಹೊಂದಿದಂಥ ಈ ತುಳುನಾಡಲ್ಲಿ ಯಾವುದೇ ಒಂದು ರೀತಿಯ ವಿಕೃತವಾಗಿ ಮಣ್ಣಿನ ಕಣಕಣದಲ್ಲಿ ಒಂದು ಮಾತಿದೆ, ಮರಿತುಚ್ಚಿನ ಮರ್ದುನ್ನು ಮಣ್ಣು ತುಚ್ಚಿನ ಮರ್ದಿಜ್ಜಂತ. ನಿಮಗೆ ಇದೇ ಮುಂದಿನ ದಿನ ಅಲ್ಲದೆ ಇದಕ್ಕೆ ವಿಕೃತ ಯಾರೇ ಮಾಡಲಿ, ಇವತ್ತಿನವರೆಗೆ ನಾವು ಮಾಧ್ಯಮದಲ್ಲಿ ಕೂತು ಯಾರಿಗೂ ಶಾಪ ಇಡೋದು ಮತ್ತು ಅದು ಮಾಡುವಂಥದ್ದಲ್ಲ. ಆದರೆ ಇದನ್ನು ನೋಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ ಬೊಂಡ ಕೊಟ್ಟ ತಾಯಿಗೂ ಆ ಕುಣಿದಂಥ ವಿಕೃತ ಸ್ವಭಾವದ ಹುಡುಗಿ ನಿನ್ನನ್ನು ಈ ದೈವಗಳು ಕ್ಷಮಿಸದೇ ಹೋಗಲಿ ಅಂತ ನಾವು
ಮಾಡೋದು. ಯಾಕಂದರೆ ನೀನೇ ಉದಾಹರಣೆ ಆಗಬೇಕು, ನೀನೇ ದಂತಕಥೆ ಆಗಬೇಕು. ಕಾಂತಾರ ಎಂಬುದು ಚಿತ್ರಕಥೆಯಲ್ಲಿ ದಂತಕಥೆ ಆಯಿತು. ಆದರೆ ಇವತ್ತಿನಿಂದ, ಯಾಕಂದರೆ ಮೊನ್ನೆ ವಿಟ್ಲದ ಪ್ರಕರಣದ ನಂತರ ಇದು ಬರಲಿಕ್ಕಿಲ್ಲ ಅಂತ ನಮ್ಮ ಭಾವನೆ ಇತ್ತು. ಆದರೆ ಬಂದು ಈಗ ಒಂದು ವಾರದಿಂದ ಯಾರು ಆ ಸಾಂತಾಕ್ಲಾಸಿನ ಚಿತ್ರ ಹಾಕಿದನ ನೀನು ಇದು ನಿಮಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು. ನಿಮಗಂತಲ್ಲ, ಕಾಂತಾರ ಚಿತ್ರತಂಡವನ್ನು ಮುಂದೊಂದು ದಿನ ಬಂದು ಸಾರ್ವಜನಿಕವಾಗಿ ತುಳುನಾಡಿಗೆ ದೈವಾರಾಧನೆ ವಿಚಾರದಲ್ಲಿ ಎಲ್ಲ ನಿರ್ಮಾಪಕರು, ತಾಂತ್ರಿಕ ವರ್ಗ, ನಿರ್ದೇಶಕರೆಲ್ಲರೂ ಬಂದು ಸಾರ್ವಜನಿಕ ಕ್ಷಮೆಯನ್ನು ಯಾಚಿಸಿ ಎಲ್ಲ ಒಂದು ಕಡೆ ಒಂದೊಂದು ಜಾಗಕ್ಕೆ ಹೋಗಿ ನೀವು ಪ್ರಾರ್ಥನೆ ಮಾಡೋದು. ನಾನು ನೇಮ ಕಟ್ಟುವಾಗ ಇದು ನಮ್ಮ ಸಿನಿಮಾ ಮಾಡುವಾಗ ವೆಜ್ಜಲ್ಲಿದ್ದೆ, ಇದರಲ್ಲಿದ್ದೆ, ಇದೆಲ್ಲ ಲೆಕ್ಕಾಚಾರಕ್ಕೆ ಬರೋದಿಲ್ಲ. ನೀವು ಮಾಡಿದ ತಪ್ಪಿಗೆ ಏನಾದರೂ ಒಂದು ರೂಪಾಯಿ ನಾಲ್ಕನೇ 2 ಕೈಗಾಣಿಕೆ ಬೊಂಡವನ್ನು ಸಾರ್ವಜನಿಕವಾಗಿಟ್ಟು ಕದ್ರಿ ದೇವಸ್ಥಾನಕ್ಕೆ ಕೊಟ್ಟು ಇಡೀ ತುಳುನಾಡಿನ ದೈವಗಳಿಗೆ ನೀವು ಕ್ಷಮೆ ಯಾಚಿಸಿದರೆ ಮುಂದಿನ ದಿನ ಒಳಿತಾಗ್ಬೋದು. ಇಲ್ಲದಿದ್ದರೆ ಭಾರಿ ದೊಡ್ಡ ತಲೆದಂಡ ಆಗ್ಬೋದು. ಮುಂದಿನ ಯಾವ ರೀತಿಯ ಸಮಸ್ಯೆಗಳು ನಮ್ಮನ್ನು ಬಂದು ಎರಗಬಹುದು ಇದು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ ಈಗ ವೇದಿಕೆಯಲ್ಲಿ ನೋಡಿದಂಥ ಮೊನ್ನೆಯಿಂದ ಬಂದಂಥ ನಿಮಗೂ ನಮ್ಮ ಗ್ರಾಮ ದೈವಗಳಲ್ಲಿ ಇದ್ದರೆ ಅದರ ಕೈಯಲ್ಲಿ ಸೂಟೆಯ ಬಿಲ್ಲು ಪಗರಿ ಕರ್ತಲೆ ಮನಿ ಅಡ್ಡಾನ ಬಿಲ್ಲು ಪಗರಿಗಳಿದ್ರೆ ನಿಮ್ಮಂಥವರಿಗೆ ಬಿಡಲೇಬೇಕು ಅಂತ ನಾವು ದೇವರ ಹತ್ರ ಬೇಡುವಂಥದ್ದು. ಯಾಕಂದ್ರೆ ಮುಂದಿನ ದಿನ ಈ ಸಮಸ್ಯೆ ಬರಲೇಬಾರ್ದು. ಒಬ್ಬ ಹುಡುಗಿಗೆ, ಒಬ್ಬ ಹೆಂಗಸಿಗೆ, ಹೆಂಗಸೇ ಬೊಂಡ ಕೊಡುವಷ್ಟು ಬಂದು ಬುದ್ಧಿ ಹೇಳುವ ಪರಿಸ್ಥಿತಿಗೆ ಇಲ್ಲದಂತ ತುಳುನಾಡು ಅಲ್ಲಿಯವರೆಗೆ ಮುಟ್ಟಿತ್ತು ಅಂತ ಏನ್ ಮಾಡ್ಬೇಕು? ನನ್ನ ಪ್ರಶ್ನೆ ಕೂಡ ಅದೇ ಕೇಳ್ತಾ ಇರೋದು. ದೈವ ಅಂತ ಹೇಳಿದ್ರೆ ಒಂದು ಹೆರಿಗೆಗೆ ಹೋಗುವ ಒಂದು ಹೆಂಗಸ ದುಃಖದಲ್ಲಿರುವಾಗ ದುಃಖದಲ್ಲಿರುವಾಗ ಬಂದು ಸಾಂತ್ವನ ಕೊಟ್ಟು ಬದುಕಿಸಿದಂತ ದೈವಗಳು. ಆ ಅಮ್ಮನಿಗೆ ಆ ಅಮ್ಮನ ಕೈಯಲ್ಲಿ ಹೇಗೆ ಅದಕ್ಕೆ ಬೊಂಡ ಕೊಟ್ಲು ಅವಳು. ಕರೆಕ್ಟ್. ಹೇಳಲಿಕ್ಕೆ ಆಗುದಿಲ್ಲ. ನೋಡಿ, ಬೇರೆ ಏನಾದ್ರೂ ಮಾಡಿದ್ದು ಮಾಡಬೇಡಿ ಅಂತ ಎನ್ನೇ ಒಂದು ದೈವಕ್ಕೆ ಹೆದರದೆ ಹೋದಾಗ ನಮ್ಮ ತುಳುನಾಡಲ್ಲಿ ಏನು ಮಾಡಬಹುದು? ಯಾಕೆ ಈ ಹಂತಕ್ಕೆ ಬಂದು ನಿಂತಿತ್ತು ಅನ್ನೋದ ಪ್ರಶ್ನೆ. ದೈವ ಎಂದಾಗ ಎದುರು ಬರ್ಲಿಕ್ಕೂ ಇಲ್ಲ ಅಂತ ಹೇಳಿದ್ರೆ ಅಷ್ಟು ಭಯ. ಹೆಣ್ಣು ಅಂತ ಹೇಳಿದ್ರೆ ತಾತ್ಸಾರ ಅಲ್ಲ, ಭಯ. ಎಲ್ಲೋ ಒಂದು ದೂರ ಎಲ್ಲಿಯಾದ್ರೂ ಒಂದು ಮನೆಯಲ್ಲಿರುವಂತ ನನ್ನ ಮಕ್ಕಳಿಗೆ ಈ ದೈವದ ಮಾನಿಗಳಾಗುದು, ನರ್ತಕ ಆಗುದು, ಚಾಕಿರಿ ಬಂದ್ರು ರಾತ್ರಿ ಇಡೀ ಕೂಗ್ತಾರೆ. ಹೇಗೆಮ್ಮ ಇದನ್ನು ಹೇಗೆ ನಮ್ಮಿಂದ ಆಗ್ಬೋದಾ, ಇದನ್ನು ಮಾಡ್ಬೋದಾ, ಕಷ್ಟ ಆಗ್ಬೋದಾ? ಇದನ್ನು ಸಾರ್ವಜನಿಕ ವೇದಿಕೆಗಳಲ್ಲಿ ಇಂಥ ದೈವಗಳ ನರ್ತನಗಳನ್ನು ಮಾಡಿ ವಿಕೃತ ಮಾಡ್ತಾರೆ ಅಂತ ಹೇಳಿದ್ರೆ ಇವರಿಗೆ ಯಾವ ಶಿಕ್ಷೆ ಅಲ್ಲ. ಈ ಹಂತಕ್ಕೆ ನಾವುಗಳು ಬಂದು ತಲುಪಿದ್ದೀವಿ ಅಂತ ಬಂದಾಗ, ನಿಂತಿದ್ದೀವಿ ಅಂತ ಬಂದಾಗ ಇದನ್ನ ಕೇಳ್ತಾರೆ. ಅರೆ, ಒಂದು ಹೆಣ್ಣು ಮಗುವಿಗೆ ಈಗ ಮೊನ್ನೆ ಹಾಕಿದ್ದು ಹೆಣ್ಣು ಮಗು, ಇವತ್ತು ಈಗ ಮೊನ್ನೆ ಬಂದ ಈಗ ಹೆಣ್ಣಿನ ಸ್ವಾತಂತ್ರ್ಯವನ್ನು ಕಸಿಯುವುದಲ್ಲ. ನೀವು ದೈವಾರಾಧನೆಗೆ ಬರಬೇಡಿ. ಇವತ್ತಿನವರೆಗೆ ತುಳುನಾಡಿನ ಇತಿಹಾಸದಲ್ಲಿ ದೈವಾರಾಧನೆಗೆ ಒಂದು ಗಡಿ ಮತ್ತು ಧರ್ಮದರ್ಶಿ ಅಂತ ಹೆಂಗಸು ಆದದ್ದು ಒಂದೇ ಒಂದು ಹೀರಾ ದೇವಸ್ಥಾನದಲ್ಲಿ ಒಂದು ಹೆಂಗಸು ಧರ್ಮದರ್ಶಿ ಆಗಿದಂತೆ ಅದು ಬಿಟ್ಟರೆ ತುಳುನಾಡಿನ ಇತಿಹಾಸದಲ್ಲಿ ಎಲ್ಲಿಯೂ ದೇವಸ್ಥಾನದ ಗಡಿ ಮತ್ತು ಧರ್ಮದರ್ಶಿ ಆಗುವುದು, ದೈವದ ಪಾತ್ರೆಗಳಾಗುವಂಥದ್ದು ಇಲ್ಲ. ಯಾಕಂದರೆ ಅದಕ್ಕೊಂದು ಅದರದೇ ಆದ ಮಹತ್ವ ಇದೆ. ಅಂತಹ ದೈವವನ್ನು ಒಂದು ತಾಯಿ ಬಂದು ಮಗಳ ಪ್ರಾಯದ ಹುಡುಗಿ ನೀನು ಮತ್ತೆ ಮತ್ತೆ ಕುನಿ ಅಂತ ಪ್ರೋತ್ಸಾಹ ಮಾಡುವ ಕೈಚಪ್ಪಾಲೆಗಳು ಇದೆಲ್ಲವೂ ನಮ್ಮ ದೈವಗಳು ಬಿಡಬಹುದೇ? ಇದು ಬಿಡಬಹುದಾ? ಯಾವುದಾ ಗ್ರಾಮ ದೈವದ ಯಾವ ಶಕ್ತಿ ಇದೆಯಾ ನಮಗೆ ಇವತ್ತಿಂದ ಯಾವುದೇ ಸಮಯದಿಂದ 6-3 ತಿಂಗಳ ಒಳಗಡೆ ಇದು ಬೇಡ ಅಂತ ಆಗುವ ಪರಿಸ್ಥಿತಿ ನಿರ್ಮಾಣ ಆಗಬೇಕು. ಆವಾಗ ಮಾತ್ರ ಬಂದಿತು. ಇದಕ್ಕೆ ಕಾನೂನು, ಕೋರ್ಟು, ಸ್ಟೇಷನ್, ಪಂಚಾಯತಿಗೆ ಇದು ಯಾವುದಲ್ಲ. ದೈವಕ್ಕೆ ಮೊರೆಯಾಗುವುದೊಂದೇ. ಇಡೀ ಕಾಂತಾರ ಚಿತ್ರ ತಂಡವೇ ಮುಂದೊಂದು ದಿನದ ಭಾರಿ ದೊಡ್ಡ ಪಶ್ಚಾತ್ತಾಪಕ್ಕೆ ಬೀಳ್ತಾ ಇದ್ವಿ ಬರದಿದ್ರೆ. ಓಕೆ ಸರ್, ಬರ್ತೇನೆ. ಸಮಯದ ಅಭಾವ ತುಂಬಾನೇ ಇದೆ, ದಯಮಾಡಿ ಕ್ಷಮಿಸಿ. ಆ ಒಂದು ವಿಚಾರದಲ್ಲಿ ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆ ಸರ್. ನಮಸ್ತೆ ಸರ್, ತಮ್ಮ ಹೆಸರು? ನಮಸ್ತೆ. ಏನ್ ಗೊತ್ತಾ, ಈಗ ಸ್ವಾತಂತ್ರ್ಯ ಶಿಷ್ಟಾಚಾರ ಆದ್ರೆ ಇದೇ ರೀತಿ ಆಗುದು. ಈಗ ನೀರಿದ್ದಲ್ಲಿ ಕೆಸರಿರುತ್ತಂತಲ್ಲ, ಹಾಗೆ ಇಂಥವೆಲ್ಲ ಕ್ರಿಮಿಗಳೆಲ್ಲ ಹುಟ್ಕೊಳ್ತವೆ. ಏನು ಒಂದು ಮಾತಿದೆ ನೋಡಿ, ನಿನ್ನ ಧರ್ಮದಲ್ಲಿ ನೀನು ಜೀವಿಸು, ಇತರ ಧರ್ಮವನ್ನು ನೀನು ಪ್ರೀತಿಸುವಂತ. ಅದನ್ನು ಏನ್ ಮಾಡ್ಬೇಕಂದ್ರೆ ಆಯಾಯ ಮತ ಪಂಥಗಳವರು, ಅವರ ಹಿರಿಯರು, ಧರ್ಮಗುರುಗಳು ಸ್ವಲ್ಪ ಹೇಳಿಕೊಡುದು ಒಳ್ಳೇದಂತೆ ಕಾಣಿಸ್ತದೆ. ಇಲ್ಲಾಂದ್ರೆ ನೋಡಿ ಇಂಥದ್ದೇ ಇದು ಮುಂದುವರಿತಾ ಹೋಗ್ತದೆ. ಇದಕ್ಕೊಂದು ನಮ್ದು ಕೂಡ ಬಲವಾದ ಕಾರಣ ಇದೆ. ಯಾಕೆಂದ್ರೆ ಇದನ್ನು ನಾವು ಅಣಕಿಸುವುದು, ಅವಹೇಳನ ಮಾಡುವುದು, ವಿಕೃತಿ ಮೆರೆಯುವುದು ಅದು ನಾವೇ ಮಾಡಿದ್ದು, ನಾವೇ ತೋರಿಸ್ಕೊಟ್ಟಿದ್ದು ಇವರಿಗೆಲ್ಲ. ಆದ ಕಾರಣ ಇದರ ಪರಿಣಾಮ ನಾವು ಈಗ ಕಂಡುಕೊಳ್ತಾ ಇದ್ದೇವೆ. ಇದು ಮುಂದುವರಿಯದ ರೀತಿಯಲ್ಲಿ ನಾವೊಂದು ಅದಕ್ಕೊಂದು ಏನ್ ಹೇಳ್ತಾರೆ, ಒಂದು ಬಿಂದು ಚುಕ್ಕಿಯನ್ನು ಇಡುವಂತ ಕೆಲಸ ನಾವೆಲ್ಲರೂ ಮಾಡಬೇಕು. ಅದು ನನ್ನ ಒಂದು ಅನಿಸಿಕೆ. ಕರೆಕ್ಟ್. ಎಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಕೊನೆದಾಗಿ ತಮ್ಮಣ್ಣ ಶೆಟ್ರೆ, ಈ ಹಂತಕ್ಕೆ ನಾವುಗಳು ಬಂದು ತಲುಪಿದ್ದೀವಿ ಅಂತ ಬಂದಾಗ ವಾಟ್ ನೆಕ್ಸ್ಟ್, ಏನ್ ಮಾಡ್ಬೇಕು, ಏನ್ ಕತೆ ಅನ್ನೋ ಪ್ರಶ್ನೆ ಬರುತ್ತೆ. ಸೊಲ್ಯೂಷನ್ ಇಲ್ವಾ?
ನೋಡಿ, ಎಲ್ಲ ಧರ್ಮಗಳಲ್ಲೂ ಒಂದು 3% ವೇಸ್ಟೇಜ್ ಇದೆ. ಅದು ಧರ್ಮಗಳಲ್ಲೂ ಇದೆ, ಆರಾಧನಾ ಪದ್ಧತಿಯಲ್ಲಿದೆ, ಭಕ್ತಿಯಲ್ಲೂ ಇದೆ, ವಿಚಾರಧಾರೆಗಳಲ್ಲೂ ಇದೆ. ಒಂದು 3% ಜನರು ಇದೆ. ಇವರು ಕೆಲವು ಸಲ 97% ಜನರ ಮಾನಸಿಕ ಸ್ಥಿತಿಯನ್ನು ಅಲುಗಾಡಿಸ್ತಾರೆ. ನಾವು ಈ ಸಮಯದಲ್ಲಿ ಒಂದೇ ಒಂದು ಈ ಸೂಕ್ಷ್ಮವಾದಂಥ ತುಳುನಾಡಲ್ಲಿ ಭಾರಿ ಒಂದು ಒಗ್ಗಟ್ಟಲ್ಲಿ ನೆಮ್ಮದಲ್ಲಿದ್ದಂಥ ಬದುಕು ಇವತ್ತು ಎಲ್ಲೋ ಒಂದು ಕಡೆ ಸ್ವಲ್ಪ ಮುಖ ತಿರುಗಿಸುವ ಪರಿಸ್ಥಿತಿ ಬಂದಿದೆ. ನಾವು ಇದು ಏನಂತ ಹೇಳಿದ್ರೆ, ನಾವು ಇಷ್ಟೇ ಯಾರೋ ಒಬ್ಬರು ನಿಕೋಲಸ್ ಹಾಕಿದಂಥ ಒಬ್ಬನಿಂದಾಗಿ ಅಲ್ಲ, ಯಾರೋ ಒಬ್ಬ ಹುಡುಗಿ ಕುಣಿಯುವುದರಿಂದ, ಯಾರೋ ಒಬ್ಬ ತಪ್ಪು ಮಾಡಿದ್ರಿಂದ ನಾನು ಹೇಳುವಂಥದ್ದು ಇಷ್ಟೇ: ತಮ್ಮಣ್ಣ ಶೆಟ್ಟಿ ತಪ್ಪು ಮಾಡಿದರೆ ಇಡೀ ಸಮಾಜವನ್ನು ದೂರಬೇಡಿ. ತಮ್ಮಣ್ಣ ಶೆಟ್ಟಿ ತಪ್ಪು ಮಾಡೋದಂತ ಹೇಳಬೇಕು. ಒಬ್ಬ ತಪ್ಪು ಮಾಡಿದರೆ ಇಡೀ ಕ್ರಿಶ್ಚಿಯನನ್ನು ನಾವು ದೂರುವಂಥದ್ದು ತಪ್ಪು. ಒಬ್ಬ ಮುಸ್ಲಿಂ ಮಾಡಿದರೆ ಇಡೀ ಸಮಾಜವನ್ನು ದೂರುವಂಥ ಕೆಲಸದಿಂದ ಹೊರಬಂದು, ಯಾಕಂತ ಹೇಳಿದ್ರೆ ಅವರನ್ನು ನಾವು ತೆಗೊಂಡಾಗ ಮಾತ್ರ ಇಂಥವರನ್ನು, ಆ ಧರ್ಮದವರನ್ನು ನೇರ ನಾವು ಅವರನ್ನು ತಪ್ಪು ಅಂತ ಹೇಳಲಿಕ್ಕೆ ನಾವು ಧೈರ್ಯ ತುಂಬಬೇಕು. ಯಾವುದೇ ಕಾಲಕ್ಕೂ ಒಬ್ಬ ತಪ್ಪು ಮಾಡಿದಾಗ ಆತ ತಪ್ಪು ಮಾಡಿದ, ನಿತಿನ್ ತಪ್ಪು ಮಾಡಿದ ಅಂತ ಹೇಳ್ಬೇಕೇ ವಿನ ಇಡೀ ಧರ್ಮದವರು ತಪ್ಪು ಮಾಡಿದ್ರು, ಇಡೀ ಪ್ರಭುಲ್ ತಪ್ಪು ಮಾಡಿದರು, ಕ್ರಿಶ್ಚಿಯನ್ ತಪ್ಪು ಮಾಡಿದರು ಅಂತ ಹೇಳುವಂಥ ವಿಚಾರಗಳು ಒಂದು ಹೊರಗೆ ಬರಬೇಕು. ಮತ್ತು ಆಯಾಯ ಧರ್ಮದಲ್ಲಿ ಪ್ರತಿಯೊಬ್ಬರು ಅಲ್ಲಲ್ಲಿ ಮಾಡಿದಂಥ ತಪ್ಪನ್ನು ಯಾವುದೇ ಇನ್ನೊಂದು ಧರ್ಮಕ್ಕೆ ಮಾಡಿದಾಗ ಸಾಮೂಹಿಕವಾಗಿ ಖಂಡಿಸುವಂಥ ಕೆಲಸಗಳನ್ನು ಮಾಡಬೇಕು. ಅವನನ್ನು ಕರೆಸಿ, ಅವನನ್ನು ಆ ಚರ್ಚಿಗೆ ಕರೆಸಿ ಮಾತಾಡಬೇಕು. ನಮಗೆ ಯಾವುದೇ ಇಲ್ಲಿ ನಾವು ಧರ್ಮದ್ವೇಷಿಗಳಲ್ಲ, ನಾವು ಭಾಷಾದ್ವೇಷಿಗಳಲ್ಲ. ನಮಗೆ ಎಲ್ಲರೂ ಬೇಕು, ಎಲ್ಲರಲ್ಲೂ ಭಾವನಾತ್ಮಕ ಸಂಬಂಧ ಬೇಕು. ಒಬ್ಬ ಮಾಡಿದ್ದರಿಂದ ಈಗ ಅನೇಕ ಜನರು ಮಾತಾಡೋದು ಪೊರ್ಬುಲ್ನಾಗ ಲಂಚ ಅಂತೀರಿ, ಕ್ರಿಶ್ಚಿಯನರ ಹಾಗೆ ಮಾಡಿದ್ರು. ಒಬ್ಬ ಇಬ್ಬರೇ ತಪ್ಪು ಮಾಡಿದ, ಇಡೀ ಬ್ಯಾರು ಲಂಚ ಅನ್ಪೇರು, ಇಡೀ ಮುಸ್ಲಿಂ ಮಾಡಿದ್ರು. ತವರ ಮಾಡಿದಾಗ ನಾವು ದಯವಿಟ್ಟು ಈ ವಾತಾವರಣದಿಂದ ಯಾವಾಗ ನಾವು ಹೊರಬರ್ತೇವೋ ಆವತ್ತು ಸಮೃದ್ಧವಾದಂಥ ವಿಚಾರಗಳನ್ನು ಎಲ್ಲರೂ ಸೇರಿ ಆತನನ್ನು ದೂಡುವ ಕೆಲಸ ಮಾಡಬೇಕು. ಇಲ್ಲ, ಇದನ್ನು ನೀವು ಹೇಳಿದಂತೂ ಸರಿ. ಇದು ಡೈರೆಕ್ಟ್ ಹೋಗುವಂತದ್ದು ನಾಳೆ ಸರಿ. ಈಗ ಮಾತಾಡೋದೇನು ಗೊತ್ತಿಲ್ಲ. ಅನೇಕ ದೈವ ಭಕ್ತ ಕ್ರಿಶ್ಚಿಯನರಿದ್ದಾರೆ, ಅನೇಕ ದೈವ ಭಕ್ತರಿದ್ದಾರೆ, ಅನೇಕ ಜನರಿಗೆ ಇದು ಬೇಡ. ಈಗ ಮಾತಾಡುವಾಗ ಎಲ್ಲೋ ಒಂದು ಕಡೆ ಕೂತಾಗ ಆ ಪೊರ್ಪುಲ್ನಾಗ್ಲ ಅಂತೇನೆ, ಪೊರ್ಪುಲ್ನಾಗ್ಲಿ ಇಡೀ ಅಂತೀರಿ, ಪೊರ್ಪುಲ್ನಾಗ್ಲಿ ನಮ್ಮನ್ನು ಸಡ್ಡೆ ದಾಲ ಈ ವಿಚಾರ ಯಾರ ಒಬ್ಬ ಈ 3% ವೇಸ್ಟೇಜ್ಗಳು 97% ಜನರ ಮಾನಸಿಕ ಸ್ಥಿತಿಯನ್ನು ಅಲುಗಾಡಿಸ್ತಾ ಇದ್ದಾರೆ. ದಯವಿಟ್ಟು ನಮಗೆ ಇಲ್ಲಿ ಎಲ್ಲವೂ ಯಾವ ರೀತಿ ನಮ್ಮ ಹಿರಿಯರು ಕೂಡು ಬಾಳಿದ್ದಾರೆ ಆ ರೀತಿಯ ಬಾಳ್ವೆಯೂ ಬೇಕು. ಈ ಥರ ಮಾಡಿದಾಗ ನಮ್ಮ ದೈವಗಳು ಯಾರನ್ನೂ ಬಿಟ್ಟದ್ದಿಲ್ಲ. ಅನೇಕ ಕಡೆಗಳಲ್ಲಿ ಇವತ್ತಿಗೂ ದೈವಾರಾಧನೆಯಲ್ಲೂ ಕ್ರಿಶ್ಚಿಯನರ ಪಾತ್ರ ಇದೆ. ಅನಂತ ಉಳ್ಳಾಲ್ತಿ ಹತ್ರ ಇವತ್ತಿಗೂ ದೈವ ಕಟ್ಟಿ ಅಂತೋನಿ ಅಂತೂ ಅಂತ ಕರೆಯುವಂಥದ್ದು ಕರೀತಾ ಇದೆ. ಇಲ್ಲಿ ನಾನು ಅನೇಕ ಕಡೆಗಳು ಹೇಳಿದ್ದೇನೆ, ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಚಿತ್ರಣಗಳಿದೆ. ಅನೇಕ ದೈವಭಕ್ತ ಮುಸ್ಲಿಮರು ಇದ್ದಾರೆ, ದೈವಭಕ್ತ ಕ್ರಿಶ್ಚಿಯನರು ಇದ್ದಾರೆ, ದೈವಭಕ್ತರು ಎಲ್ಲ ಧರ್ಮಗಳಲ್ಲೂ ಜೈನರು ಎಲ್ಲರೂ ಇದ್ದಾರೆ. ಆಗಿರುವಾಗ ಯಾರೋ ಒಂದಿಬ್ಬರು ಮಾಡಿದ್ದರಿಂದ ಇಡೀ ಸಮಾಜವನ್ನು ನಾವು ತಪ್ಪು ಮಾಡುವಂಥ ತಪ್ಪು. ಆದರೆ ನಾನು ಎಲ್ಲ ಕ್ರಿಶ್ಚ ಬಾಂಧವರಿಗೂ ನಾನು ಹೇಳ್ತೇನೆ, ಅವರು ಎಲ್ಲೇ ಇದ್ದರೆ, ಆ ಉಡುಪಿಯಲ್ಲಿ ಅವನು ಎಲ್ಲೇ ಇರಲಿ, ಆತನನ್ನು ಆದಷ್ಟು ಬೇಗ ನೀವು ಬಂದು 2 ವಿಚಾರಗಳಲ್ಲಿ ಆತ ತಪ್ಪು ಮಾಡಬೇಕು. ಒಂದು ಸಾಂತಾಕ್ಲೋಸ್ ಅಂತ ಯೇಸುವಿನ ಪರಮ ಭಕ್ತನಿಗೂ ಅನ್ಯಾಯ ಮಾಡಿದ, ಒಂದು ಕಡೆ ದೈವಾರಾಧನೆಗೂ ಅನ್ಯಾಯ ಮಾಡಿದ. ಆತನಿಗೆ ಬಂದು ಮತ್ತೆ ಇನ್ನು ಯಾವುದೇ ಹೊತ್ತಿನಲ್ಲಿ ಅನೇಕ ಕಡೆಗಳಲ್ಲಿ ಎಲ್ಲರಿಗೂ ಇಂಥ ಒಂದು ಸಾರ್ವಜನಿಕ ನವರಾತ್ರಿ ಉತ್ಸವದಲ್ಲಿ ವೇಷ ಹಾಕುವಾಗ ಇರ್ಬೋದು, ಸಾಂತಾಕ್ಲೋಸಿನ ವೇಷ ಇರುವಾಗ, ಕ್ರಿಸ್ಮಸ್ನ ವಿಷಯ ಇರ್ಬೋದು, ಧರ್ಮದ ಅರಿವನ್ನು ಕೊಡಿ. ಸಾಂತಾಕ್ಲೋಸ್ ಹಾಕುವವನು ಯಾರು ವೇಷ ಹಾಕುವವನಿಗೆ ನೀನು ಒಬ್ಬ ದೇವದೂತನ ಪಾತ್ರವನ್ನು ಮಾಡ್ತಾ ಇದ್ಯಾ, ನಿನ್ನನ್ನು 2 ಗಂಟೆ ನಿನ್ನಲ್ಲಿ ದೇವದೂತನನ್ನೇ ನಾವು ನೋಡ್ತೇವೆ, ನೀನು ಸರಿಯಾದ ಮಾಹಿತಿ ಕೊಡು. ಏನಾಕೊಂದು ಜೀಟಿಗೆ ಇದನ್ನೇ ಹೇಳಿರುವಂತದ್ದು ರಾಬರ್ಟ್ ರೋಸರಿ ಅವರು ಕೂಡ ಇದನ್ನೇ ಮಾಡಬೇಕು. ಇದನ್ನು ಮಾತ್ರ ಮಾಡದಿದ್ರೆ ಆಯಾಯ ಧರ್ಮಗುರುಗಳು ಯಾವ ಧರ್ಮದವರಾಗ್ಲಿ ಆಯಾಯ ಧರ್ಮದ ಗುರುಗಳು ಭಾರಿ ದೊಡ್ಡ ತಪ್ಪು ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ. ಹಾಗಾಗಿ ದಯವಿಟ್ಟು ಧರ್ಮಕ್ಕೆ ಯಾವ ಧರ್ಮಕ್ಕಾಗ್ಲಿ ನೋವು ಮಾಡದಾಗೆ ಎಲ್ಲರನ್ನು ಇಟ್ಕೊಂಡು ಬಹುತ್ವದಿಂದ ಕೂಡಿದ ಏಕತತ್ವದ ಬೆಮ್ಮರಸಿಟ್ಟಿಯ ತುಳುನಾಡನ್ನು ಉಳಿಸ್ಕೊಂಡು ಎಲ್ಲರನ್ನ ಪ್ರೀತಿಸಿ ಬದುಕುವ ಮುಂದಿನ ದಿನಗಳಿಂದ ಯಾವ ಸಮಸ್ಯೆಗಳು ಬರದಾಗೆ ನಾವು ನೋಡ್ಕೊಳ್ಬೇಕು. ಮತ್ತು ಇನ್ನೊಂದು ಇಲ್ಲಿ ಮೊನ್ನೆ ಮಾಡಿದಂಥ ಇಬ್ಬರಿಗೂ ದೈವದ ದಿಶೆಯಿಂದ ಇಬ್ಬರಿಗೂ ಶಿಕ್ಷೆ ಆಗಬೇಕು. ನಿಮಗೆ ಕ್ಷಮೆ ಇಲ್ಲ, ಕ್ಷಮೆ ಇಲ್ಲ ನಿಮಗೆ. ಎಸ್ ಸರ್, ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ, ಹಾಗಾಗಿ ತಮ್ಮಗಳ ಕರೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಕಷ್ಟ ಇದೆ. ಆದರೆ ಇವೆಲ್ಲದರ ಜೊತೆಗೆ ಬಹಳಷ್ಟು ಬೇಸರದಿಂದ ನಾನು ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಕಾರಣ ಕಡಿಮೆ ಆಗುತ್ತೆ ಅಥವಾ ಜನರಿಗೆ ಬುದ್ಧಿ ಬರುತ್ತೆ ಅಥವಾ ನಮ್ಮವರಿಗೆ ಸ್ವಲ್ಪ ಆದರೂ ಕೂಡ ಅರ್ಥ ಆಗುತ್ತೆ ಅಂತ ಬಂದಾಗ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ, ಯಾಕೆ ಈ ರೀತಿ ವಿಕೃತಿ ಮೆರೀತಾ ಇದ್ದಾರೆ ಅಂತ ಗೊತ್ತಿಲ್ಲ. ಒಂದು ಕಡೆ ಹೌದು, ನನ್ನ ಪ್ರಕಾರ ಕಾಂತಾರದ ಒಂದು ಚಿತ್ರಗಳನ್ನು ಅಥವಾ ದೈವದ ಒಂದು ವಿಚಾರಗಳನ್ನು ನಾವು ತೆಗಿತೀವಿ ಅಂತ ಬಂದಾಗ ಜಾಸ್ತಿ ಅಟ್ರಾಕ್ಷನ್ ಬರುತ್ತೆ, ನಮ್ಮ ಕಡೆ ಜನರು ಜಾಸ್ತಿಯನ್ನು ನೋಡ್ತಾರೆ ಅನ್ನೋಂಥ ಒಂದು ಮನೋವಿಕೃತಿ ಇರುತ್ತೆ. ಆದರೆ ಅಲ್ಲಿ ಎಷ್ಟು ಜನರಿಗೆ ಘಾಸಿ ಆಗುತ್ತೆ, ಅದರಿಂದ ಎಷ್ಟು ಜನರಿಗೆ ಬೇಸರ ಆಗುತ್ತೆ, ಅಥವಾ ದೈವ ಅಂದರೆ ಏನು, ಈ ತುಳುನಾಡಿನಲ್ಲಿ ಬರುವಂಥ ಈ ಭೂತಾರಾಧನೆ ಅಂದರೆ ಏನು, ಇದನ್ನು ಸರಿಯಾಗಿ ತಿಳಿಯದೆ ಈ ರೀತಿ ಹುಚ್ಚಾಗಿ ಹುಚ್ಚರ ರೀತಿಯಲ್ಲಿ ಈ ರೀತಿ ವರ್ತನೆ ಮಾಡುವಂಥದ್ದು, ಅದರಲ್ಲೂ ಕೂಡ ಒಂದು ಸ್ಯಾಂತಾಕ್ಲಾಸ್ನ ಒಂದು ವೇಷವನ್ನು ಹಾಕಿ ಒಂದು ಯೇಸು ಕ್ರಿಸ್ತನ ಒಂದು ದೂತನಾಗಿ ಬಂದಿರುವಂಥ ಅಂತಹ ಒಂದು ಸಾಂತಾಕ್ಲಾಸಿಗೂ ಕೂಡ ಮಾಡಿರುವಂಥ ಅವಮಾನ, ಜೊತೆಗೆ ತುಳುನಾಡಿನ ಮಣ್ಣಿನ ಸತ್ವ ದೈವಾರಾಧನೆಗೂ ಕೂಡ ಮಾಡಿರುವಂಥ ಅವಮಾನ. ಇನ್ನೊಂದು ಕಡೆ ಒಂದು ಮಹಿಳೆ ಕುಣಿದಾಡಿದಂತಹ ರೀತಿ,
ಅಲ್ಲಿ ಮತ್ತೊಂದು ಮಹಿಳೆ ತಂದು ಎಳನೀರು ಕೊಟ್ಟಂತಹ ರೀತಿ, ನಮ್ಮ ದೈವಾರಾಧನೆಯನ್ನು ಅಣುಕಿಸಿದಂತಹ ಆ ಮಹಿಳೆಯರು ಅಂತ ಬಂದಾಗ ಎಷ್ಟು ಸ್ಥಾನಮಾನದಲ್ಲಿ ಎಂಥ ಒಂದು ಶ್ರೇಷ್ಠತೆಯಲ್ಲಿ ನಾವುಗಳು ನೋಡ್ತೀವಿ. ಆದರೆ ಆ ಮಹಿಳೆಯರು ನಮ್ಮ ಮಣ್ಣಿನ ಸತ್ವ ಭೂತಾರಾಧನೆಯನ್ನು ಅಣಕಿಸ್ತಾರೆ ಅಂತ ಬಂದಾಗ ಎಲ್ಲಿಗೆ ಬಂದು ನಾವುಗಳು ತಲುಪಿದ್ದೀವಿ. ನನ್ನ ಮಾತಿರುವಂಥದ್ದು ಇಷ್ಟೇ, ನಾನು ಯಾರಿಗೂ ಕೂಡ ಟಿಪ್ಪಣಿಗಳನ್ನು ಮಾಡಲ್ಲ, ಯಾರಿಗೂ ಕೂಡ ಏನು ಹೇಳಲ್ಲ. ಆದರೆ ತಮ್ಗಳ ಬುದ್ಧಿಯನ್ನು ತಾವುಗಳು ನೋಡಿ ಸ್ವಲ್ಪ ಅನ್ನುವಂಥದ್ದು, ತಮ್ಗಳಿಗೂ ಕೂಡ ಒಂದು ಮನೆ ಮಠ ಅನ್ನುವಂಥದ್ದು ಇದೆಯಲ್ವಾ, ತಮ್ಗಳಿಗೂ ಕೂಡ ಎಲ್ಲವೂ ಕೂಡ ಇದೆಯಲ್ವಾ, ಯಾಕೆ ಈ ರೀತಿ ಒಂದು ಅಪಹಾಸ್ಯ ಮಾಡ್ತೀರಾ, ಯಾಕೆ ಈ ರೀತಿ ಅಣಕಿಸ್ತೀರಾ, ಭಾಳಷ್ಟು ಬೇಸರ ಆಗುತ್ತೆ. ಇದು ನಮ್ಮ ಮಣ್ಣಿನ ಸತ್ವ ಭೂತಾರಾಧನೆ ಇಲ್ಲಿಗೆ ಬಂದು ತಲುಪಿದ್ಯಾ ಅನ್ನುವಂತಹ ಬೇಸರ, ಬಹಳಷ್ಟು ಬೇಸರ. ಇದಕ್ಕೆ ಕಾಂತಾರ ಚಿತ್ರದ ಪಾಲು ಕೂಡ ಇದೆ ಅನ್ನುವಂಥ ಹೇಳುವವರು ಇನ್ನೂ ಒಂದು ಕಡೆ. ಆದರೆ ಇವೆಲ್ಲದರ ಜೊತೆಗೆ ಕಾಂತಾರ ಮಾಡಿದ್ದಾರೆ ಸರಿ, ಆದರೆ ನಮ್ಗಳಿಗೆ ಗೊತ್ತಿದೆಯಲ್ವಾ ನಮ್ಮ ಭೂತಾರಾಧನೆ ಏನು, ನಮ್ಮ ಮಣ್ಣಿನ ಸತ್ವ ಅಂದರೆ ಏನು ಅನ್ನೋದು, ನಾವುಗಳು ಯಾಕೆ ಈ ರೀತಿ ಮಾಡ್ತೀವಿ. ಇದೆಲ್ಲದಕ್ಕೂ ಕೂಡ ಬಹುಶಃ ಕಾಲವೇ ಉತ್ತರ ಕೊಡುತ್ತೆ ನನ್ನ ಪ್ರಕಾರ. ಆದರೆ ಬೇಸರ ಆಗುತ್ತೆ, ಯಾಕೆ ನಾವುಗಳು ಈ ರೀತಿ ಇದೀವಿ ಅನ್ನುವಂಥದ್ದು. ಎನಿವೆ, ಇದಾದರೂ ಕೂಡ ಬದಲಾಗಲಿ, ನಮ್ಮ ವಿಕೃತ ಮನಸ್ಸು ಏನಿದೆ ಇದು ದೂರ ಆಗಲಿ, ಸಮಾಜ ಕಟ್ಟುವಂಥ ಕೆಲಸ ಆಗಲಿ, ಈ ರೀತಿಯ ಅವಹೇಳನಗಳು ಅಪಹಾಸ್ಯಗಳು ಕೊನೆಯಾಗಲಿ ಅನ್ನುವಂಥ ನಮ್ಮ ಆಶಯ. ಥ್ಯಾಂಕ್ ಯು ತಮ್ಮಣ್ಣ ಶೆಟ್ರೆ, ಇವತ್ತು ನಮ್ಮ ಜೊತೆ ಜಾಯ್ನ್ ಆಗಿದ್ದೀರಾ. ಆ್ಯಂಡ್ ಅದೇ ರೀತಿ ರಾಬರ್ಟ್ ರೋಸರಿ ಅವರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ನೇರವಾಗಿ ಒಂದು ಸಮುದಾಯದ ಮೇಲೆ ಗೂಬೆ ಕೂರಿಸುವಂಥ ಕೆಲಸ ಆಗ್ತಾ ಇದೆ ಅಂತ ಬಂದಾಗ ಕ್ರೈಸ್ತ ಸಮುದಾಯದವರು, ಉಡುಪಿಗೆ ಸೇರಿದಂಥ ಬಂದಾಗ ಉಡುಪಿ ಧರ್ಮ ಪ್ರಾಂತ್ಯ, ಅಲ್ಲಿರುವಂತಹ ಫಾದರ್ಗಳು, ಅಲ್ಲಿರುವಂತಹ ಧರ್ಮಗುರುಗಳು ಇದರ ಬಗ್ಗೆ ಸೀರಿಯಸ್ ಆಗಿರುವಂಥ ಡಿಸಿಷನ್ನ ತೆಗೆದುಕೊಳ್ಬೇಕಾಗುತ್ತೆ ತಾವುಗಳು. ಯಾಕಂತ ಹೇಳಿದ್ರೆ ಆ ಒಂದು 2-3 ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು ಬರುತ್ತೆ. ಇಡೀ ಸಮುದಾಯ ತಮ್ಮಣ್ಣ ಶೆಟ್ಟರು ಹೇಳಿದ ಹಾಗೆ ಪುರ್ಬುನಕುಲು ಮಕ್ಕರ್ ಮಲ್ಪೇರಿಯಾ ನಮ್ಮ ದೈವಾರಾಧನೆಗೆ ಪನ್ಪುನಂಚಿನ ಹಣೆ ಪಟ್ಟಿ ಬರ್ಪುಂಡು, ಕಪ್ಪು ಚುಕ್ಕೆ ಬರ್ಪುಂಡು, ಅವು ಬರ್ರೆ ಬಲ್ಲಿಯಿಂದ ಆಂಡ ಉಡುಪಿಡು ಉಪ್ಪುನಂಚಿನ ಧರ್ಮಗುರು ನಕುಲು ಈ ಒಂಜಿ ವಿಚಾರಡ್ ಮುತುವರ್ಜಿ ವಹಿಸಿದ ಆ ಜವನೀರನ್ನು ಎದುರು ಕಂತ ತಾಕಲ ಕ್ಷಮೆಗೆ ಏನು ಪಾವುಡು, ಸಾರ್ವಜನಿಕವಾದ ಕ್ಷಮೆಗೆ ಏನು ಪಾವುಡು, ಕ್ಷಮೆಗೆ ಏನು ಪಾಣ ಮಾತ್ರ ಈ ಒಂಜಿ ವಿಚಾರದಾದೊಂಡು ನಿತ್ತ ಕಪ್ಪು ಚುಕ್ಕೆದಾದೊಂಡು ಆ ಒಂಜಿ ಮನಸ್ಥಿತಿದಾದೊಂಡು ಆ ಮನಸ್ಥಿತಿ ಪಿದೇ ಬರೋಲಿ ದಯಮಲ್ತದೆ ಈ ಒಂಜಿ ವಿಚಾರ ಮನ್ಪಲೆ ನಮ್ಮ ಸಮಾಜ ಕಟ್ಟುನಂಚಿನ ಬೇಲೆ ಮಲ್ಪುಗ ಸಮಾಜ ದರ್ಪುನಂಚಿನ ಬೇಲೆ ಮಲ್ಪನ ಬೊಡ್ಚಿ ದಯಮಲ್ತ ಒಂಜಿ ಎಲ್ಲಿ ರಿಕ್ವೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಎಲ್ಲೇ ಮೀರಿದಂತಹ